ನನ್ನ ಮೊದಲ ಗುರು ನನ್ನ ಅಮ್ಮ ಮತ್ತು ಅಜ್ಜ. ಅದು ತುಂಬ ಸುಲಭ ಇಲ್ಲ, ಯಾಕೆಂದರೆ ಅದು ಸಂಗೀತವನ್ನು ಕಲಿಯೋದು ಬಿಡುವುದೇ ಮಕ್ಕಳು. ಅದಕ್ಕೆ ಕಾರಣ ಈಗ ನಾನು ಸಂಗೀತ ಕ್ಲಾಸ್ ಮಾಡ್ತೇನೆ. ಕಲಿತಾ ಇರುವಾಗಲೇ ಸೆಕೆಂಡ್ PUC ಆದ ಕೂಡಲೇ ನಂದು ಮ್ಯಾರೇಜ್ ಆಯಿತು. ಹೊಸ ಊರಿಗೆ ಬಂದಾಗ ನಮ್ಮ ಒಂದು ಕಲೆಯನ್ನು ಮುಂದುವರ್ಸ್ಕೊಂಡು ಹೋಗಬೇಕಾದ್ರೆ ಅದು ಎಷ್ಟು ಕಷ್ಟ. ಅದರ ಮಧುರ್ ಸರಿಗೆ ಫೋನ್ ಮಾಡಿ ಹೇಳಿದೆ, ಸರ್ ಹೀಗೀಗ ಅರ್ಧ ಪಾಠ ಆಗಿದೆ, ಎಂತ ಮಾಡೋದು ಸರ್, ಇನ್ನು ಹೇಗೆ ಕಂಟಿನ್ಯೂ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಕೇರಳದಲ್ಲಿ ಉಂಟು, ಇದು ಆಂಧ್ರ ಪ್ರದೇಶದಲ್ಲಿ ಉಂಟು, ತಮಿಳುನಾಡಲ್ಲಿ ಉಂಟು, ಕರ್ನಾಟಕದಲ್ಲಿ ಉಂಟು. 4 ಪ್ರದೇಶಗಳಲ್ಲಿ ಈ ದಕ್ಷಿಣಾದಿ ಸಂಗೀತ ಇರುವಾಗ ಅದನ್ನು ಕರ್ನಾಟಕ ಶಾಸ್ತ್ರೀಯ ಸಂಗೀತ ಅಂತ ಹೇಗೆ ಹೆಸರು ಬಂತು? ಯಾಕೆಂದರೆ ಈ ಕಾರ್ಯಕ್ರಮವನ್ನು ನೋಡಿ ಯಾವುದೇ ಸರ್ಕಾರಿ ಶಾಲೆ ಮಕ್ಕಳಾಗಲಿ ನನ್ನ ಹತ್ರ ಬಂದರೆ ಫೀಸ್ ಇಲ್ಲದೆ ನಾನು ಕ್ಲಾಸ್ ಮಾಡ್ತೇನೆ. ಜಿ ಕನ್ನಡದ ಕಾರ್ಯಕ್ರಮದಲ್ಲಿ ಕೂಡ ಭಾಗವಹಿಸಿದ್ರಿ. ಎಸ್ ಜಾನಕಿ ಅವರು ಹಾಡಿದ ಹಾಡನ್ನ ಹಾಡಿ ಕೆ ಅಶ್ವಥ್ ಅವರು ನಿಮ್ಮ ಹಾಡಿಗೆ ಹೊಗಳೋ ರೀತಿಯಾದಂತಹ ನಿಮ್ಮ ಒಂದು ಸುಶ್ರಾವ್ಯವಾದ ಧ್ವನಿ ಇತ್ತು. ಭುವನ ಮನೋಹರಿ ಕನ್ಯಾಕುಮಾರಿ ಭಾರತ ಭೂಷಿರ ಮಂದಿರ ಸುಂದರಿ. ನಾನು ಫಿಲ್ಮ್ ಸಾಂಗ್ಸ್ ಹಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ ಜಿ ಕನ್ನಡಕ್ಕೆ ಹೋದ ನಂತರ. ಅಮ್ಮ ಹಚ್ಚಿದೊಂದು ಹಣತೆ ಇನ್ನೂ ಬೆಳಗಿದೆ. ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಮಿತ್ರಾ. ಹೆಣ್ಣು ಮಕ್ಕಳಿಗೆ ಸಣ್ಣ ವಯಸ್ಸಿನಲ್ಲೇ ಮದುವೆ ಆದ್ರೆ ಆಕೆ ಸಾಧನೆಯನ್ನ ಮಾಡೋದಕ್ಕೆ ಸಾಧ್ಯನಾ? ಆಕೆಯ ಕನಸು ಈಡೇರಿಸಿಕೊಳ್ಳೋದಕ್ಕೆ ಸಾಧ್ಯನಾ? ಕೌಟುಂಬಿಕ ಮಜಲು 4 ಗೋಡೆಯ ಮಧ್ಯೆ ಆಕೆಯನ್ನ ಬಂದಿಯಾಗಿಸ್ಬೋದಾ ಅನ್ನುವಂಥ ಪ್ರಶ್ನೆ ನಮ್ಮೆಲ್ಲರ ತಲೆಯಲ್ಲಿ ಕೂಡ ಓಡಾಡುತ್ತೆ. ಆದರೆ ಮನಸ್ಸಿದ್ರೆ ಮಾರ್ಗ, ನಮಗೆ ಸದಾ ಪ್ರೋತ್ಸಾಹವನ್ನ ಮಾಡುವಂತಹ ಜೀವ ಜೊತೆಗೆ ಇದ್ರೆ ಎಲ್ಲವೂ ಸಾಧ್ಯ ಅನ್ನೋದನ್ನ ತೋರಿಸಿ ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಂಗೀತ ಲೋಕದಲ್ಲಿ ಸಾಧನೆಯನ್ನ ಮಾಡ್ತಾ ಇರುವಂತಹ ವಿಶೇಷವಾಗಿರುವಂತಹ ಸಾಧಕಿ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಇವರು ಮಕ್ಕಳಿಗೆ ಪಾಠ ಮಾಡ್ತಾ ಗುಡ್ ಟೀಚರ್ ಅನ್ನುವಂಥ ಹೆಸರನ್ನ ಪಡ್ಕೊಂಡವರು, ಸಂಗೀತದ ಮೂಲಕ ಸುಶ್ರಾವ್ಯವಾಗಿ ಹಾಡಿ ಮೋಡಿ ಮಾಡ್ತಾ ಇರೋರು, ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದ ಅದೆಷ್ಟೋ ಪ್ರಶಸ್ತಿಗಳನ್ನ ಬಾಚಿಕೊಂಡಿದ್ದಾರೆ. ಇದರ ಜೊತೆಗೆ ಇತ್ತೀಚೆಗೆ ಇವರಿಗೆ ಕೇಂದ್ರ ಸರ್ಕಾರದಿಂದ ಮಾನ್ಯತೆಯನ್ನ ಪಡ್ಕೊಂಡಿರುವಂತಹ ರಿಯಾಲಿಟಿ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ನಲ್ಲಿ ಹೆಸರನ್ನ ಕೂಡ ದಾಖಲು ಮಾಡಿಕೊಂಡಿದ್ದಾರೆ. ಎಸ್, ಇವರೇ ನಮ್ಮ ಪುತ್ತೂರಿನ ಹೆಮ್ಮೆಯಾಗಿರುವಂತಹ ಡಾಕ್ಟರ್ ವಿದುಷಿ ಪವಿತ್ರ ರೂಪೇಶ್ ಅವರು. ಇವರು ನಮ್ಮ ಪುತ್ತೂರಿನ ಎಲೆಕ್ಟ್ರಾನಿಕ್ಸ್ ಮಳಿಗೆಯಾಗಿರುವಂತಹ ಶೇಟ್ ಎಲೆಕ್ಟ್ರಾನಿಕ್ಸ್ ನ ಮಾಲಕರಾಗಿರುವಂತಹ ರೂಪೇಶ್ ಶೇಟ್ ಅವರ ಧರ್ಮ ಪತ್ನಿ. ಮೇಡಮ್ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಒಂದಿಷ್ಟು ವಿಚಾರಗಳನ್ನ ಮಾತಾಡಬೇಕು, ಅವರ ಸಾಧನೆಯ ಜರ್ನಿಯ ಬಗ್ಗೆ ಅವರಿಂದಾನೇ ಕೇಳಿ ತಿಳ್ಕೊಳ್ಬೇಕು. ಮೊದಲನೇದಾಗಿ ಅವರನ್ನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸೋಣ. ನಮಸ್ತೆ ಮೇಡಮ್. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ. ನಮಸ್ತೆ. ಓಕೆ, ಹೇಗಿದ್ದೀರಾ ಮೇಡಮ್? ಚೆನ್ನಾಗಿದ್ದೇನೆ. ಸ್ವಲ್ಪ ಕೆಮ್ಮುಂಟು, ಮಳೆ ಬೇರೆ ಬರ್ತಾ ಇದೆ, ಹಾಗಾಗಿ ಸ್ವಲ್ಪ ಎಫೆಕ್ಟ್ ಆಗಿದೆ ಅಂತ. ಓಕೆ ಮೇಡಮ್, ಅದ್ರ ಜೊತೆಗೆ ನಾನು ಫಸ್ಟ್ ನಿಮ್ಗೆ ಕಂಗ್ರಾಚುಲೇಷನ್ಸ್ ಹೇಳಬೇಕು. ರಿಯಾಲಿಟಿ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ನಲ್ಲಿ ಹೆಸರು ದಾಖಲಾಗಿದೆ ನಿಮ್ದು. ನಿಮ್ಮ ಸಾಧನೆಯ ಜರ್ನಿ ಏನು ಅನ್ನೋದನ್ನ ಇದೆಲ್ಲವೂ ಕೂಡ ತೋರಿಸಿಕೊಡ್ತಾ ಇದೆ. ಅಂತಾರಾಷ್ಟ್ರೀಯ ಮಟ್ಟದ ಸಾಧನೆಯನ್ನ ಕೂಡ ಮಾಡಿದ್ದೀರಾ ಮೇಡಮ್. ಹಾಗಾಗಿ ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಓಕೆ, ಸೆಲೆಬ್ರೇಷನ್ ಎಲ್ಲ ಆಯ್ತಾ ಮೇಡಮ್? ಸೆಲೆಬ್ರೇಷನ್ ಅಂತ ಏನು ಮಾಡ್ಲಿಲ್ಲ. ಅಲ್ಲಿ ತುಂಬಾ ಗ್ರ್ಯಾಂಡ್ ಆಗಿ ಆಕ್ಚುಲಿ ನಾವು ನ್ಯೂ ಡೆಲ್ಲಿಗೆ ಹೋಗ್ಬೇಕಿತ್ತು ಅದನ್ನ ತಕೊಳ್ಳಿಕ್ಕೆ. ನನ್ನ ಅತ್ತೆಗೆ ಸ್ವಲ್ಪ ಸೌಖ್ಯ ಇಲ್ಲ, ಆದ ಕಾರಣ ನಮ್ಗೆ ಅಲ್ಲಿ ಹೋಗ್ಲಿಕ್ಕೆ ಆಗದ ಕಾರಣ ಇಲ್ಲಿ ಬ್ಯಾಂಗ್ಳೂರ್ನಲ್ಲಿ ಅದನ್ನು ವ್ಯವಸ್ಥೆ ಮಾಡಿ ನಮ್ಗೆ ಕೊಡ್ಸಿದ್ರು. ಓಕೆ, ನಿಮ್ಮ ಸಂಗೀತ ಜರ್ನಿಯ ಬಗ್ಗೆ ಮಾತಾಡ್ತೀನಿ. ಅದಕ್ಕಿಂತ ಮುಂಚೆ ಇತ್ತೀಚೆಗೆ ಸುದ್ದಿ ಆಗ್ತಾ ಇದೆ ಅಲ್ವಾ, ಈ ಒಂದು ರೆಕಾರ್ಡ್ ಆಗಿರೋದ್ರ ಬಗ್ಗೆ ನಾನು ಫಸ್ಟ್ ಮಾತಾಡ್ತೇನೆ ನಿಮ್ ಜೊತೆಗೆ. ಓಕೆ, ನಿಮ್ಗೆ ಇದಕ್ಕೆ ಯಾವ ರೀತಿಯಾಗಿ ಅಪ್ಲೈ ಮಾಡೋದಕ್ಕೆ ಇತ್ತಾ, ಒಂದು ಪ್ರೋಸೆಸ್ ಹೇಗಿತ್ತು, ಹೇಗೆ ಅಂತ? ಆಕ್ಚುಲಿ ನಾನು ಇವತ್ತಿನವರೆಗೂ ಯಾವ ಅವಾರ್ಡ್ಗಳನ್ನು ಅಪ್ಲಿಕೇಶನ್ ಹಾಕಿ ತಗೊಂಡಿಲ್ಲ. ಇದು ಏನಂದ್ರೆ, ನಾನು ಬ್ಯಾಂಗ್ಳೂರ್ನಲ್ಲಿ ಸುಮಾರು ಕೆಲವು ಕಾರ್ಯಕ್ರಮಗಳು, ಸಂಗೀತ ಕಾರ್ಯಕ್ರಮಗಳು ಮಾಡ್ಲಿಕ್ಕೆ ಹೋದಾಗ ಅಲ್ಲಿ ಒಬ್ರು ಆಚಾರ್ಯ SP ಆಚಾರ್ಯ ಸರ್ ಅಂತ ಒಬ್ರಿದ್ದಾರೆ. ಅವರ ಸಂಸ್ಥೆಯಲ್ಲಿ ತುಂಬಾ ಪ್ರೋಗ್ರಾಮ್ಗಳನ್ನು ಕೊಟ್ಟಿದ್ದೇನೆ. ಹಾಗೆ ಅವರು ನನ್ನ ಅಚೀವ್ಮೆಂಟ್ಸ್ ಬಗ್ಗೆ ಎಲ್ಲ ತುಂಬಾ ಒಂದು ಗಮನ ಇಟ್ಕೊಂಡಿದ್ರು. ನನ್ನ ಹತ್ರ ತುಂಬಾ ಕಾಂಟ್ಯಾಕ್ಟ್ ಅಲ್ಲಿ ಇದ್ರು. ತುಂಬಾ ಹಿರಿಯರು ಅವರು, ಒಂದು 65-70 ಇಯರ್ಸ್ ಅವರು. ಸೊ ಅವರು ನನಗೆ ಫಸ್ಟ್ ಇದ್ರ ಬಗ್ಗೆ ನನಗೆ ಮಾಹಿತಿ ಕೊಟ್ಟರು. ಹೀಗೆ ಉಂಟು ಮೇಡಮ್, ನಿಮ್ಮನ್ನು ನಾನು ರೆಕಮೆಂಡ್ ಮಾಡ್ತೇನೆ ಅಂತೇಳಿ. ನಾನು ಅದಕ್ಕೆ ಫಸ್ಟ್ಗೆ ಹೇಳಿದೆ, ರೆಕಮೆಂಡ್ ಮಾಡಿ ತೊಂದರೆ ಇಲ್ಲ, ಆದ್ರೆ ನಾನು ಯಾವುದೇ ಒಂದು ಅಪ್ಲಿಕೇಶನ್ ಆಗಲಿ ಹಣ ಕೊಟ್ಟು ನಾನು ಅವಾರ್ಡ್ಗಳನ್ನು ತಗೊಂಡವಳಲ್ಲ. ಅಂಥದ್ದೇನಾದ್ರೂ ಫಸ್ಟಿಗೆ ಇದ್ರೆ ನಾನು ಇವತ್ತೇ ಬೇಡ ಹೇಳ್ತೇನೆ ಅಂತೇಳಿ. ಅದಕ್ಕೆ ಹೇಳಿದ್ರೆ, ಇಲ್ಲ ಮೇಡಮ್, ಇದು ಹಣ ಎಲ್ಲ ಕೊಟ್ಟಲ್ಲ, ಇದು ನಿಮ್ಮ ಅಪ್ಲಿಕೇಶನ್, ನಿಮ್ಮ ಬಗ್ಗೆ ನಾನು ರೆಕಮೆಂಡ್ ಮಾಡ್ತೇನೆ. ರೆಕಮೆಂಡ್ ಮಾಡಿ ಅಲ್ಲಿ ತುಂಬಾ ಎಲ್ಲ 190 ಕಂಟ್ರೀಸ್ನವರು ಭಾಗವಹಿಸ್ತಾರೆ. ಈ ವರ್ಲ್ಡ್ ರೆಕಾರ್ಡ್ ಅಂದ್ರೆ ಟೋಟಲಿ 190 ಕಂಟ್ರೀಸ್ನವರು ಇದರಲ್ಲಿ ಅಚೀವ್ಮೆಂಟ್ ಮಾಡಿದವರು, ಎಲ್ಲ ಸಾಧನೆ. ಅದು ಖಾಲಿ ಸಂಗೀತ ವಿಷಯದಲ್ಲಿ ಅಂತಲ್ಲ, ಸೋಷಿಯಲ್ ವರ್ಕ್ ಮತ್ತೆ
ಸ್ಕೂಲ್ಸ್ಗಳು, ಬೇರೆ ಬೇರೆ ಸ್ಕೂಲ್ಸ್ನ ಒಂದು ಅಡ್ಮಿನಿಸ್ಟ್ರೇಟರ್ಸ್, ಕರೆಸ್ಪಾಂಡೆಂಟ್ಗಳು ಏನೆಲ್ಲ ಅವರ ಒಂದು ಸಾಧನೆ ಮಾಡಿದವರನ್ನು ಅದನ್ನೆಲ್ಲ ಕನ್ಸಿಡರ್ ಮಾಡಿ ಮತ್ತೆ ಅವರಲ್ಲಿ ಸಿಲೆಕ್ಷನ್ ಮಾಡ್ತಾರೆ. ಸೊ ಸಿಲೆಕ್ಷನ್ ಮಾಡಿ ಪ್ಯೂರ್ಲಿ ನಮ್ಮ ಒಂದು ಟ್ಯಾಲೆಂಟ್ ಮತ್ತೆ ನಮ್ಮ ಒಂದು ಅಚೀವ್ಮೆಂಟ್ಸ್ ಮೇಲೆ ಸಿಕ್ಕುವ ಒಂದು ಇದು ಮಾನ್ಯತೆ ಅಂತ ಹೇಳಿದ ಕಾರಣ ನಾನು ಮತ್ತೆ ಅವರಿಗೆ ಒಪ್ಪಿಗೆ ಕೊಟ್ಟೆ. ಆಯ್ತು, ನೀವು ನನ್ನ ಹೆಸರನ್ನು ಕಳಿಸಿ ನೋಡುವ. ಬಟ್ ನನಗೆ ಅದು ಸಿಗ್ತದೆ ಅಂತ ಹೇಳಿ ನಿಜವಾಗ್ಲೂ ನಾನು ನಿರೀಕ್ಷೆಯಲ್ಲಿ ಇರಲಿಲ್ಲ. ಯಾಕೆಂದರೆ ತುಂಬ ಜನ ಅಪ್ಲೈ ಮಾಡಿರ್ತಾರೆ, ಮತ್ತು ನನ್ನ ಪ್ರಕಾರ ನಾನು ಏನು ಸಾಧನೆ ಮಾಡಲಿಲ್ಲ, ಇನ್ನೂ ಸುಮಾರು ಮಾಡಲಿಕ್ಕಿದೆ. ಸೊ ಆದ ಕಾರಣ ನನಗೆ ಇಂಥ ಒಂದು ದೊಡ್ಡ ಒಂದು ಮಟ್ಟದಲ್ಲಿ ಒಂದು ಸಿಲೆಕ್ಷನ್ ಆಗ್ತದೆ ಅಂಥೇಳಿ ನನಗೆ ನಿರೀಕ್ಷೆ ಇರಲಿಲ್ಲ. ಸೊ ಅವರು ಕೇಳಿದ್ದಕ್ಕೆ ನಾನು ಆಯಿತು ಸರ್, ನನ್ನ ಹೆಸರು ರೆಕಮೆಂಡ್ ಮಾಡಿ, ಬಟ್ ನನಗೆ ಇಷ್ಟು ದೊಡ್ಡ ಒಂದು ವೇದಿಕೆಯಲ್ಲಿ ಅಥವಾ ಇಂಥ ಒಂದು ಗೌರವ ತಗೊಳ್ಳಿಕ್ಕೆ ನಾನು ಅರ್ಹತೆನಾ ಅಂತ ನನಗೊಂದು ಪ್ರಶ್ನೆ ಬಂತು. ಅಷ್ಟರಲ್ಲಿ ಅವ್ರು ಹೇಳಿದ್ರು, ಇಲ್ಲ ಮೇಡಮ್, ನೀವು ನಿಮ್ಮನ್ನು ಹೇಗೆ ಅಂತ ನನಗೆ ಗೊತ್ತುಂಟು, ನಾನು ಹೇಳ್ತೀನಿ, ನೋಡೋಣ, ನಾನು ಕಳಿಸೋದು ನಿಮ್ಮ ಬಗ್ಗೆ ಹೆಸರನ್ನು ಕಳಿಸ್ತೀನಿ ಅಂತ ಹೇಳಿ ನನ್ನ ಅಚೀವ್ಮೆಂಟ್ಸ್ ಅನ್ನೆಲ್ಲ ಒಂದು ವಾಟ್ಸ್ಆ್ಯಪಲ್ಲಿ ಕಳಿಸ್ಲಿಕ್ಕೆ ಈಗ ಸಹ ಹತ್ರ ಇದೆ ಆ ದಾಖಲೆ, ವಾಟ್ಸ್ಆ್ಯಪಲ್ಲಿ ಕಳಿಸಿ ಮೇಡಮ್ ಹೇಳಿದರು. ಕಳಿಸಿದ ನಂತರ ಅವರ ಡೈರೆಕ್ಟರ್, ರಿಯಾಲಿಟಿ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ನ ಡೈರೆಕ್ಟರಿಗೆ ಅದನ್ನೆಲ್ಲ ಕಳಿಸಿ, ಯಾಕಂದ್ರೆ ಕಾಲ್ ಫಾರ್ ಮಾಡಿದ್ದು ಅವರಿಗೆ ಗೊತ್ತು, ಅವರು ತುಂಬ ಸಂಘ ಸಂಸ್ಥೆಗಳಲ್ಲಿ ಇದ್ದಾರೆ, ಇಂಥ ಒಂದು ಸಂಘ ಸಂಸ್ಥೆಗಳಲ್ಲಿ. ಸೊ ಅವ್ರು ಮತ್ತೆ ನನ್ನ ಹೆಸರನ್ನು ರೆಕಮೆಂಡ್ ಮಾಡಿದ್ರು. ಹಾಗೆ ಒಂದು 10 ದಿವಸದಲ್ಲಿ ನನಗೆ ರಿಸಲ್ಟ್ ಬಂತು. ಹಾಗೆ ನೀವು ಸಿಲೆಕ್ಟ್ ಆಗಿದ್ದೀರಿ ಅಂತ ಹೇಳಿದರು. ಹಾಗೆ ನನಗೆ ಅದೊಂಥರ ಕನಸಿನ ದಿನ. ಅವರು ಕಾಲ್ ಮಾಡಿ ನೀವು ಹೀಗೆ ಬರಬೇಕು ಅಂತ ಹೇಳಿದಾಗ ನನಗೆ ಅದೇ ಡೆಲ್ಲಿಗೆ ಬರ್ಲಿಕ್ಕೆ ಆಗೋದಿಲ್ಲ ಸರ್, ಯಾಕೆಂದರೆ ನನ್ನ ಮನೇಲಿ ಸ್ವಲ್ಪ ಸಮಸ್ಯೆ. ನಾನು ಏನು ರಿಕ್ವೆಸ್ಟ್ ಮಾಡಿಕೊಂಡೆ, ನೀವು ಬೇಕಾದ್ರೆ ಅದನ್ನು ನನ್ನ ಮನೆಗೆ ಪೋಸ್ಟ್ ಮಾಡಿ, ಅದು ಒಂದು ಶೀಲ್ಡ್ ಮೆಡಲ್ ಎಲ್ಲ ಕೊಟ್ಟಿದ್ರು ನಮಗೆ, ಮನೆಗೆ ಪೋಸ್ಟ್ ಮಾಡಿ ನಮಗೆ ಅಂತ ಹೇಳಿದ್ದೆ. ಆದರೆ ಅವ್ರು ಹೇಳಿದ್ರು, ಇಲ್ಲ, ಅದು ಇಷ್ಟು ದೊಡ್ಡ ಒಂದು ಅವಾರ್ಡ್ ಬರುವಾಗ ಮನೆಗೆ ಕಳಿಸ್ಕೊಂತ ನಾನು ಬ್ಯಾಂಗ್ಳೂರಿನ ಒಂದು ಸಣ್ಣ ಮಟ್ಟಿಗೆ ಒಂದು ಪ್ರೋಗ್ರಾಮ್ ಮಾಡ್ತೇನೆ ಮೇಡಮ್ ಅಂತ ಹೇಳಿ ಅವರು ಮತ್ತೆ ತುಂಬ ಬೇರೆ ಸಂಘ ಸಂಸ್ಥೆಗಳೆಲ್ಲ ಸೇರಿಕೊಂಡು ಆ ಒಂದು ಅವಾರ್ಡ್ ಮಾಡಿ, ಆ ಅವಾರ್ಡ್ ಸೆರೆಮನಿ ಅಂತ, ಅದರಲ್ಲಿ ಬೇರೆ ಯಾವ ಕಾರ್ಯಕ್ರಮ ಇರಲಿಲ್ಲ, ತುಂಬ ಗ್ರ್ಯಾಂಡ್ ಆಗಿ ಎಲ್ಲ ಅಚೀವ್ಮೆಂಟ್ಸ್ ಇದು ಫಸ್ಟ್ ರಿಯಾಲಿಟಿ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಅಂತ ಹೇಳುವವರು ಅನೌನ್ಸ್ ಮಾಡಿದ್ರು. ನಮಗೆಲ್ಲ ವೇದಿಕೆಗೆ ಕರೆದು ಅದರ ಗೌರವ ಮಾಡಿದ್ರು. ಮತ್ತೆ ಸುಮಾರು ಸ್ಟೇಟ್ ಲೆವೆಲ್, ನ್ಯಾಷನಲ್ ಲೆವೆಲ್, ಬೇರೆ ಬೇರೆ ಅವಾರ್ಡ್ ಫಂಕ್ಷನ್ಗಳು ಇತ್ತು ಅಲ್ಲಿ. ಹಾಗೆ ನನಗೆ ಅದೊಂದು ತುಂಬ ದೊಡ್ಡ ಅನುಭವ ಆಯ್ತು. ಯಾಕಂದ್ರೆ ನನಗೆ ಅಲ್ಲಿ ಉಳಿದವರ ಸಾಧನೆ ನೋಡುವಾಗ ನನಗೇನೋ ನಾನು ಮಾಡಿದ ಸಾಧನೆಯೇನೋ ಕಡಿಮೆ ಅಂತ ಅನಿಸಿತ್ತು. ಯಾಕೆಂದರೆ ಅಲ್ಲಿ ತುಂಬ ದೊಡ್ಡ ದೊಡ್ಡ ವ್ಯಕ್ತಿಗಳು, ಅನುಭವದವರು, ಮತ್ತು ಬೇರೆ ಬೇರೆ ರೀತಿ ಏನಂದರೆ ನನಗೆ ತುಂಬ ಒಂದು ಅನುಭವ ಆಯ್ತು ಅಲ್ಲಿ ಹೋಗಿ, ಒಂದು ಎಕ್ಸ್ಪೀರಿಯನ್ಸ್ ಆಯ್ತು. ಅಂದರೆ ಏನೆಲ್ಲ ರೀತಿ ಸಾಧನೆ ಮಾಡ್ಲಿಕ್ಕೆ ಆಗ್ತದೆ ಜೀವನದಲ್ಲಿ ಅಂತ ಹೇಳೋದು ನಾನು ತಿಳ್ಕೊಂಡೆ ಅಲ್ಲಿ ಹೋಗಿ. ಸೊ ಅದು ನನಗೆ ಒಂಥರ ಒಂದು ಒಳ್ಳೆಯ ಎಕ್ಸ್ಪೀರಿಯನ್ಸ್ ಆಯಿತು. ಮತ್ತು ಇನ್ನು ಮುಂದೆ ಸಹ ನಾನು ತುಂಬ ಮಾಡಲಿಕ್ಕಿದೆ ಅಂತ ಹೇಳೋ ಒಂದು ಆ ವೇದಿಕೆ ನನಗೆ ತೋರಿಸಿಕೊಟ್ಟಿತ್ತು. ತುಂಬ ಖುಷಿ ಆಯಿತು. ಸೊ ಅದೇ ತುಂಬ ಗ್ರ್ಯಾಂಡ್ ಆದ ರೀತಿಯಲ್ಲಿ ಮಾಡಿದ ಕಾರಣ ಮತ್ತೆ ನಮ್ಮ ಶಾಲೆಯಲ್ಲಿ ತುಂಬ ನನ್ನನ್ನು ಗೌರವಿಸಿದ್ರು. ನನ್ನ ಬಗ್ಗೆ ಅದನ್ನು ನಮ್ಮ ಶಾಲೆ ತುಂಬ ಸಪೋರ್ಟ್ ಮಾಡ್ತಾರೆ, ನಮ್ಮ HM ಸ್ಟಾಫ್ನವರೆಲ್ಲರೂ ನನಗೆ ತುಂಬ ಸಪೋರ್ಟ್ ಮಾಡ್ತಾರೆ. ಸೊ ಅದೆಲ್ಲ ಒಂಥರ ಗ್ರ್ಯಾಂಡ್ ಆಗಿ ಆಯಿತು. ಮತ್ತು ಮೇಯ್ನ್ ಅಂದರೆ ನನ್ನ ಫ್ಯಾಮಿಲಿ, ನೀವು ಫಸ್ಟಿಗೆ ಹೇಳಿದಾಗ, ಯಾಕೆಂದರೆ ಈ ಅವಾರ್ಡ್ ತಗೊಳ್ಳಿಕ್ಕೆ ಹೋಗುವಾಗ ಸಹ ನಾನು ಆ್ಯಕ್ಚುಲಿ ಹೋಗುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಆದರೆ ನನ್ನ ಹಸ್ಬೆಂಡ್ ಹೇಳಿದ್ರು, ಏನೇ ಆದರೂ ತೊಂದರೆ ಇಲ್ಲ, ನೀವು ಬ್ಯಾಂಗ್ಳೂರಿಗೆ ಹೋಗಿ ನಾವು ತಗೊಳ್ಳುವ ಅಂಥೇಳಿ ಅವರು ಮೇಯ್ನಾಗಿ ಅವರು ಹಸ್ಬೆಂಡ್ ಕರ್ಕೊಂಡು ಹೋದ ಕಾರಣ ನನಗೆ ಅಲ್ಲಿ ಹೋಗಿ ಆ ಅವಾರ್ಡನ್ನು ತಗೊಂಡು ಬರ್ಲಿಕ್ಕೆ ಆಯಿತು. ಓಕೆ, ನೀವು ಮಾತಾಡ್ತಾ ಹೇಳಿದ್ರಿ ನನ್ನ ಸಾಧನೆ ಏನೂ ಅಲ್ಲ ಅನ್ನುವಂಥ. ಸಾಧಕರು ಸಾಧನೆಯ ಮೂಲಕ ದೊಡ್ಡವರಾಗೋದು ಯಾವಾಗ ಅಂತ ಹೇಳಿದ್ರೆ, ನಾನು ಮಾಡಿದ್ದೇನೆ ಅನ್ನೋದಲ್ಲ, ನಾನೇನು ಮಾಡಿಲ್ಲ ಅಂತ ಹೇಳ್ತಾರಲ್ಲ, ಅಲ್ಲೇ ದೊಡ್ಡವರಾಗೋದು. ಅಲ್ಲಿ ಹೋಗಿ ನೋಡೋ ಪರಿಸ್ಥಿತಿ ಹಾಗೆ ಇತ್ತು. ಯಾಕಂದ್ರೆ ನಾನು ಖಾಲಿ ಸಂಗೀತ ಕ್ಷೇತ್ರದಲ್ಲಿ ಮಾತ್ರ, ಆದ್ರೆ ಅಲ್ಲಿ ತುಂಬಾ ಒಂದು ಸೋಷಿಯಲ್ ವರ್ಕ್ ಮಾಡೋ ಕೆಲವರೊಬ್ರು ಸೋಷಿಯಲ್ ವರ್ಕ್ ಮಾಡಿದವರಿಗೆ ಒಂದು ಸಿಕ್ಕಿತ್ತು ಅವಾರ್ಡ್. ಅವರದೆಲ್ಲ ಈ ಡೊನೇಷನ್ ಮಾಡಿದ್ದು, ಆ ಸೋಷಿಯಲ್ ವರ್ಕ್ ಮಾಡಿದ್ದು, ಬಡವರಿಗೆ ಹೆಲ್ಪ್ ಮಾಡಿದ್ದು, ಅದೆಲ್ಲ ನೋಡುವಾಗ ತುಂಬಾ ಅದು ದೊಡ್ಡ ಒಂದು ಸಾಧನೆ. ಯಾಕೆಂದ್ರೆ ಸೋಷಿಯಲ್ ವರ್ಕ್ ಮಾಡಿ ದುಡ್ಡು ಇರುವವರು ಅದನ್ನ ಸೋಷಿಯಲ್ ವರ್ಕ್ ದಾನ ಮಾಡುದು ಅದು ಅಷ್ಟು ಸಣ್ಣ ಕೆಲಸ ಅಲ್ಲ. ಸೊ ಅದಕ್ಕೆ ನನಗೆ ಅದನ್ನು ನೋಡಿ, ಅಲ್ಲಿ ಆ ಒಂದು ಸಾಧಕರ ಒಂದು ಸಾಧನೆಯನ್ನು ನೋಡಿ ನನಗೆ ಆ ಒಂದು ಭಾವನೆ ಬಂದದ್ದು. ಯಾಕೆಂದ್ರೆ ಅಂತ ಜನರೊಟ್ಟಿಗೆ ಬೆರೆತ ಕಾರಣ. ನಿಮ್ಮ ಸಂಗೀತ ಜರ್ನಿಯ ಬಗ್ಗೆ ಮಾತಾಡಬೇಕು ಮೇಡಮ್. ಯಾವಾಗ ಆರಂಭ ಆಗಿದ್ದು ಅಂತೀವಿ? ನಾನು 3ನೇ ವಯಸ್ಸಿನಲ್ಲೇ ಸಣ್ಣದಿರುವಾಗ ನನ್ನ ಸಂಗೀತ ಬೆಳವಣಿಗೆಗೆ ತುಂಬಾ ಒಂದು ಪ್ರೋತ್ಸಾಹ ಕೊಟ್ಟದ್ದು ನನ್ನ ಅಜ್ಜ ಅಜ್ಜಿ. ಸೊ ಅಜ್ಜ ಅಜ್ಜಿ ನನ್ನೊಟ್ಟಿಗಿದ್ರು. ಅಮ್ಮನ ಅಪ್ಪ ಅಮ್ಮ ಕೆ ಪರಮೇಶ್ವರ ರಾವ್ ಅಂತ ನನ್ನ ಅಜ್ಜ, ಕೆ ಪದ್ಮಿನಿ ರಾವ್ ಅಂತ ನನ್ನ ಅಜ್ಜಿ. ಈಗ ಸಿದ್ದಾರೆ, ಅವ್ರಿಗೆ 91 ಇಯರ್ಸ್ ಈಗ ಸಿದ್ದಾರೆ, ಅಜ್ಜ ತೀರಿ ಹೋಗಿದ್ದಾರೆ. ಸೊ ಏನಾಗ್ತಿತ್ತು ಅಂದ್ರೆ ನನಗೆ ಅಜ್ಜ ಅವರು ಅವ್ರು ಸಂಗೀತ ಕಲೀಲಿಲ್ಲ, ಅವರು ಭಜನೆ ಮಾಡ್ತಿದ್ರು. ಎಲ್ಲ ರೀತಿಯ ಸಂಗೀತ ಕಲಿಯದೆ ಅವರಿಗೆ ಎಲ್ಲಾ ರೀತಿಯ ಸಂಗೀತದ ಪದ್ಯಗಳು ಅವರಿಗೆ ಹಾಡ್ಲಿಕ್ಕೆ ಬರ್ತಿತ್ತು. ಸೊ ನಾನು ಮಾತಾಡ್ಲಿಕ್ಕೆ ಕಲಿಯುವಾಗಲೇ ಅವರು ನನಗೆ ಸಂಗೀತವನ್ನು
ನನಗೆ ಹೇಳಿಕೊಡ್ತಿದ್ರು. ಅದರ ಜೊತೆ ಅಮ್ಮ ಸಹ ಸಿಂಗರೇ. ಸೊ ವಿದುಷಿ ವಿಜಯಲಕ್ಷ್ಮಿ ಕೆ ಅಂತೇಳಿ. ಸೊ ನನ್ನ ಮೊದಲ ಗುರು ನನ್ನ ಅಮ್ಮ ಮತ್ತು ಅಜ್ಜ. ಸೊ ಅಜ್ಜ ಹೇಳಿಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ ಕೂಡ ಅಮ್ಮನಿಗೆ ಗೊತ್ತಾಯ್ತು ನನಗೆ ಇಂಟ್ರೆಸ್ಟ್ ಉಂಟು ಅಂತೇಳಿ. ಸೊ ಅಮ್ಮ ಸಹ ಟೈಮ್ ಇರುವಾಗ ಅವರು ವರ್ಕಿಂಗ್, ಅವರು ಟೀಚರ್ ನನ್ನ ಹಾಗೆ. ಸೊ ಟೈಮ್ ಇರುವಾಗ ಅಮ್ಮ ಚೂರು ಹೇಳಿಕೊಡ್ತಾ ಇದ್ರು. ಆದರೆ ತುಂಬ ಸಮಯ ನಾನು ಫ್ರೀ ಇರುವಾಗ ನಾನು ನೋಡ್ಕೊಂಡದೆಲ್ಲ ಅಪ್ಪ ಅಮ್ಮ ಕೆಲಸಕ್ಕೆ ಹೋಗೋ ಕಾರಣ ನನ್ನನ್ನು ಅಜ್ಜಿಯೇ ಬೆಳೆಸಿದವರು. ಸೊ ಸಣ್ಣದ್ರಿಂದನೇ ನನಗೆ ಅಜ್ಜ ಸಂಗೀತದ ಒಂದು ಇಂಟ್ರೆಸ್ಟನ್ನು ಮೂಡಿಸಿದ್ರು. ಹಾಗೆ ಅವರು 3ನೇ ವಯಸ್ಸಲ್ಲಿ ನಾನಿರುವಾಗ ಅಲ್ಲಿ ಪ್ರತಿ ವರ್ಷ ಉಡುಪಿಯಲ್ಲಿ ವಾದಿರಾಜ ಕನಕದಾಸರ ಉತ್ಸವ ಆಗ್ತದೆ. ಸೊ ಆಗ ಹಲವಾರು ಕಾಂಪಿಟೇಷನ್ಸ್ ಪ್ರೋಗ್ರಾಮ್ಗಳಿರ್ತದೆ. ಸೊ ಈ ಕಾಂಪಿಟೇಷನ್ಗೆ ನಾನು 3ನೇ ವಯಸ್ಸಲ್ಲಿರುವಾಗ ನನ್ನ ಅಜ್ಜ ಕರ್ಕೊಂಡೋಗಿ ಊರಿಗೆ ಬಂದರೆ ದಾಸಯ್ಯ ಅಂತೇಳಿ ಒಂದು ಕನಕದಾಸರ ರಚನೆಯನ್ನು ನನಗೆ ಅವ್ರು ಹೇಳಿಕೊಟ್ಟಿದ್ರು. ಹೇಳಿ ನಾನು ಇಡೀ ಪದ್ಯವನ್ನು ಹಾಡಿ ನನಗೆ ಫಸ್ಟ್ ಪ್ರೈಸ್, ಆಗ 3ನೇ ವಯಸ್ಸಲ್ಲೇ ನಾನು ಫಸ್ಟ್ ಪ್ರೈಸ್ ತಗೊಂಡಿದ್ದೆ. ಸೊ ಆ ಪ್ರೈಸ್ ಸಹ ನನಗೆ ಸಿಕ್ಲಿಕ್ಕೆ ನನ್ನ ಅಜ್ಜ ಕಾರಣ. ಯಾಕೆಂದ್ರೆ ನನಗೆ ಆಗ ವೇದಿಕೆ ಅಂದ್ರೆ ಏನಂತ ಗೊತ್ತಿಲ್ಲ, ಪ್ರೈಸ್ ಅಂದ್ರೆ ಏನಂತ ಗೊತ್ತಿಲ್ಲ, ಕಾಂಪಿಟೇಷನ್ ಅಂತ ಏನಂತ ಗೊತ್ತಿಲ್ಲ. ಅವ್ರು ಕರ್ಕೊಂಡೋಗಿ ನಾನು ನಿಲ್ಲಿಸಿದ್ದು ನನಗೆ ಈಗ ಸಹ ನೆನಪುಂಟು. ಮೈಕಿನ ಮುಂದೆ ನಿಲ್ಲಿಸಿ ನಾನು ಹಾಡಿದ್ದು ನೆನಪುಂಟು, ಬಟ್ ಪ್ರೈಸ್ ಎಲ್ಲ ಸಿಕ್ಕಿದ್ದು ನನಗೆ ಗೊತ್ತಿಲ್ಲ. ಆ ಸರ್ಟಿಫಿಕೇಟ್ ಮಾತ್ರ ಈಗ ಸಹ ಉಂಟು ನನ್ನ ಹತ್ರ. ಸೊ ಆ ಒಂದು ಇದರಿಂದ ನನ್ನ ಫಸ್ಟ್ ಪ್ರೈಸ್ ಬಂದದ್ರಿಂದ ನನ್ನ ಒಂದು ಸಂಗೀತ ಕ್ಯಾರಿಯರ್ ಮುಂದುವರಿಸ್ಕೊಂಡು ಹೋಗಲಿಕ್ಕೆ ಪ್ರಾರಂಭ ಆಯಿತು. ಮೊದಲಿಗೆ ನನ್ನ ಅಮ್ಮನ ಗುರುಗಳಾದ ವಿದ್ವಾನ್ ಮಧುರ್ ಪಿ ಬಾಲಸುಬ್ರಹ್ಮಣ್ಯಂ ಅಂತ ಈಗ ಇದ್ದಾರೆ, ಅವರು ಉಡುಪಿಯಲ್ಲಿದ್ದಾರೆ. ಅವರು ನನ್ನ ಅಮ್ಮನಿಗೆ ಮನೆಗೆ ಬಂದು ಸಂಗೀತ ಕ್ಲಾಸಸ್ ಮಾಡ್ತಾ ಇದ್ರು, ಅಮ್ಮ ಕಲಿತಾ ಇದ್ರು. ಸೊ ಅವರ ಜೊತೆ ನಾನೊಂದು 6 ವರ್ಷದವರೆಗೆ ಅಮ್ಮ ಮತ್ತು ಅಜ್ಜನೇ ಹೇಳಿಕೊಡ್ತಿದ್ದದ್ದು. 6 ವರ್ಷ ಆಗುವಾಗ ಒಂದು ಫಾರ್ಮಲ್ ಆಗಿ ಸಂಗೀತ ತರಗತಿಗಳನ್ನು ನಾನು ಅವರ ಹತ್ರ ಕಲೀಲಿಕ್ಕೆ ಪ್ರಾರಂಭ ಮಾಡಿದ್ದೆ. ಇಲ್ಲಿವರೆಗೆ ಎಷ್ಟು ಗುರುಗಳನ್ನ ಕಂಡಿದ್ದೀರಿ? ಫಸ್ಟ್ ಮಧುರ್ ಅವರು ಮೇನ್ ಗುರು ಅವರೇ. ಇವತ್ತು ಸಹ ಅವರೊಟ್ಟಿಗೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೇನೆ. ನಾನು ಇವತ್ತು ಯಾವ ಕಾರ್ಯಕ್ರಮಕ್ಕೆ ಪ್ರಿಪೇರ್ ಆಗಲಿ ತಯಾರಾಗ್ಲಿಕ್ಕಾದ್ರೂ ನಾನು ಅವರ ಹತ್ರ ಹೇಳ್ತೇನೆ, ಒಂದು ಪ್ರೋಗ್ರಾಮ್ ಬಂದ ಕೂಡಲೇ. ಸೊ ಫಸ್ಟ್ ಮೊದಲ ಗುರು ಅವರು ನಾನೊಂದು 8ನೇ ಕ್ಲಾಸಲ್ಲಿ ಬರುವಾಗ ನಮ್ಮ ಫ್ಯಾಮಿಲಿಯಲ್ಲೇ ವಿದ್ವಾನ್ ಕೆ ಯು ರಾಘವೇಂದ್ರ ರಾವ್ ಅಂತ ಹೇಳಿ, ಅವರು ಫ್ಲೂಟಿಸ್ಟ್. ನನ್ನ ಅಮ್ಮನ ಚಿಕ್ಕಪ್ಪ ಆಗ್ತಾರೆ, ಅಂದ್ರೆ ಚಿಕ್ಕಮ್ಮನ ಹಸ್ಬೆಂಡ್ ಅವರು. ಸೊ ಅವರು ನಮ್ಮ ಫ್ಯಾಮಿಲಿಯಲ್ಲಿ ಸಂಗೀತದವರಿದ್ದ ಕಾರಣ ಈಗ ಸಂಗೀತದಲ್ಲಿ ಸ್ವಲ್ಪ ಮುಂದುವರ್ಕೊಂಡು ಹೋಗುವಾಗ ಮನೋಧರ್ಮ ಅಂತ ಹೇಳಿ ಬರ್ತದೆ. ಸೊ ಆ ಮನೋಧರ್ಮ ಅಂದ್ರೆ ಒಂದು ಕೀರ್ತನೆ ಕಲಿಯುವುದು, ಈಗ ಒಂದು ನಾವು ಸಾಂಗ್ ಅದು ನಾವು ಯೂಟ್ಯೂಬಲ್ಲಿ ಸಹ ಕಲಿಬಹುದು. ಆದ್ರೆ ಆ ಕೀರ್ತನೆಗೆ ಯಾವ ರಾಗ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕ್ರಿಯೇಟಿವಿಟಿ, ಮನೋಧರ್ಮ, ಆಲಾಪನೆ, ಕಲ್ಪನಾ ಸ್ವರಗಳು ಅಂತ ಹೇಳ್ತೇವೆ. ಆ ಮನೋಧರ್ಮ ಕಲಿಬೇಕಾದ್ರೆ ಸ್ವಲ್ಪ ಅಂದ್ರೆ ಅದಕ್ಕೆ ಎಕ್ಸ್ಟ್ರಾ ಒಂದು ಪ್ರಾಕ್ಟೀಸ್ ಬೇಕಾಗ್ತದೆ, ಮತ್ತೆ ಎಕ್ಸ್ಟ್ರಾ ಕೋಚಿಂಗ್ ಸಹ ಬೇಕಾಗ್ತದೆ. ಸೊ ಅವರು ಫ್ಲೂಟ್ ಅದರಲ್ಲಿ ಇನ್ಸ್ಟ್ರೂಮೆಂಟ್ನವರಿಗೆ ಸ್ವಲ್ಪ ಜಾಸ್ತಿ ಒಂದು ನಾಲೆಜ್ ಇತ್ತು ಅದರ ಬಗ್ಗೆ. ಸೊ ಆದ ಕಾರಣ ನಾನು ಅವ್ರು ನಮ್ಮ ಫ್ಯಾಮಿಲಿಯಲ್ಲೇ ಇದ್ದ ಕಾರಣ ಅವ್ರು ನನ್ನ ಹತ್ರ ಹೇಳಿದ್ರು, ನೀನು ಮನೋಧರ್ಮ ಕಲೀಲಿಕ್ಕೆ ನಮ್ಮ ಮನೆಗೆ ಬಾ, ನಾನು ಹೇಳಿಕೊಡ್ತೇನೆ ಅಂತ ಹೇಳಿ. ಸೊ ಹಾಗಾಗಿ ಮಧುರ್ ಸರ್ನಲ್ಲಿ ಕಲಿತಾ ಇರುವಾಗಲೇ ನಾನು ಆಲಾಪನ ಮತ್ತು ಕಲ್ಪನಾ ಸ್ವರ, ನೆರವಲ್ ಅಂತದೆಲ್ಲ ಕ್ರಿಯೇಟಿವಿಟಿ ವರ್ಕ್ ಏನು ಉಂಟು ಸಂಗೀತದಲ್ಲಿ, ಅದನ್ನು ಕಲೀಲಿಕ್ಕೆ ನಾನು ಅವರಲ್ಲಿ ನನಗೊಂದು 13-14 ವರ್ಷ ಆಗುವಾಗ ನಾನು ಅವರಲ್ಲಿ ಕಲೀಲಿಕ್ಕೆ ಪ್ರಾರಂಭ ಮಾಡಿದೆ. ಅವ್ರು ನನಗೆ ತುಂಬ ಈ ಮನೋಧರ್ಮದಲ್ಲಿ ನನಗೆ ಅವರು ತುಂಬ ಒಂದು ಟೆಕ್ನಿಕ್ಸ್ಗಳನ್ನು ಹೇಗೆ ಅದನ್ನು ಮಾಡಬೇಕು ಅದು ತುಂಬ ಸುಲಭ ಇಲ್ಲ. ಯಾಕೆಂದರೆ ಅದು ಸಂಗೀತವನ್ನು ಕಲಿಯೋದು ಬಿಡುವುದೇ ಮಕ್ಕಳು ಅದಕ್ಕೆ ಕಾರಣ. ಈಗ ನಾನು ಸಂಗೀತ ಕ್ಲಾಸ್ ಮಾಡ್ತೇನೆ, ಈ ಮನೋಧರ್ಮ ಲೆವೆಲ್ಗೆ ಬಂದ ಕೂಡಲೇ ಮಕ್ಕಳಿಗೆ ಕಷ್ಟ ಆಗ್ತದೆ. ಯಾಕೆಂದರೆ ಅದು ಕಲಿಯೋದು ತುಂಬ ಕಷ್ಟ. ಯಾಕೆಂದರೆ ಅದು ಹೇಗೆ ಅಂದರೆ ಒಂದು ರಾಗ ಇರ್ತದೆ, ಆ ರಾಗ ಸ್ವರಗಳು ನಾವು ಆನ್ ದ ಸ್ಪಾಟ್ ಹಾಡಬೇಕು, ಬೈ ಹಾರ್ಟ್ ಮಾಡ್ಲಿಕ್ಕಿಲ್ಲ. ಸೊ ಅದಕ್ಕೆ ಮನೋಧರ್ಮ ಅಂತ ಹೇಳುದು. ಹಾಡುವ ಮುಂಚೆ ಒಂದು ಆಲಾಪನೆ ಅಂತ ಹೇಳ್ತಾರಲ್ಲ, ಈಗ ನಾವು ಅಂತ ಹೇಳಿ ಹೇಳ್ತೇವೆ ನೋಡಿ, ಅದಕ್ಕೆ ಆಲಾಪನೆ ಅಂತ ಹೇಳ್ತಾರೆ. ಆ ಆಲಾಪನೆ ಹಾಕಬೇಕಾದ್ರೆ ಅದು ನಾವು ಬೈ ಹಾರ್ಟ್ ಮಾಡ್ಕೊಂಡು ಹೋಗಿ ಹಾಡ್ಲಿಕ್ಕಿಲ್ಲ, ಅದನ್ನು ನಾವು ಆನ್ ದ ಸ್ಪಾಟ್, ಸ್ಟೇಜ್ ನಲ್ಲಿ ಆನ್ ದ ಸ್ಪಾಟ್ ಹಾಡ್ಲಿಕ್ಕೆ. ಸೊ ಆ ಆನ್ ದ ಸ್ಪಾಟ್ ಹಾಡ್ಬೇಕಾದ್ರೆ ಪ್ರಾಕ್ಟೀಸ್ ಬೇಕು. ಅದು ಹೇಗೆ ಹಾಡುದು, ಆ ಸ್ವರಗಳ ಜ್ಞಾನ ಇರಬೇಕು, ಅದರೊಟ್ಟಿಗೆ ಕಲ್ಪನಾ ಸ್ವರಗಳು ಆಗುವಾಗ ತಾಳ ಜ್ಞಾನ ಇರಬೇಕು. ಸೊ ಇದೆಲ್ಲ ಒಟ್ಟಿಗೆ ಬರಬೇಕಾದ್ರೆ ಟ್ರೈನಿಂಗ್ ಖಂಡಿತವಾಗಿಯೂ ಅಗತ್ಯ ಇರ್ತದೆ. ಸೊ ಇವರು ಕೆ ಯು ರಾಘವೇಂದ್ರ ರಾವ್ ಅಂತ ಹೇಳುವವರು ನನಗೆ ತುಂಬಾ ಅದರ ಬಗ್ಗೆ ಒಂದು ಫಸ್ಟ್ ಒಂದು ತಿಳುವಳಿಕೆ, ಮನೋಧರ್ಮ ಎಂಬುದೇನು ಅಂತ ಹೇಳಿ ನನಗೆ ಅದನ್ನು ಹೇಳಿಕೊಟ್ಟು, ನಾನು ಜೂನಿಯರ್ ಎಕ್ಸಾಮ್ ನಂದು 5th ಸ್ಟ್ಯಾಂಡರ್ಡ್ ಅಲ್ಲಿ ಇರುವಾಗ ಆಗಿತ್ತು. ಇದರಲ್ಲಿ 3 ಗ್ರೇಡ್ಸ್ ಉಂಟು, ಜೂನಿಯರ್, ಸೀನಿಯರ್ ಮತ್ತೆ ವಿದ್ವತ್ ಅಂತ ಹೇಳಿ ಸಂಗೀತದಲ್ಲಿ. ವಿದ್ವತ್ಗೆ 2 ಆಪ್ಷನ್ಸ್, ಒಂದು ನೀವು ಎಂ ಮ್ಯೂಸಿಕ್ ಮಾಡ್ಬೋದು, ವಿದ್ವತ್ ಮಾಡ್ಬೋದು. ಸೊ ಎಂ ಮ್ಯೂಸಿಕ್ ಮಾಡಿದ್ದು ದಟ್ ಇಸ್ ಈಕ್ವಲೆಂಟ್ ವಿದ್ವತ್ ಅಂದ್ರೆ ಎಂ ಮ್ಯೂಸಿಕ್ ಅಂದ್ರೆ ಮಾಸ್ಟರ್ಸ್ ಇನ್ ಮ್ಯೂಸಿಕ್ ಅಂತ ಹೇಳಿ. ಸೊ ಸೀನಿಯರ್ ಎಕ್ಸಾಮ್ ನಾನು ಮಧುರ್ ಸರ್ ಮತ್ತು ಇಬ್ಬರ ಗೈಡೆನ್ಸ್ ಅಲ್ಲಿ ನಾನು ಮಾಡಿ, ನನಗೆ ಫುಲ್ ಉಡುಪಿಯಲ್ಲಿ ನಾನು ಫಸ್ಟ್ ರ್ಯಾಂಕ್ ಸೀನಿಯರ್ ಅಲ್ಲಿ ನಾನು ಪಡ್ಕೊಂಡಿದ್ದೆ. ಅದರ ನಂತರ ವಿದ್ವತ್ ಲೆವೆಲ್ಗೆ ಕಲಿತಾ ಇರುವಾಗಲೇ ಅದೇ ಸೆಕೆಂಡ್ PUC ಆದ ಕೂಡಲೇ ನಂದು ಮ್ಯಾರೇಜ್ ಆಯಿತು. ಸೊ ಮ್ಯಾರೇಜ್ ಆದ ನಂತರ ನಾನು ಇಲ್ಲಿ ಬಂದಾಗ
ಕೆಲವೊಂದು ಇಂಪಾರ್ಟೆಂಟ್ ವಿಷಯಗಳು, ಯಾಕಂದ್ರೆ ಹೊಸ ಊರಿಗೆ ಬಂದಾಗ ನಾವೊಂದು ಸಾಧನೆ ಮಾಡಿ ನಮ್ಮ ಒಂದು ಕಲೆಯನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕಾದ್ರೆ ಅದು ಎಷ್ಟು ಕಷ್ಟ, ಅದರ ಕಷ್ಟ ಮಾತ್ರ ಅಲ್ಲ, ಅದಕ್ಕೊಂದು ಎಷ್ಟು ಜನ ನನಗೆ ಸಪೋರ್ಟ್ ಮಾಡಿದ್ದಾರೆ ಅಂತ ಹೇಳಿ ನಾನು ಯಾವತ್ತೂ ಲೈಫಿನಲ್ಲಿ ಮರಿಬಾರ್ದು. ಸೊ ಈ ವಿಷಯದಲ್ಲಿ ಏನಾಯ್ತಂದ್ರೆ, ನಾನು PUC ಆದ ಕೂಡಲೇ ಇಲ್ಲಿ ಸಂಗೀತ ಟೀಚರ್ಸ್ನ ಪರಿಚಯ ಇಲ್ಲ ನಂಗೆ ಯಾರ್ದು ಸಹ. ಕೆಲವರು ನನಗೆ ಹೇಳಿದ್ರು ಇಲ್ಲಿ ಸುಮಾರು ಸಂಗೀತ ಟೀಚರ್ಸ್ ಇದ್ದಾರೆ, ಕೆಲವು ಸಂಗೀತ ಟೀಚರ್ಸ್ನ ಹೆಸರನ್ನು ಸಜೆಸ್ಟ್ ಮಾಡಿದ್ರು. ಸೊ ನನಗೆ ಆಗ ಏನಾಯ್ತಂದ್ರೆ ನನಗೆ ಕನ್ಫ್ಯೂಷನ್, ಹೇಗೆ ಎಲ್ಲಿ ಹೋಗೋದು, ಯಾರ ಹತ್ರ ಹೋಗೋದು, ಟೈಮ್ ಅಂದರೆ ನನಗೆ ಆಗ ನನ್ನ ಹತ್ರ ಸ್ಕೂಟರ್ ಇರಲಿಲ್ಲ, ಅಥವಾ ಯಾವುದೇ ಒಂದು ಹೋಗಲಿಕ್ಕೆ ನಾನು ರಿಕ್ಷಾ, ಇಲ್ಲಿ ಪ್ರೈವೇಟ್ ರಿಕ್ಷಾ ತಗೊಂಡು ಹೋಗಿ ಆಚೀಚೆ ಹೋಗಿ ಕ್ಲಾಸ್ ತಗೊಳ್ಬೇಕಿತ್ತು. ಅದರ ಜೊತೆಗೆ ನಾನು ಮದುವೆ ಆದ ಕೂಡಲೇ BSc ಕಂಪ್ಯೂಟರ್ ಸೈನ್ಸ್ ಸೈಂಟ್ ಫಿಲೋಮಿನಾ ಕಾಲೇಜಲ್ಲಿ BSc ಕಂಪ್ಯೂಟರ್ ಸೈನ್ಸಿಗೂ ಸೇರಿದ ಕಾರಣ ಟೈಮ್ ಇರುವಾಗ ಮಾತ್ರ ನಾನು ಸಂಗೀತವನ್ನು ಮುಂದುವರ್ಸ್ಕೊಂಡು ಹೋಗಬೇಕು. ಸೊ ಒಂದು 6 months ಎಲ್ಲ ಸ್ಟಾಪ್ ಆಯಿತು, ಸಂಗೀತವನ್ನು ನಾನು ಬಿಟ್ಟಿದ್ದೆ. ಸೊ ಮತ್ತೆ ನಾನು ಮುಂದುವರ್ಸ್ಕೊಂಡು ಹೋಗ್ತೇನೆ ಅಂತ ಹೇಳಿ ನಾನು ಎಣಿಸಿರ್ಲಿಲ್ಲ. ಆದರೆ ಅದೇ ರೂಪೇಶ್ ಮತ್ತೆ ನನ್ನ ಫ್ಯಾಮಿಲಿ, ಅತ್ತೆ ಮಾವ ಶಿವಾನಂದ್ ಶೇಟ್ ಅಂತ ಹೇಳಿ, ಅವ್ರು KBL ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿ ರಿಟೈರ್ ಆಗಿದ್ದಾರೆ. ನನ್ನ ಮಾವ ಅವರು ರಿಟೈರ್ ಆದ ಕೂಡಲೇ ನಾವಿಲ್ಲಿ ಪುತ್ತೂರಿಗೆ ಬಂದದ್ದು ಮದುವೆ ಆಗಿ. ಅತ್ತೆ ಶಶಿಕಲಾ ಶೇಟ್ ಅಂತ ಹೇಳಿ. ಸೊ ಅವರಿಬ್ಬರು ಸಹ, ಅತ್ತೆ ಮಾವ ಹಸ್ಬೆಂಡ್ 3 ಜನರು ಯಾವಾಗಲೂ ನನಗೆ ಡೈಲಿ ಹೇಳೋದು, ನೀನು ಸಂಗೀತ ಮುಂದುವರ್ಸ್ಕೊಂಡು ಹೋಗ್ಬೇಕು, ಕಾಲೇಜ್ ಸೇರಿ ಆಯಿತು, ಸಂಗೀತವನ್ನು ಮುಂದುವರ್ಸ್ಕೊಂಡು ಹೋಗಬೇಕು. ಆದರೆ ಉಡುಪಿ ಆಗ ಆನ್ಲೈನ್ ಕ್ಲಾಸಲ್ಲಿ ಇಲ್ಲ. ಈಗ ನನಗೆ ಇಂಥ ಒಂದು ಟೆಕ್ನಿಕಲಿ ಒಂದು ಟೆಕ್ನಾಲಜಿಯಲ್ಲಿ ಇಂಥ ಒಂದು ಪರಿಸ್ಥಿತಿ ಆಗ ಇರ್ತಿದ್ರೆ ನನಗೆ ಖಂಡಿತವಾಗ್ಲೂ ಯಾವ ಸಮಸ್ಯೆ ಆಗ್ತಿರ್ಲಿಲ್ಲ ಮುಂದುವರ್ಸ್ಕೊಂಡು ಹೋಗಲಿ. ಆದರೆ ಆಗ ಯಾವುದೇ ಆನ್ಲೈನ್ ತರಗತಿಗಳು ಇರಲಿಲ್ಲ. ಸೊ ನಾನು ಏನಿದ್ರು ಹೋಗಿ ಕಲಿಬೇಕಾಗ್ತಿದೆ. ಸೊ ಉಡುಪಿಯವರೆಗೆ ಹೋಗೋದು ನನಗೆ 3 ಗಂಟೆ ಜರ್ನಿ. ಸೊ ಅದು ಅಷ್ಟು ಏನು ಸುಲಭ ಅಲ್ಲ ಅಂಥೇಳಿ ಆದ ಕಾರಣ ನಾನು ಒಂದು 6 ತಿಂಗಳು ಇಲ್ಲಿ ಆಚೆ ಈಚೆ ಸಂಗೀತ ಕ್ಲಾಸ್ಗಳನ್ನು ಅಷ್ಟರಲ್ಲಿ ನನಗೆ ಸುಧಾನದಲ್ಲಿ 2002 ಅಲ್ಲಿ ನನಗೆ BSc ಮಾಡ್ತಾ ಇದ್ದೆ ನಾನು. BSc ಮಾಡುವಾಗ ಅದರ ಮುಂಚೆ ನಾನು ಶಕುಂತಲಾ ಭಟ್, ಕಲ್ಲಾರಿಯಲ್ಲಿ ಶಕುಂತಲಾ ಭಟ್ ಅಂತೇಳಿ ಒಬ್ಬರು ಮೇಡಮ್ ಇದ್ರು, ಅವರೀಗ ಬ್ಯಾಂಗ್ಳೂರ್ನಲ್ಲಿ ಇದ್ದಾರೆ. ಸೊ ಅವರು ನನಗೆ ಒಬ್ಬರು ಪರಿಚಯ ಮಾಡಿ ಕೊಟ್ಟರು ಅವರನ್ನು. ನೀವು ಅವರಲ್ಲಿ ಹೋದರೆ ಅವರು ನಿಮಗೆ ವಿದ್ವತ್ತಿಗೆ ಆಗುವ ಚಂದ ಪಾಠ ಹೇಳಿಕೊಡ್ತಾರೆ ಅಂತ. ಸೊ ನಾನು BScಗೆ ಸೇರುವ ಜೊತೆ ಅವರು ಯಾಕೆ ನಾನು ಅಲ್ಲಿ ಅವರ ಹತ್ರ ಸೇರ್ಲಿಕ್ಕೆ ಕಾರಣ ಅಂದರೆ, ಒಂದು ಅವರಿಗೆ ತುಂಬ ನಾಲೆಜ್ ಇತ್ತು ಸಂಗೀತದ ಬಗ್ಗೆ, ಮತ್ತು ತುಂಬ ಒಳ್ಳೆ ಮೇಡಮ್ ಅವರಂದ್ರೆ ನನ್ನ ಎಲ್ಲ ಕಷ್ಟಗಳನ್ನು ಅವ್ರು ಅರ್ಥ ಮಾಡಿಕೊಂಡು, ಆಗ ಅವರು ಬೆಸೆಂಟಿನಲ್ಲಿ ಕೆಲಸ ಮಾಡ್ತಾ ಇದ್ರು. ಸೊ ನಾನು ಫಿಲೋಮಿನಾಕ್ಕೆ ಕಾಲೇಜ್ಗೆ ಹೋಗಿ ಸಂಜೆ, ಅದು ಟ್ಯೂಸ್ಡೇ ಎವ್ರಿ ಟ್ಯೂಸ್ಡೇ ಕ್ಲಾಸ್ ಇರ್ತಿತ್ತು ನನಗೆ. ಫಿಲೋಮಿನಿಂದ ರಿಟರ್ನ್ ಬರುವಾಗ ನಾನು ಕಲ್ಲಾರಿಯಲ್ಲಿ ಅವರ ಮನೆಗೆ ಹೋಗಿ, ಯಾಕೆ ನಾನು ರಿಕ್ಷಾದಲ್ಲಿ ಇಳಿದು ಅವರು. ಆದರೆ ಅವರು ಬೆಸೆಂಟಿಂದ ಕಾಲೇಜಿಂದ ಬರುವಾಗ ಸಂಜೆ 5:30 6 ಗಂಟೆ ಆಗ್ತಿತ್ತು, ಯಾಕಂದರೆ ಮಂಗಳೂರಿಂದ ಅವ್ರು ಬರಬೇಕು. ಸೊ ಆಗ ಅವರ ತಾಯಿ ಇರ್ತಿದ್ರು ಮನೆಯಲ್ಲಿ. ಸೊ ನಾನು ಕಾಲೇಜಿಂದ ಬರೋ ಕಾರಣ ಅವರು ನನಗೆ ಬಿಸಿ ಬಿಸಿ ದೋಸೆ ತಿಂಡಿ, ಈಗ ಸಹ ನಾನು ಅಮ್ಮನನ್ನು ಯಾವತ್ತೂ ನೆನಪಿಸ್ಕೊಳ್ತೇನೆ, ಈಗಲೂ ಇದ್ದಾರೆ ಅವರು. ಸೊ ಪ್ರತಿ ಸಲ ನೀನು ಕಾಲೇಜಿಂದ ಬರೋದು ನಿಂಗೆ ಹಸು ಆಗ್ತದೆ, ನನಗೆ ನಿಜವಾಗ್ಲೂ ಹಸು ಆಗ್ತಿತ್ತು, ಬಟ್ ನಂಗೆ ಕೇಳಲಿಕ್ಕೆ ನಮಗೆ ಸರಿ ಆಗೋದಿಲ್ಲ. ಬಟ್ ಅವರು ಅದನ್ನು ಅರ್ಥ ಮಾಡಿಕೊಂಡು ನನಗೆ ತಿಂಡಿ ಚಾ ಎಲ್ಲ ಕೊಟ್ಟು ಎಲ್ಲ ತಿಂದಾದ ನಂತರ ಮೇಡಮ್ ಬರುವಾಗ ರೆಡಿಯಾಗಿ ಒಂದು 7 ಗಂಟೆ 7:30 8 ಗಂಟೆವರೆಗೆ ಕ್ಲಾಸ್. ಮತ್ತೆ ಎಷ್ಟು ಸಲ ಕ್ಲಾಸ್ ಆಗುವಾಗ ಹಸ್ಬೆಂಡ್ ಬಂದು ಕರ್ಕೊಂಡು ಹೋಗ್ತಿದ್ರು, ಯಾಕಂದ್ರೆ ನನಗೆ ಆಗ ಹೋಗಿ ಬರುವಷ್ಟು ನನಗೆ ಗೊತ್ತಿಲ್ಲ, ಊರು ಹೊಸತ್ತು. ಹಸ್ಬೆಂಡ್ ಕರ್ಕೊಂಡು ಹೋಗ್ತಿದ್ರು, ರಿಕ್ಷಾ ಕಳಿಸ್ತಿದ್ರು. ಸೊ ಅದೆಲ್ಲ ನನಗೆ ಇವತ್ತು ಸಹ ನನ್ನ ಕಣ್ಣು ಮುಂದೆ, 27 ವರ್ಷ ಆಗ್ತದೆ ನಾನು ಪುತ್ತೂರಿಗೆ ಬಂದು. ಆ ಸೀನ್ಗಳೆಲ್ಲ ನನಗೆ ಇವತ್ತು ಸಹ ಅಷ್ಟು ಒಳ್ಳೆ ರೀತಿ ಅಂದರೆ ಕಣ್ಣು ಮುಂದೆ ನನಗೆ ನೆನಪಿಗೆ ಬರ್ತದೆ, ಯಾಕೆಂದರೆ ಅದೆಲ್ಲ ಮರಿಬಾರ್ದ ಕೆಲವು ಘಟನೆಗಳು. ಅವರು ಬಂದು ನನಗೆ ಕ್ಲಾಸ್ ಮಾಡ್ತಿದ್ರು. ಕಡೆಗೆ ಏನಾಯಿತು, ತುಂಬ ಸಮಸ್ಯೆ ಏನಾದಂದ್ರೆ, ಒಂದು 3 ವರ್ಷ ಆಗುವಾಗ ಅವರು ಅನ್ಮ್ಯಾರಿಡ್, ಅವರಿಗೆ ಮ್ಯಾರೇಜ್ ಫಿಕ್ಸ್ ಆಯಿತು. ಮ್ಯಾರೇಜ್ ಫಿಕ್ಸ್ ಆದ ನಂತರ ನನಗೆ ಪಾಠಗಳು ಆಗ್ತಿತ್ತು, ವಿದ್ವತ್ತಿದ್ದು ಪಾಠ ಮಾಡ್ತಿತ್ತು. ಬ್ಯಾಂಗ್ಳೂರಿಗೆ ಶಿಫ್ಟ್ ಆದರು ಅವರು. ಅದರ ನಂತರ ಪುನಃ ನನಗೆ ಸಂಗೀತ ಟೀಚರ್ ಏನು ಮಾಡೋದು ಅಂತೇಳಿ. ಸೊ ಯಾಕೆಂದರೆ ವಿದ್ವತ್ ಮಾಡೋದಂದ್ರೆ ಅದಕ್ಕೆ ಒಂದು ಪೋರ್ಷನ್ಸ್ ತುಂಬ ಡೆನ್ಸ್ ಉಂಟು. ಅಟ್ಲೀಸ್ಟ್ ಒಂದು 5 to 6 years ಕ್ಲಾಸಸ್ ತಗೊಳ್ಬೇಕಾದ್ರೆ, ರೆಗ್ಯುಲರ್ ಕ್ಲಾಸಸ್ ತಗೊಂಡು ನಾವು ಸರಿಯಾದ ರೀತಿಯಲ್ಲಿ ಪಾಠ ಮಾಡಿಕೊಂಡ್ರೆ ಮಾತ್ರ ಅದನ್ನು ನಾವು ಫೇಸ್ ಮಾಡ್ಲಿಕ್ಕೆ ಆಗೋದು. ತುಂಬ ಟಫ್ ಎಕ್ಸಾಮ್ ಅದು. ವಿದ್ವತ್ ಜರ್ನಿಯ ಬಗ್ಗೆ ಮಾತಾಡೋಣ, ಅದಕ್ಕಿಂತ ಮುಂಚೆ ಒಂದು ಬ್ರೇಕ್ ತಗೊಳ್ಳೋಣ. ಓಕೆ ವೀಕ್ಷಕರೇ, ಇನ್ನಷ್ಟು ವಿಚಾರಗಳನ್ನು ಮಾತಾಡ್ತೀವಿ ಸಣ್ಣ ವಿರಾಮದ ಬಳಿಕ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್. ವಿರಾಮದ ಬಳಿಕ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ.
ಪವಿತ್ರ ರೂಪೇಶ್ ಮೇಡಮ್ ಜೊತೆ ಮಾತಾಡ್ತಾ ಇದ್ವಿ. ಇನ್ನಷ್ಟು ವಿಚಾರಗಳನ್ನ ಮಾತಾಡೋಣ. ಮೇಡಮ್, ನಾವು ವಿದ್ವತ್ ಜರ್ನಿಯ ಬಗ್ಗೆ ಮಾತಾಡ್ತಾ ಇದ್ವಿ. ನಿಮ್ಮ ಗುರುಗಳ ಬಗ್ಗೆ ನೆನಪು ಮಾಡ್ಕೊಂಡು ಹೇಳ್ತಾ ಇದ್ರಿ, ನೀವು ಅದನ್ನೇ ಕಂಟಿನ್ಯೂ ಮಾಡೋಣ. ಸರಿ. ಸೊ ಶಕುಂತಲಾ ಮೇಡಮಿಗೆ ಮದುವೆ ಆಯಿತು. ಸೊ ಮದುವೆ ಆದ ಕೂಡಲೇ ನನಗೆ ಪುನಃ ಒಂದು ಹುಡುಕಾಟ, ಯಾರ ಹತ್ರ ಕಲಿಯೋದು ಅಂತೇಳಿ. ಆಗ ನಾನು ಸುಧಾನದಲ್ಲಿ 2002 ಅಲ್ಲಿ ನಂದು BSc ಆಯಿತು. ಸೊ BSc ಆದ ಕೂಡಲೇ ನನಗೆ ಮುಂದೆ MSc ಎಲ್ಲ ಮಾಡಬೇಕು ಅಂತ ಹೇಳಿ ಆಗಲೇ ಆಸೆ ಇತ್ತು. ಆದರೆ ಆಗ ನನಗೆ ಸ್ವಲ್ಪ ಕೆಲಸದ ಅವಶ್ಯಕತೆ ಇತ್ತು. ಯಾಕಂದ್ರೆ ನಮ್ದು ಶಾಪ್ ಅಂಗಡಿ ಸಜೆಸ್ಟ್ ಸೆಟ್ ಮಾಡಿದಷ್ಟೇ 1999 ನಾವೆಲ್ಲ ಇಲ್ಲಿ ಬಂದು ಅಂಗಡಿಯಿಂದ ಹಿಡಿದು ಎಲ್ಲವನ್ನು ಸಹ ನಾವು 0 ಇಂದ ಸ್ಟಾರ್ಟ್ ಮಾಡಿದವರು. ಸೊ ಅಂಗಡಿ ಸೆಟ್ ಮಾಡುವ ಟೈಮಲ್ಲಿ ನನಗೆ ಸ್ವಲ್ಪ ಜಾಬ್ ಇದು ನೆಸೆಸಿಟಿ ಇತ್ತು ಆಗ. ಸೊ ಆಗ ಸಹ ನಾನು ಆ ಒಂದು ಸಂದರ್ಭದಲ್ಲಿ ಸಹ ನಮಗೆ ನನ್ನ ಸಂಗೀತಕ್ಕೆ ಫಸ್ಟ್ ಇಲ್ಲಿ ಬಂದಾಗ ಬೃಂದಾ ಕೃಪಾ ಅಂತ ಹೇಳಿ ಇಬ್ರು ಸ್ಟೂಡೆಂಟ್ಸ್, ಅವರ ತಾಯಿ ಗಾಯತ್ರಿ ಹೆಬ್ಬಾರ್ ಅಂತ ಹೇಳಿ ಕಾರ್ಪೊರೇಷನ್ ಬ್ಯಾಂಕ್ ಅಲ್ಲಿ ವರ್ಕ್ ಮಾಡ್ತಾ ಇದ್ರು. ಅವರು ನನಗೆ ಸುಧಾನಕ್ಕೆ ಅವರ ಸುಧಾನದ ಕರೆಸ್ಪಾಂಡೆಂಟ್ ವಿಜಯ್ ಅರವಿಂದ್ ಸರ್ ಅನ್ನು ಪರಿಚಯ ಇತ್ತು ಅವರಿಗೆ. ಅವ್ರು BSc ಆದ ಕೂಡಲೇ ನನ್ನ ಅವ್ರು ಹೇಳಿದ್ರು ಅಲ್ಲಿ B.Ed ಆಗ್ಬೇಕಂತ ಇಲ್ಲ, BSc ಆದವರಿಗೂ ಜಾಬ್ ಕೊಡ್ತಾರೆ. ಯಾಕಂದ್ರೆ ಇಲ್ಲದಿದ್ರೆ ಸಾಮಾನ್ಯವಾಗಿ ಶಾಲೆಗಳಲ್ಲಿ ಸೇರ್ಕೊಳ್ಬೇಕಾದ್ರೆ B.Ed ಆಗಬೇಕು. ಸೊ B.Ed ಆಗದೆ ಇಲ್ಲಿ ತಗೊಳ್ತಾರೆ ನೋಡುವ ಅಂತ ಹೇಳಿ, ಹಾಗೆ ಅವ್ರು ನನ್ನನ್ನು ಕರ್ಕೊಂಡು ಹೋಗಿ ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರು. ಇಂಟ್ರೊಡ್ಯೂಸ್ ಮಾಡಿ ಅಲ್ಲಿ ಇಂಟರ್ವ್ಯೂ ಆಯಿತು. ಇಂಟರ್ವ್ಯೂ ಆಗಿ ಏನೋ ದೇವರ ದಯದಿಂದ ನಾನು ಸೆಲೆಕ್ಟ್ ಆದೆ. ಸೆಲೆಕ್ಟ್ ಆಗಿ ಅಲ್ಲಿ ನನಗೆ ಜಾಬ್ ಆಯಿತು ಸೈನ್ಸ್ ಮ್ಯಾಥ್ಸ್ ಟೀಚರ್ ಆಗಿ. ಸೊ ಅಲ್ಲಿ ಜಾಬ್ ಮಾಡುವಾಗ ನಂಗೆ ಅಲ್ಲಿ ಒಬ್ಬರು ಟೀಚರ್ ಹೇಳಿದ್ರು ಏನಂದ್ರೆ, ಅಲ್ಲಿ ಸುಧಾನದಲ್ಲಿ ಕಾಂಚನ ಈಶ್ವರ ಭಟ್, ವಿದ್ವಾನ್ ಕಾಂಚನ ಈಶ್ವರ ಭಟ್ ಅವರು ಕ್ಲಾಸಸ್ ಮಾಡ್ತಾರೆ, ಅವರು ವಿದ್ವತ್ತಿಗೆ ಕ್ಲಾಸ್ ಮಾಡ್ತಾರೆ, ನೀವು ಹೋಗಿ ಕೇಳಿ, ಅವ್ರು ಖಂಡಿತವಾಗ್ಲೂ ನಿಮಗೆ ಕ್ಲಾಸ್ ಮಾಡ್ತಾರೆ ಅಂತ ಹೇಳಿದರು. ಸೊ ಆಯಿತು ಅಂತೇಳಿ ಅವರು ಬುಧವಾರ ಸಂಜೆ ಒಂದು ದಿವಸ ಶಾಲೆ ಬಿಟ್ಟ ನಂತರ ಅಲ್ಲಿ ಹೋಗಿ ಕಾದೆ, ಅವರನ್ನು ಹೋಗಿ ಮಾತಾಡಿಸಿದೆ. ಅವರಿಗೆ ತುಂಬ ಖುಷಿ ಆಯಿತು ನನ್ನದೆಲ್ಲ ಕೇಳಿ. ನಾನು ಹೇಳಿಕೊಂಡೆ ಹೀಗೆ ಪಾಠ ಆಗ್ತಾ ಉಂಟು ಸರ್, ಅರ್ಧ ಆಗಿದೆ, ಇನ್ನೊಂದು 2 ವರ್ಷದಲ್ಲಿ ಪಾಠ ಮುಗಿಬೋದು, ಸೊ ಒಂದು ಕ್ಲಾಸ್ ಮಾಡ್ಬೋದಾ ಅಂತ ಕೇಳಿ. ಅವರು ರೆಡಿ ಇದ್ರು ಮಾಡಲಿಕ್ಕೆ. ಆದರೆ ಎಂತ ಪ್ರಾಬ್ಲಮ್ ಅಂದರೆ ಅವರು ವಿದ್ಯುತ್ ಕ್ಲಾಸ್ ಮಾಡೋದು ರಾತ್ರಿ 9 ಗಂಟೆ ನಂತರ, ಅಲ್ಲಿವರೆಗೆ ಅವರಿಗೆ ಫುಲ್ ಸ್ಟೂಡೆಂಟ್ಸ್. ನನಗೆ ಮನೆಗೆ ಹೋಗಿ ನನಗೆ ಅಡಿಗೆ ಕೆಲಸ ಎಲ್ಲ. ಮತ್ತೆ ಹೇಗಿದ್ರೆ ನಮ್ಮ ಅತ್ತೆ ಮಾವನಿಗೆ ಅಂದರೆ ಸಂಗೀತ, ಅವರಿಗೆ ಸಂಗೀತ ಇಂಥದ್ದೊಂದು ಸಂಗೀತ ಉಂಟಂತ ಗೊತ್ತುಂಟು, ಆದರೆ ಅದಕ್ಕೆ ಇಷ್ಟೆಲ್ಲ ಕಲಿಬೇಕು, ಇಷ್ಟೆಲ್ಲ ಒಂದು ಅದು ಅವರಿಗೆ ಗೊತ್ತಿಲ್ಲ. ಸೊ ನಾನು ಹೋಗಿ 9 ಗಂಟೆಗೆ ನಾನು ಸಂಗೀತ ಕ್ಲಾಸಿಗೆ ಹೋಗ್ತೇನೆ ಅಂತ ಹೇಳಿದ್ರೆ ಅವರು ಯಾವ ಟೈಪ್ ಅದನ್ನು ತಗೊಳ್ತಾರೆ ಅಂತ ಹೇಳಿ ನನಗೆ ಗೊತ್ತು. ಯಾಕಂದ್ರೆ ನಾನೊಂದು ಅತ್ತೆ ಮಾವನೊಟ್ಟಿಗೆ ಇರುವಾಗ ಒಂದು ಗೃಹಿಣಿಯಾಗೆ ನಾನು ಇರಬೇಕಾಗ್ತದೆ. ಈಗ ಹಸ್ಬೆಂಡ್ ಹೇಳಿದ್ರು ತೊಂದರೆ ಇಲ್ಲ ಹೋಗು, ನಾನು ಕರ್ಕೊಂಡು ಬರೋ ವ್ಯವಸ್ಥೆ ಎಲ್ಲ ನಾನು ಮಾಡ್ತೇನೆ ಹೋಗು ಅಂತ ಹೇಳಿದ್ರು. ಆದರೂ ನನಗೆ ಮನೇಲಿ ಇದ್ದುಕೊಂಡು ಈಗ ನಾನು 9 ಗಂಟೆ ಹೋದ್ರೆ ಅಲ್ಲಿ ಕಾದು ಮತ್ತೆ ಎಷ್ಟು ಗಂಟೆಗೆ ಮುಗೀತದೆ, ಮತ್ತೆ ನಾನು ಮನೆಗೆ ಬಂದು ಊಟ ತಿಂಡಿ ಅಡಿಗೆ ನೆಕ್ಸ್ಟ್ ಡೇಗೆ ರೆಡಿ ಮಾಡೋದು ಎಲ್ಲ, ಮತ್ತೆ ಪುನಃ ಶಾಲೆಗೆ ಹೋಗ್ಬೇಕಲ್ಲ ನೆಕ್ಸ್ಟ್ ಡೇ. ಸೊ ನನಗೆ ಅವ್ರ ಹತ್ರ ಹೋಗ್ಲಿಕ್ಕೆ ಆಗಲಿಲ್ಲ. ಆ ಸಂದರ್ಭದಲ್ಲಿ ನಾನು ನನ್ನ ಗುರುಗಳು ಮಧುರ್ ಸರಿಗೆ ಫೋನ್ ಮಾಡಿ ಹೇಳಿದೆ, ಸರ್ ಹೀಗೀಗ ಅರ್ಧ ಪಾಠ ಆಗಿದೆ, ಎಂತ ಮಾಡೋದು ಸರ್, ಇನ್ನು ಹೇಗೆ ಕಂಟಿನ್ಯೂ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ, ರೆಕಾರ್ಡ್ ಏನಾದರೂ ಮಾಡಿ. ಹಾಗೆಲ್ಲ ಕ್ಯಾಸೆಟ್ ನಾನು ಇವನ್ ಕ್ಲಾಸಿಗೆ ಹೋಗುವಾಗ ಸೋನಿ ವಾಕ್ಮ್ಯಾನ್ ಅಂತ ತಗೊಂಡು ಹೋಗ್ತಿದ್ದೆ. ಸೊ ಅದೆಲ್ಲ ಈಗ ಇಲ್ಲ ಆ ದಿನಗಳೆಲ್ಲ. ಆ ವಾಕ್ಮ್ಯಾನ್ ತಗೊಂಡು ಹೋಗಿ ರೆಕಾರ್ಡ್ ಮಾಡ್ತಿದ್ದೆ. ಸೊ ಅವ್ರ ಹತ್ರ ಕೇಳಿದೆ, ಸರ್ ಕ್ಯಾಸೆಟಲ್ಲಿ ರೆಕಾರ್ಡ್ ಮಾಡಿ ಕೊಡ್ತೀರಾ ಅಂತೇಳಿ. ಅವ್ರನ್ನ ತುಂಬ ಸಪೋರ್ಟು ಮಧುರ್ ಸರ್. ಆಗ ಅವ್ರು ಹೇಳಿದ್ರು, ನೋಡೋ ನಾನು ಏನಾದರೂ ವ್ಯವಸ್ಥೆ ಮಾಡ್ತೇನೆ ನೋಡುವ ಅಂತೇಳಿ. ಆ ಸಂದರ್ಭದಲ್ಲಿ ವಿದುಷಿ ಶುಭಾರಾವ್ ಅಂತ ಹೇಳಿ ನೆಲ್ಲಿಕಟ್ಟೆಯಲ್ಲಿ ಅವ್ರಿಗೆ ನನ್ನ ಹಾಗೆ ನಾನೀಗ ಹೇಗೆ ಸೌನೂರು ಗೌರ್ಮೆಂಟ್ ಜೂನಿಯರ್ ಕಾಲೇಜಲ್ಲಿ ಸಂಗೀತ ಟೀಚರಾಗಿ ಅಪಾಯಿಂಟ್ಮೆಂಟ್ ಆಗಿದ್ದೇನೆ, ಹಾಗೆ ಅವರು 2002 ಅಲ್ಲಿ ಅವರು ವಿದ್ವತ್ತೆಲ್ಲಾಗಿ ಸಂಗೀತ ಟೀಚರಾಗಿ ನೆಲ್ಲಿಕಟ್ಟೆ ಗೌರ್ಮೆಂಟ್ ಹೈಸ್ಕೂಲಲ್ಲಿ ಅವರಿಗೆ ಅಪಾಯಿಂಟ್ಮೆಂಟ್ ಆಗಿತ್ತು. ಸೊ ನನ್ನ ಗುರುಗಳು ಅವ್ರ ಹತ್ರ ಹೇಳಿದರು, ಹೀಗೆ ಪವಿತ್ರರಿಗೆ ನಾವೆಲ್ಲ ಒಂದೇ ಅವರು ನನ್ನ ಗುರುಗಳ ಹತ್ರನೇ ಕಲಿತಿದ್ದದ್ದು. ಶುಭ ಮೇಡಮು ನನ್ನ ಗುರುಗಳ ಸ್ಟೂಡೆಂಟೇ. ಸೊ ಅವರಿಗೆ ನಾನು ಯಾರಂತ ಮುಂಚೆ ನನಗೆ ಗೊತ್ತಿತ್ತು. ನಾವು ಉಡುಪಿಯಲ್ಲೆಲ್ಲ ಹಲವಾರು ಕಾಂಪಿಟೇಷನ್ ಆವಾಗಲೇ ಸಂಗೀತ ಪರಿಷತ್ತು ಮತ್ತು ರಾಗದಾನ ಮತ್ತು ಬೇರೆ ಬೇರೆ ವಾದ್ಯರಾಜ ಕನಕದಾಸರ ಕಾಂಪಿಟೇಷನ್ಸ್ಗೆಲ್ಲ ಅವರು ಸಿಗ್ತಿದ್ರು. ಶುಭ ಮೇಡಮು ಸಿಗ್ತಿದ್ರು, ತುಂಬ ಸೀನಿಯರ್ ನನಗಿದ್ಲು. ಸೊ ನಾವೆಲ್ಲ ಪಾರ್ಟಿಸಿಪೇಟ್ ಮಾಡಿ ನಮ್ಮ ಒಬ್ಬರನ್ನೊಬ್ಬರು ಕಾರ್ಯಕ್ರಮಗಳೆಲ್ಲ ಮಂಗಳೂರು ಉಡುಪಿಯಲ್ಲೆಲ್ಲ ಸಂಗೀತ ಕಾರ್ಯಕ್ರಮ ಇರುವಾಗ ನಾನು ಹೋಗ್ತಿದ್ದೆ, ಅವರು ಸಿಗ್ತಿದ್ರು, ಹಾಗೆ ಮುಂಚಿನಲ್ಲೇ ಪರಿಚಯ. ಸೊ ಅವರು ನನ್ನ ಗುರುಗಳು ಮಧುರ್ ಸರ್ನವರು ಅವರಿಗೆ ಫೋನ್ ಮಾಡಿ ಹೇಳಿದರು, ಹೀಗೆ ಅವರಿಗೆ ಕ್ಲಾಸ್ ಮಾಡ್ಬೋದಾ ಅಂತೇಳಿ. ಕ್ಲಾಸ್ ಮಾಡ್ಬೋದಾ ಅಂದರೆ ನಾನು ಅದು ಸರ್ಕಾರಿ ಶಾಲೆ, ನಾನು ಅಲ್ಲಿ ಹೋಗಿ ಕ್ಲಾಸ್ ತಗೊಳ್ಳುವಾಗಿಲ್ಲ, ಯಾಕಂದರೆ ಸರ್ಕಾರಿ ಶಾಲೆಯಲ್ಲಿ ಅವರು ಪ್ರೈವೇಟ್ ಕ್ಲಾಸ್ ಮಾಡುವ ಹಾಗಿಲ್ಲ ಅಲ್ವಾ. ಸೊ ಅವ್ರು ಏನು ಮಾಡಿದ್ರು, ಶನಿವಾರ ನಮ್ಮ ಮನೆಗೆ ಬಂದು ಅವರು ಕ್ಲಾಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಅದು ಒಂದು ನನ್ನದು ಲೈಫಿನಲ್ಲಿ ನಾನು ಯಾವತ್ತೂ ಮರೆಯುವುದೇ ಇಲ್ಲ. ಯಾಕಂದರೆ ಒಬ್ಬರಿಗೆ ಕ್ಲಾಸ್ ಮಾಡ್ತಿದ್ರು, ಒಬ್ಬಳಿಗೆ ಅವರು ನೆಲಿಕಟ್ಟೆ, ಅವರು ಅದಲ್ಲಿ ಅಳಿಕೆಯಿಂದ ಬರುದವರು. ಅವರ ಒಂದು ಪರಿಸ್ಥಿತಿ ಹೇಳಿದ್ರೆ ಅವ್ರು ನನಗೆ ಕ್ಲಾಸ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಆದರೆ ಅವರೊಂದು ಎಷ್ಟು ಒಂದು ಒಳ್ಳೆಯ ಒಂದು ಮನಸ್ಸಿನಲ್ಲಿ ನನಗೆ ಕ್ಲಾಸ್ ಮಾಡಿದ್ದಾರೆ ಅಂದರೆ, ನನ್ನ ಮನೆಗೆ ಅವರು ಶನಿವಾರ ಬರ್ತಿದ್ರು, ಊಟ ನಮ್ಮ ಮನೆಯಲ್ಲಿ ಮಾಡ್ತಿದ್ರು, ಆಗ ಬಿಸಿ ಊಟ ಇರಲಿಲ್ಲ. ನಮ್ಮ ಮನೆಯಲ್ಲಿ ಊಟ ಮಾಡಿ ಅವರು 2:30 ಒಳಗೆ ನಮ್ಮ ಮನೆಯಿಂದ ಹೊರಡದಿದ್ರೆ ಅವರಿಗೆ ವಿಟ್ಲದಿಂದ ಎಷ್ಟು ಕಿಲೋಮೀಟರ್ ನಡೀಲಿಕ್ಕೆ ಬಸ್ ಇಲ್ಲ ಅವರಿಗೆ ಅಳಿಕೆಗೆ. ಎಷ್ಟೋ ಸಲ ಅವರು ನನಗೆ ಕ್ಲಾಸ್ ಮಾಡಿ ಪಾಪ ಬಸ್ ಮಿಸ್ ಮಾಡಿಕೊಂಡು ನಡ್ಕೊಂಡು ಹೋಗಿದ್ದಾರೆ, ಎಷ್ಟೋ ಕಿಲೋಮೀಟರ್ ನಡ್ಕೊಂಡು ಅವರ ಮನೆಗೆ ಹೋಗಿ ರೀಚ್ ಆಗುವ. ಅದು ಸಹ ಅವರು ₹1 ನನ್ನ ಹತ್ರ ಫೀಸ್ ಎಷ್ಟಂತ ಹೇಳಲಿಲ್ಲ. ಲಾಸ್ಟಿಗೆ ನಾನೇ ಕೊಟ್ಟಿದ್ದೇನಾ ಇಲ್ವಾ ಅಂತ ಸಹ ನನಗೆ ಸತ್ಯ ನೆನಪಿಲ್ಲ. ಅಂದರೆ ಆ ಟೈಮಲ್ಲಿ ನನ್ನ ಪರಿಸ್ಥಿತಿ ಆಗಿತ್ತು. ಆದರೆ ಅದೆಲ್ಲ ಪರಿಸ್ಥಿತಿಯನ್ನು ಅವರು ಅರ್ಥ ಮಾಡಿಕೊಂಡು ನನ್ನ ಮನೆಗೆ ಬಂದು ಅವರು ವಿದ್ವತ್ತಿದ್ದು ಫುಲ್ ಪಾಠ ನನಗೆ ಮಾಡಿಕೊಟ್ರು. 2 ವರ್ಷ ಅವ್ರು ಬಂದಿದ್ದಾರೆ. ಸೊ ಅದು ನಾನು ಯಾವತ್ತು, ಯಾಕಂದರೆ ಅದು ನನ್ನದು
ನನ್ನದು ಮೇನ್, ನಾನು ಇವತ್ತು ಹೀಗಿರ್ಲಿಕ್ಕೆ ಒಂದು ಗೌರ್ಮೆಂಟ್ ಜಾಬ್ ಸಿಗಬೇಕಾದ್ರೆ ವಿದ್ವತ್ ಆಗಬೇಕು. ವಿದ್ವತ್ ಆಗದೆ ಗೌರ್ಮೆಂಟ್ ಜಾಬ್ ಸಿಕ್ಕೋದಿಲ್ಲ. ಸೊ ನಾನು ಈ ವಿದ್ವತ್ ಅವರಿಂದನೇ ನಾನು ಮಾಡಲಿಕ್ಕೆ ಕಾರಣ, ಶುಭಾ ಮೇಡಮ್ ಇಂದ ಮಾಡಲಿಕ್ಕೆ ಕಾರಣ. ಅವರು ಮನೆಗೆ ಬಂದು ನನಗೆ ಸಂಗೀತ ಕ್ಲಾಸನ್ನು ಮಾಡಿ ಒಂದು ವಿದ್ವತ್ ಮಾಡುವ ಹಾಗೆ ಆಯಿತು. ವಿದ್ವತ್ ಆದ ನಂತರ ಅಷ್ಟರಲ್ಲಿ ಏನಾಯಿತು, ಇಲ್ಲಿ ಸುಧಾನದಲ್ಲಿ ಶಾಲೆಯಲ್ಲಿ ನನಗೆ ನಾನು ಫಸ್ಟ್ ಮಗಳ ಜೊತೆ 2005 ಪ್ರೆಗ್ನೆಂಟ್ ಆದೆ. ಪ್ರೆಗ್ನೆಂಟ್ ಆಗುವಾಗ ಅಲ್ಲಿ ಡೆಲಿವರಿ ಆಗುವಾಗ ನನಗೆ ರೆಸಿಗ್ನೇಷನ್ ತೊಗೊಳ್ಳಿಲ್ಲ. ಅವ್ರು ಏನು ಹೇಳಿದಂದ್ರೆ, ನೀವು ನಿಮ್ಮದು ಮೆಟರ್ನಿಟಿ ಲೀವ್ ಆದ ನಂತರ ಬಂದು ಸೇರಿ, ನೀವು ರಿಸೈನ್ ಮಾಡೋದು ಬೇಡ, ನಮಗೆ ಬೇಕು ನೀವು ಅಂತೇಳಿ ಅರವಿಂದ್ ಸರ್ ಹೇಳಿದರು. ಮತ್ತು ಅಲ್ಲಿ HMs ಹೇಳಿದ್ರು, ನೀವು ರಿಸೈನ್ ಮಾಡೋದು ಬೇಡ, ನೀವು ಲಾಂಗ್ ಲೀವ್ ಆಗಿ ಲಾಸ್ ಆಫ್ ಪೇಲಿ ಹೋಗಿ ಮತ್ತೆ ನೀವು ಬನ್ನಿ, 6 ತಿಂಗಳು ಅಥವಾ 3 ತಿಂಗಳಾದ ನಂತರ ಬನ್ನಿ, ನಿಮಗೆ ಯಾವಾಗ ಬರ್ಲಿಕ್ಕೆ ಆಗ್ತದೆ ಬನ್ನಿ ಅಂತೇಳಿ. ಮತ್ತೆ ಆಗುವಾಗ ಏನಾಯಿತು, ನನಗೆ ಮನೇಲಿ ಮಗು ನೋಡ್ಕೊಳ್ಳಿಕ್ಕೆ ಯಾರಿಲ್ಲ. ಅತ್ತಿಗೆ ಸ್ವಲ್ಪ ಆವಾಗಲಿಂದನೇ ಶುಗರ್ BP ಅಂತೇಳಿ ಸ್ವಲ್ಪ ಸೌಖ್ಯ ಇಲ್ಲದ ಕಾರಣ ನಾನು ಆ ರಜೆಯನ್ನು ಎಕ್ಸ್ಟೆಂಡ್ ಮಾಡ್ತಾ ಇದ್ದೆ. ಒಂದು ಮಗುವಿಗೆ 1 ವರ್ಷ ಆದ ನಂತರ ಬರ್ತೇನೆ. ಸೊ ಅವರು ಆದರೂ ಸಹ ನಾನು ರೆಸಿಗ್ನೇಷನ್ ಹಾಕಿ ಇದು ರೆಸಿಗ್ನೇಷನ್ ಲೆಟರ್ ಕೊಡಿ ಅಂತ ಹೇಳಲಿಲ್ಲ. ಅವರು ಪಾಪ ಅದಕ್ಕೆ ಅಡ್ಜಸ್ಟ್ ಮಾಡಿಕೊಂಡು ಆಯಿತು ನೀವು ಆದಾಗ ಬನ್ನಿ ಅಂತ ಹೇಳ್ತಾ ಇದ್ರು. ಆಗ ಒಂದು 2008 ಒಂದು ರೂಲ್ಸ್ ಬಂತು, ಏನಂದರೆ ಪ್ರೈವೇಟ್ ಶಾಲೆಗೂ ಸಹ B.Ed ಕಂಪಲ್ಸರಿ ಆಗಬೇಕು ಅಂತೇಳಿ. ಸೊ ಆಗ ನನಗೆ ಅವರು ಅರವಿಂದ್ ಸರ್ ಫೋನ್ ಮಾಡಿ ಹೇಳಿದ್ರು, ಹೇಗಿದ್ರು ನೀವು ರಜೆಯಲ್ಲೇ ಇದ್ದೀರಲ್ಲ, ನೀವು ಸೇರಬೇಕಾದ್ರೆ ನೀವು B.Ed ಮಾಡಿಕೊಂಡೇ ಬನ್ನಿ. ಆಗ 10 ತಿಂಗಳ ಕೋರ್ಸ್, ಈಗ 2 ವರ್ಷ ಆಗಿದೆ, 10 ತಿಂಗಳ ಕೋರ್ಸ್, ನೀವು B.Ed ಮಾಡಿಕೊಂಡೇ ಬನ್ನಿ ಅಂತ ಹೇಳಿದರು. ಸೊ ಆ ಟೈಮಿಂದ ನಾನು ಸಂಗೀತ ಕ್ಲಾಸಸ್ ಎಲ್ಲ ಮಾಡ್ತಾಯಿದ್ದೆ. ವಿದ್ವತ್ ಆದ ನಂತರ ಸ್ವಲ್ಪ ನಿಂತಿತ್ತು, ಅಂದರೆ ವಿದ್ವತ್ ಅಲ್ಟಿಮೇಟ್ ಆದರೂ ಸಹ ಮತ್ತೆ ಸಹ ಸ್ವಲ್ಪ ಮನೋಧರ್ಮದಲ್ಲಿ ನಾನು ಅಚೀವ್ಮೆಂಟ್ ಮಾಡಿಕೊಂಡು ಹೋಗ್ಬೋದಿತ್ತು. ಬಟ್ ಆ ಟೈಮಲ್ಲಿ ಮತ್ತೆ ಗುರುಗಳು ಸಹ ನನಗೆ ಸರಿಯಾದ, ಅಂದರೆ ಇಲ್ಲಿ ಯಾರು ನನಗೆ ಹೋಗಲಿಕ್ಕೆ ನನಗೆ ಟೈಮ್ ಇಲ್ಲದ ಕಾರಣ ಗುರುಗಳು ಸಹ ಸರಿಯಾಗಿ ನನಗೆ, ಅಂದರೆ ಅವರ ಟೈಮಿಗೆ ನನಗೆ ಅಡ್ಜಸ್ಟ್ ಮಾಡಲಿಕ್ಕೆ ಹೋಗಲಿಕ್ಕೆ ಆದ ಕಾರಣ ನನಗೆ ಅದನ್ನು ಪುನಃ ಮುಂದುವರಿಸ್ಕೊಂಡು ಹೋಗ್ಲಿಕ್ಕೆ, ವಿದ್ವತ್ ಆದ ನಂತರ ಆ ಹಂತದಲ್ಲಿ ನಿಲ್ಲಿಸಿ ನಾನು ಸಂಗೀತ ಕ್ಲಾಸಸ್ಸನ್ನು ಮಾಡಲಿಕ್ಕೆ ಫಸ್ಟಾಗಿ ನಾನು ವಿಕ್ಟರ್ಸಲ್ಲಿ ಕ್ಲಾಸಸ್ ಮಾಡ್ತಿದ್ದೆ. ಶನಿವಾರ ವಿಕ್ಟರ್ಸ್ನಲ್ಲಿ ಕ್ಲಾಸಸ್ ಮಾಡ್ತಿದ್ದೆ. ಅದರ ಒಟ್ಟೊಟ್ಟಿಗೆ ಇಲ್ಲಿ ಈಗ 2008 ನಾನು ವಿವೇಕಾನಂದ B.Ed ಕಾಲೇಜಲ್ಲಿ B.Edಗೆ ಸೇರಿ. ಅದು ಸಹ ಹೇಗೆ ಅಂದರೆ, ನಾಳೆ ಕ್ಲಾಸಸ್ ಆಲ್ರೆಡಿ ಸ್ಟಾರ್ಟ್ ಆಗಿತ್ತು, ಅದಕ್ಕೆ ಎಂಟ್ರೆನ್ಸ್ ಎಕ್ಸಾಮಲ್ಲಿ ಇರ್ತದೆ. ಗೌರ್ಮೆಂಟ್ ಸೀಟ್ ಬೇಕಾದರೆ ಎಂಟ್ರೆನ್ಸ್ ಎಕ್ಸಾಮ್, ಅದೆಲ್ಲ ನನಗೆ ವಿಷಯ ಗೊತ್ತಿಲ್ಲ. ನಾನು ಸೀದಾ ಹೋಗಿ ಡೊನೇಷನ್ ಮ್ಯಾನೇಜ್ಮೆಂಟ್ ಸೀಟೇ ಹೋಗಿ ಸೇರಿದೆ. ಆಗ 45,000 10 ತಿಂಗಳಿಗೆ ಹೋಗಿ ಮ್ಯಾನೇಜ್ಮೆಂಟ್ ಸೀಟಿಗೆ ಸೇರಿ ಎಜುಕೇಷನ್ ಲೋನ್ ಮಾಡಿದೆ ಕಾರ್ಪೊರೇಷನ್ ಬ್ಯಾಂಕಲ್ಲಿ. ಇದಾಯಿತು, B.Ed ಆಯಿತು. 10 ತಿಂಗಳು ನಾನು ಅದು ನನ್ನ ಮಗಳಾಗ 3.25 ವರ್ಷ, ನನ್ನ ದೊಡ್ಡ ಮಗಳಿಗೆ. ಅವಳನ್ನು ನಾನು ಎಲ್ಲೆಲ್ಲೋ ಬಿಟ್ಟು ಬ್ರಿಗೇಡ್ ಕಾನ್ವೆಂಟ್ ಅಂತ ಹೇಳಿ ಅಲ್ಲಿ ಬಿಟ್ಟುಕೊಂಡು, ಅವಳು ಸಹ ತುಂಬ ಸಪೋರ್ಟ್ ಮಾಡಿದ್ದಾಳೆ. ಅದು ತುಂಬ ಪಾಪ, ಅವಳಿಗೆ ಏನು ಹಠ ಆಗಲಿ, ಒಂದು ಯಾವುದೇ ಒಂದು ಉಪದ್ರ ಕೊಡೋ ಒಂದು ಇದಿಲ್ಲ, ತುಂಬ ಪಾಪದ ಮಗು ಅವಳು. ಸಣ್ಣದ್ರಿಂದ ನನಗೆ ತುಂಬ ಸಹಕಾರ, ದೊಡ್ಡವಳು. ಸೊ ಅವಳನ್ನು ಎಲ್ಲಿಯೋ ಬಿಟ್ಟುಕೊಂಡು ನಾನು ಮತ್ತೆ B.Ed ಅನ್ನು ಕಂಪ್ಲೀಟ್ ಮಾಡಿಕೊಂಡು, B.Ed ಆದ ತಕ್ಷಣ ಏನಾಯ್ತಂದರೆ, ಈ ಸುಧಾನಕ್ಕೆ ನಾನು ಹೋಗಲಿಕ್ಕೆ ಅಂತ B.Ed ಮಾಡ್ಕೊಂಡದ್ದು. ಪಟ್ಟೆ ಪ್ರತಿಭಾ ಹೈಸ್ಕೂಲಲ್ಲಿ ಡಾಕ್ಟರ್ ಬಾಲಕೃಷ್ಣ ಭಟ್ ಅಂತ ಇದ್ದರು. ಸೊ ಅವರು ನಮ್ಮ ಮನೆಗೆ ಬಂದರು. ಅಲ್ಲಿ ಅವರ ಶಾಲೆಯಲ್ಲಿ ಪಟ್ಟೆ ಪ್ರತಿಭಾ ಹೈಸ್ಕೂಲಲ್ಲಿ ಸಂಗೀತ ಪೋಸ್ಟ್, ಅವ್ರು ಏಡೆಡ್ ಶಾಲೆ, ಎಪ್ರೂವ್ ಆಗ್ತದೆ, ಪೋಸ್ಟ್ ಉಂಟು, ನೀವು ಬಂದು ಸೇರ್ಬೋದಾ ಅಂತೇಳಿ. ಸೊ ನಾನು B.Ed ಎಕ್ಸಾಮ್ ಆದ ಕೂಡಲೇ, ರಿಸಲ್ಟ್ ಇನ್ನೂ ಬರಲಿಲ್ಲ, ಆದ ಕೂಡಲೇ ನಾನು ಪಟ್ಟೆ ಪ್ರತಿಭಾ ಹೈಸ್ಕೂಲಿಗೆ ಹೋಗಿ ಸೇರಿದ್ದೆ. ಸೊ ಅಲ್ಲಿ ನನ್ನ ಜಾಬ್ ಎಪ್ರೂವ್ ಆಯಿತು. ಎಪ್ರೂವ್ ಆಗಿ ಒಂದು 10 months to 1 year ನಾನು ಗೌರ್ಮೆಂಟ್ ಸಂಬಳವನ್ನು, ಸೊ ನಾನು ಫಸ್ಟ್ ಗವರ್ಮೆಂಟ್ ಸುಧಾನದ ನಂತರ ನಾನು ಕೆಲಸ ಮಾಡಿದ್ದು ಪಟ್ಟೆ ಪ್ರತಿಭಾ ಹೈಸ್ಕೂಲ್ ಅಂತೇಳಿ. ಸೊ ಇದರ ಜೊತೆಗೆ ಸಂಗೀತ ಕ್ಲಾಸ್ಗಳನ್ನು ಮಾಡಿಕೊಂಡಾಗುವಾಗ ಅಲ್ಲಿ 2010 ನನಗೆ ಕಾಲ್ ಫಾರ್ ಆಯಿತು ಗವರ್ಮೆಂಟಿಂದ. ಏನಂದರೆ ಸಂಗೀತ ಪೋಸ್ಟಿಗೆ, ಆ್ಯಕ್ಚುಲಿ ಸಂಗೀತ ಪೋಸ್ಟಿಗೆ ಕಾಲ್ ಅದು ನನಗೆ ಗೊತ್ತಿಲ್ಲ. BSc B.Edಗೆ ನಾನು ಆಗ ನನಗೆ ಸಂಗೀತ ಟೀಚರ್ ಅಂದರೆ ಸ್ವಲ್ಪ ನಿಜ ಹೇಳಬೇಕಾದ್ರೆ ಒಂದು ಸ್ವಲ್ಪ ಇನ್ಫೀರಿಯಾರಿಟಿ, ಅಂದರೆ BSc B.Ed ಆಗಿದೆ, ಸೈನ್ಸ್ ಮ್ಯಾಥ್ಸ್ ಟೀಚರ್ ಆಗಬೇಕು ಅಂತ ಸ್ವಲ್ಪ, ಯಾಕೆಂದರೆ ನಾನು ಸುಧಾನದಲ್ಲಿ ಸೈನ್ಸ್ ಮ್ಯಾಥ್ಸ್ ಮಾಡುವ ಕಾರಣ ಸೈನ್ಸ್ ಮ್ಯಾಥ್ಸೇ ಟೀಚರ್ ಆಗಿದ್ದಿದ್ರೆ ಒಳ್ಳೇದಿತ್ತು ಅಂತ ಆ ಪ್ರತಿಭಾ ಹೈಸ್ಕೂಲಲ್ಲಿ ವರ್ಕ್ ಮಾಡುವಾಗ ನನಗೆ ಒಂದು ಸ್ವಲ್ಪ ಬೇಸರ ಇತ್ತು. ಸೊ ಇಲ್ಲಿ ಕಾಲ್ ಫಾರ್ ಮಾಡಿದರು. ಕಾಲ್ ಫಾರ್ ಆದ ಕೂಡ ನಾನು ಅಪ್ಲೈ ಮಾಡಿದೆ ಗೌರ್ಮೆಂಟ್ ಪೋಸ್ಟಿಗೆ. ಇದು ಏಡೆಡ್ ಶಾಲೆ ಅಲ್ಲ, ಗೌರ್ಮೆಂಟ್ ಜಾಬಿಗೆ ಅಪ್ಲೈ ಮಾಡೋದು. ನನ್ನ ಮಾವೆಲ್ಲ ಒತ್ತಾಯ ಮಾಡಿ ಅಪ್ಲೈ ಮಾಡಿಸಿದ್ರು. ಅಪ್ಲೈ ಮಾಡಲಿಕ್ಕೆ ಹೋಗುವಾಗ ಅಲ್ಲಿ ಒಬ್ಬರು DDP ಆಫೀಸಲ್ಲಿ ಒಬ್ಬರು ಸುಬ್ರಹ್ಮಣ್ಯ ಶರ್ಮಾ ಅಂತಿದ್ರು. ಅವರು ಸೈನ್ಸ್ ಡಿಪಾರ್ಟ್ಮೆಂಟ್ ಇದ್ದು ಆ ಅಪ್ಲಿಕೇಶನ್ ತಗೊಳ್ಳುವ ಚಾರ್ಜ್. ಅವ್ರು ನಂದು ಸೈನ್ಸ್ ಅಪ್ಲಿಕೇಶನ್ ತೊಗೊಳ್ಳುವಾಗ ನನ್ನ ಹತ್ರ ಕೇಳಿದರು, ಮೇಡಮ್ ನೀವೇನು ಮಾಡ್ತಾ ಇದ್ದೀರಿ ಅಂತ. ಆಗ ನಾನು ಪಟ್ಟೆ ಪ್ರತಿಭಾ ಹೈಸ್ಕೂಲಲ್ಲಿ ಸಂಗೀತ ಟೀಚರಾಗಿ ವರ್ಕ್ ಮಾಡಿ. ನೀವು ಸಂಗೀತ ಟೀಚರ್, ಹಾಗಾದ್ರೆ ಅದಕ್ಕೂ ಗೌರ್ಮೆಂಟಲ್ಲಿ ಸಂಗೀತಕ್ಕೂ ಕಾಲ್ ಮಾಡಿದಾರಲ್ಲ, ನೀವು ಯಾಕೆ ಅಪ್ಲೈ ಮಾಡಲಿಲ್ಲ ಅಂತೇಳಿ. ನನಗೆ ಸಂಗೀತಕ್ಕೆ ಕಾಲ್ ಮಾಡಿದ ವಿಷಯ ಗೊತ್ತಿರಲಿಲ್ಲ. ಸೊ ಅವ್ರೇನು ಮಾಡಿದ್ರು, ಅವರೇ ಅಲ್ಲಿ DDP ಆಫೀಸಲ್ಲೇ ಅಪ್ಲಿಕೇಶನ್ ಕೊಟ್ಟು ನನ್ನ ಹತ್ರ DD, ಅದು 250 ರೂಪಾಯಿನೋ DD ಕಟ್ಟಲಿಕ್ಕೆ ಇರ್ತದೆ, DD ಕಟ್ಟಿ ಅಲ್ಲಿ ಆನ್ ದ ಸ್ಪಾಟ್ ನನ್ನ ಹತ್ರ ಸರ್ಟಿಫಿಕೇಟ್ ಒರಿಜಿನಲ್ ಇದ್ದ ಕಾರಣ ಅದಕ್ಕೆ SSLC ಮತ್ತು ವಿದ್ವತ್ನ ಬೇಸಿಸ್ನಲ್ಲಿ ಗೌರ್ಮೆಂಟ್ ಜಾಬ್ ಆಗೋದು ನಮಗೆ. ಸೊ ವಿದ್ವತ್ ಸರ್ಟಿಫಿಕೇಟ್ ಎಲ್ಲ ಒರಿಜಿನಲ್ ನನ್ನ ಹತ್ರ ಇತ್ತು.
ಸೊ ಅಲ್ಲೇ ನನಗೆ ಅವರು DDP ಆಫೀಸ್ನಲ್ಲೇ ನನಗೆ ಅವರು ಅಟೆಸ್ಟ್ ಎಲ್ಲ ಮಾಡಿ ಕೊಟ್ಟರು. ಸೊ ಲಾಸ್ಟ್ ಮೂಮೆಂಟಿಗೆ ನಾನು ಈ ಸಂಗೀತ ಟೀಚರ್ ಜಾಬಿಗೆ ಅಲ್ಲಿ ಅಪ್ಲೈ, ಅವರ ಒಂದು ಹೇಳಿಕೆ ಮೇಲೆ, ಅವರಿಗೆ ರಿಟೈರ್ಡ್ ಅವರಿಲ್ಲ, ಅವರ ಹೇಳಿಕೆ ಮೇಲೆ, ಅಂದರೆ ನಾನು ಯಾಕೆ ಒಬ್ಬರೊಬ್ಬರ ಹೆಸರನ್ನು ಹೇಳ್ತಾ ಇದ್ದೇನೆ ಅಂದರೆ ನಮ್ಮ ಜೀವನದಲ್ಲಿ ಯಾವತ್ತೂ ಸಹ ತುಂಬ ಜನರು ನಮಗೆ ಸಪೋರ್ಟ್ ಮಾಡಿರ್ತಾರೆ. ಸೊ ಆ ಕೆಲವು ವ್ಯಕ್ತಿಗಳನ್ನು ನಾವು ಯಾವತ್ತೂ ಮರಿಬಾರ್ದು, ಯಾಕೆಂದರೆ ಆ ವ್ಯಕ್ತಿಗಳ ಕಾರಣ ನಾವು ಇವತ್ತು ಹೀಗೆ ಇದ್ದಿರ್ತೀವಿ. ಈಗ ಅವ್ರು ನನಗೆ ಹೇಳದೇ ಇರ್ತಿದ್ರೆ ನನಗೆ ಗೌರ್ಮೆಂಟ್ ಜಾಬಿಗೆ ಖಂಡಿತವಾಗ್ಲೂ ಸಂಗೀತದಲ್ಲಿ ಗೌರ್ಮೆಂಟ್ ಜಾಬ್ ನನಗೆ ಸಿಗ್ಲಿಕ್ಕೆ ಚಾನ್ಸೇ ಇರ್ತಿರ್ಲಿಲ್ಲ. ಸೊ ಅವರು ಆ ವಿಷಯವನ್ನು ಹೇಳಿದ ಕಾರಣ ನಾನು ಅಪ್ಲೈ ಮಾಡಿ ನನಗೆ ಸವಣೂರು ಸಿಕ್ಕಿತ್ತು, ಕೌನ್ಸಿಲಿಂಗ್ ಇತ್ತು ಮೈಸೂರಿನಲ್ಲಿ. ಸೊ ನಂದು ಡೈರೆಕ್ಟ್ ಅದಕ್ಕೆ BSc B.Ed ಅದೇನಾಯಿತು, BSc B.Edಗೆ ಎಂಟ್ರೆನ್ಸ್ ಎಕ್ಸಾಮ್ ಇತ್ತು. ಆಗ 63% ಕಟ್ ಆಫ್. ನನಗೆ ಒಂದು ಪಾಯಿಂಟಿನಲ್ಲಿ ಸೈನ್ಸ್ ಟೀಚರ್ ಮತ್ತು ಮ್ಯಾಥ್ಸ್ ಟೀಚರ್ ಆಗ ಸಹ ಆಗಲಿಲ್ಲ. ನನ್ನದೊಂದು 62% ಏನೋ ಇದಾಗಿ, ಮತ್ತು ನಾನು ಜನರಲ್ ಕ್ಯಾಟಗರಿ ಬಿಡುವ ಕಾರಣ ನನ್ನದದು ಮ್ಯಾಥ್ಸ್ ಸೈನ್ಸ್ ಟೀಚರಿಗೆ ನನ್ನದು ಸಿಲೆಕ್ಷನ್ ಆಗಲಿಲ್ಲ. ಅದರ ನಂತರ 1 ತಿಂಗಳಲ್ಲಿ ನನಗೆ ಸಂಗೀತ ಪೋಸ್ಟ್ ಆಗಿದೆ. ಯಾಕೆಂದರೆ ಅದು ಅವರು ಹೇಳಿದರು, ಸುಬ್ರಹ್ಮಣ್ಯ ಶರ್ಮರು ಹೇಳಿದರು, 10 ಪೋಸ್ಟ್ ಉಂಟು, 6 ಅಪ್ಲಿಕೇಶನ್ ಬಂದದ್ದು. ಆದ ಕಾರಣ ನಿಮಗೆ ಗ್ಯಾರಂಟಿ, ನಿಮ್ಮದು ಸೇರಿದರೆ 7 ಆಗ್ತದೆ, ನಿಮಗೆ ಗ್ಯಾರಂಟಿ ಒಂದು ಪೋಸ್ಟ್ ಎಲ್ಲಿಯಾದರೂ ಒಂದು ಶಾಲೆ ಸಿಗ್ತದೆ, ನೀವು ಅಪ್ಲೈ ಮಾಡಿ. ಯಾವತ್ತು ಏಡೆಡ್ಗಿಂತಲೂ ಗೌರ್ಮೆಂಟ್ ಒಳ್ಳೆಯದು ಅಂತ ಹೇಳಿದ್ರು ಅವರು. ಅವರ ಒಂದು ಹೇಳಿಕೆ ಮೇಲೆ ನನ್ನ ಮಾವ ಸಹ ನಾನು ಕರ್ಕೊಂಡು ಹೋದ್ರು, ನನ್ನ ಮಾವ DDP ಆಫೀಸಿಗೆ. ಸೊ ಅವರ ಒಂದು ಹೇಳಿಕೆ ಮೇಲೆ ನಾನು ಅಪ್ಲೈ ಮಾಡಿ ನನಗೆ ಫಸ್ಟ್ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಸವಣೂರಿನಲ್ಲಿ ನಾನು ಸಂಗೀತ ಟೀಚರ್ ಆಗಿ ನೇಮಕ ಆಗಲಿಕ್ಕೆ ಇಲ್ಲಿವರೆಗೆ ಒಂದು ಜರ್ನಿ. ಓಕೆ, ಅದರ ನಡುವೆ ಶಾಸ್ತ್ರೀಯ ಸಂಗೀತದಲ್ಲಿ PhD ಕೂಡ ಮಾಡಿದ್ದೀರಿ. ಅದು ಆಮೇಲೆ ಮಾಡಿದ್ದ ಅಲ್ಲ? ಅದರ ಅದೇ ಆಕ್ಚುಲಿ ಏನಂದ್ರೆ, ಈ PhD ಮಾಡಬೇಕಾದ್ರೆ ಪೋಸ್ಟ್ ಗ್ರಾಜುಯೇಷನ್ ಡಿಗ್ರಿ ಬೇಕು, ಒಂದು ಮಾಸ್ಟರ್ಸ್ ಡಿಗ್ರಿ ಇರಬೇಕು. ಸೊ ನಾನೆಂತ ಎಣಿಸಿದೆ, ವಿದ್ವತ್ ಅಂದರೆ ಮಾಸ್ಟರ್ ಇಕ್ವಲೆಂಟ್ ಅಂತೇಳಿ. ಬಟ್ ಅದು ಏನಂದರೆ ಕರ್ನಾಟಕಕ್ಕೆ ಮಾತ್ರ ಅದು ಒಂದು ಸೀಮಿತ, ಆಲ್ ಇಂಡಿಯಾದಲ್ಲಿ MA ಆಗಬೇಕು ಅಥವಾ ಒಂದು ಪೋಸ್ಟ್ ಗ್ರಾಜುಯೇಷನ್ ಆಗಬೇಕು. ಸೊ ನಾನು PhDಗೆ ಅಪ್ಲೈ ಮಾಡ್ಲಿಕ್ಕೆ ಹೋದಾಗ ನನಗೆ ತುಂಬ ವರ್ಷದ ಹಿಂದೆ PhD ಮಾಡಬೇಕು. ನಾನು ವಿದ್ವತ್ 2005 ಮಾಡ್ಕೊಂಡದ್ದು. PhD ಮಾಡಬೇಕು ಅಂತ ಹೇಳುವ ಒಂದು ಹಂಬಲ ತುಂಬ ವರ್ಷದಿಂದ ಇತ್ತು. ಬಟ್ ನನಗದು ಮತ್ತೆ ಗೊತ್ತಾಯ್ತು ಏನಂದರೆ, ವಿದ್ವತ್ ಸರ್ಟಿಫಿಕೇಟ್, ಖಾಲಿ ವಿದ್ವತ್ ಸರ್ಟಿಫಿಕೇಟಿಂದ ನನಗೆ PhD ಮಾಡ್ಲಿಕ್ಕೆ ಆಗುದಿಲ್ಲ. ಆದ ಕಾರಣ ಕೊರೋನಾ ಇರುವಾಗ ನಮಗೆ ಸ್ವಲ್ಪ ವರ್ಕ್ ಲೋಡ್ ಎಲ್ಲ ಸ್ವಲ್ಪ ಕಮ್ಮಿ ಇತ್ತು ಸ್ಕೂಲಲ್ಲಿ. ಸೊ ಆ ಟೈಮಲ್ಲಿ ನಾನು MSc ಸೈಕಾಲಜಿ JN ಯೂನಿವರ್ಸಿಟಿ, ನನಗೆ ಸೈಕಾಲಜಿ B.Edನಲ್ಲಿ ನಾನು ಸೈಕಾಲಜಿಯಲ್ಲಿ ಹೈಯೆಸ್ಟ್. ಸೊ ಆಗ ನಾನು MSc ಸೈಕಾಲಜಿಯನ್ನು ನಾನು ಮಾಡ್ಕೊಂಡದ್ದು ಕೊರೋನಾ ಟೈಮಲ್ಲಿ. ಸೊ BSc ಆಯಿತು, B.Ed ಆಯಿತು, ಮತ್ತೆ ನೆಕ್ಸ್ಟ್ MSc ಸೈಕಾಲಜಿ ಮಾಡ್ಕೊಡೋದು. ಯಾಕಂದರೆ ನನಗೆ ಸಂಗೀತದಲ್ಲಿ PhD ಮಾಡ್ಕೊಳ್ಬೇಕಂತ ಹೇಳೋ ಒಂದು ಇದರಲ್ಲಿ ಮಾತ್ರ. ವಿದ್ವತ್ ಹೇಗಾದರೂ 2005 ಸಂಗೀತದಲ್ಲಿ ಆಗಿತ್ತು. ಸೊ BSc ವಿದ್ವತ್ B.Ed ಆದ ಕೂಡಲೇ ನೆಕ್ಸ್ಟ್ ನಾನು MSc ಸೈಕಾಲಜಿಗೆ ಅಪ್ಲೈ ಮಾಡಿ. ನನ್ನ MSc ಮ್ಯಾಥ್ಸ್ ಸಹ ಆಗಿದೆ. ಬಟ್ ಏನಂದರೆ ಅದರ ಸರ್ಟಿಫಿಕೇಟಲ್ಲಿ ಬ್ಯಾಂಗ್ಳೂರು ಯೂನಿವರ್ಸಿಟಿಯಲ್ಲಿ ಬಾಕಿ ಆಯಿತು. ಸೊ ನನಗೆ ಸರ್ಟಿಫಿಕೇಟ್ ಇಲ್ಲದೆ PhDಗೆ ಅಪ್ಲೈ ಮಾಡಲಿಕ್ಕೆ ನಾನು 2-3 ಸಲ ಹೋಗಿದ್ದೆ ಬ್ಯಾಂಗ್ಳೂರಿನಲ್ಲಿ. ಆದರೆ ನನಗೆ ಅಲ್ಲಿ ಬ್ಯಾಂಗ್ಳೂರು ಯೂನಿವರ್ಸಿಟಿಯಲ್ಲಿ MSc ಮ್ಯಾಥ್ಸ್ನ ಸರ್ಟಿಫಿಕೇಟ್ ತಗೊಳ್ಳಿಕ್ಕಾಗಲಿಲ್ಲ. ಯಾಕೆಂದರೆ ಅಲ್ಲಿ ಕ್ಲರ್ಕ್ ಒಂದು ಟೈಮ್ ಹೋದ ಸಂದರ್ಭದ ಮೇಲೆ ಕ್ಲರ್ಕ್ ಇಲ್ಲ. ಮತ್ತು ಪದೇ ನನಗೆ ಬ್ಯಾಂಗ್ಳೂರಿಗೆ ಹೋಗಿ ಅಲ್ಲಿ ಇದು ಮಾಡಲಿಕ್ಕೆ ರೈಟಿಂಗಲ್ಲಿ ಲೆಟರ್ ಸಹ ಬರೆದು ಕೊಟ್ಟಿದ್ದೆ, ಸರ್ಟಿಫಿಕೇಟ್ಸ್ ಕಳಿಸಿಕೊಡಿ ಅಂತ. ಬಟ್ ಯಾವುದೇ ರೆಸ್ಪಾನ್ಸ್ ಬರದ ಕಾರಣ ನನಗೆ ಸರ್ಟಿಫಿಕೇಟ್ ಟೈಮ್ಲಿ ಸಿಕ್ಕಲಿಲ್ಲ. ಸೊ ಅದಕ್ಕೆ ನಾನು MSc ಮ್ಯಾಥ್ಸ್ ಅಂತ ಹೇಳುವಂಥದ್ದು ಎಲ್ಲ ಕಡೆ ಹೇಳಿಕೊಳ್ಳೋದು. ಯಾಕಂದರೆ ಅದರ ಸರ್ಟಿಫಿಕೇಟ್ ಇಲ್ಲ, ಆಗಿದೆ ಫಸ್ಟ್ ಇಯರ್ದು ಸರ್ಟಿಫಿಕೇಟ್ ಉಂಟು, ಸೆಕೆಂಡ್ ಇಯರ್ ಮತ್ತು ಕಾನ್ವೊಕೇಶನ್ ಸರ್ಟಿಫಿಕೇಟ್ ಅಲ್ಲೇ ಬಾಕಿ ಆದ ಕಾರಣ ಅದನ್ನು ನನಗೆ ತೊಗೊಂಡು ಬರಬೇಕು. ನೆಕ್ಸ್ಟ್ ನಾನು ವ್ಯವಸ್ಥೆ ಮಾಡ್ತೇನೆ. ಸೊ MSc ಮ್ಯಾಥ್ಸ್ ಬಗ್ಗೆ ನಾನು ಹೆಚ್ಚು ಹೇಳಿಕೊಳ್ಳೋದಿಲ್ಲ. ಇದರದ್ದಾದರೆ ಸೈಕಾಲಜಿ ನಾನು ಮಾಡಲಿಕ್ಕೆ ಕಾರಣ ಹಾಗೆ MSc ಸೈಕಾಲಜಿ ಮಾಡಿಕೊಂಡು ನಾನು ಮತ್ತೆ PhDಗೆ ಯೋಗ ಸಂಸ್ಕೃತಂ ಡಾಕ್ಟರ್ ಚಂದ್ರಿಕಾ ಅಂತ ಹೇಳುವವರು ನಮ್ಮ ಗೈಡ್. ಸೊ ಅವರ ಹತ್ರ ನಾನು ಅಮೇರಿಕಾದ, ಯಾಕೆಂದರೆ ಇನ್ನೊಂದು ಕಾರಣ ನಾನು ಯಾಕೆ ಆ ಯೂನಿವರ್ಸಿಟಿಯನ್ನು ಚೂಸ್ ಮಾಡಿದೆ ಅಂದರೆ, ಇಲ್ಲಿ ಇಡೀ ನಮ್ಮ ಕರ್ನಾಟಕದಲ್ಲಿ ಕರೆಸ್ಪಾಂಡೆನ್ಸ್ ಆಗಿ PhD ಮಾಡುವ ಬೇರೆ ಯಾವ ಯೂನಿವರ್ಸಿಟೀಸ್ ಇಲ್ಲ. ಸೊ ನನಗೆ ಹೋಗಿಕೊಂಡು ಮಾಡುವ ಒಂದು ಪರಿಸ್ಥಿತಿಯಲ್ಲಿ ನಾನಿಲ್ಲ. ಕೆಲವು ಯೂನಿವರ್ಸಿಟಿ, ಹಂಪಿ ಯೂನಿವರ್ಸಿಟಿ ಎಲ್ಲ ಉಂಟು, ಆದರೆ ಸಂಗೀತ ಸಬ್ಜೆಕ್ಟ್ ಇಲ್ಲ. ಸೊ ಅದಕ್ಕೆ ಕಾರಣ ನಾನು ಸಂಗೀತ ಮಾಡಬೇಕಾದ್ರೆ ನನಗೆ ಅಂಥ ಯೂನಿವರ್ಸಿಟಿಯನ್ನು ನಾನು ಸೆಲೆಕ್ಷನ್ ಮಾಡ್ಕೊಳ್ಬೇಕಾಗ್ತದೆ. ಮತ್ತು ಇದರ ಬ್ರಾಂಚ್ ಯೋಗ ಸಂಸ್ಕೃತಂ ಅಂತ ಹೇಳಿ ಅದು ತುಂಬ ಒಳ್ಳೆ ರೆಕಗ್ನೈಸ್ಡ್ ಯೂನಿವರ್ಸಿಟಿ. ಸೊ ಅದರ ಬ್ರಾಂಚ್ ಬ್ಯಾಂಗ್ಳೂರಿನಲ್ಲಿ ಉಂಟು. ನಮ್ಮ ಗೈಡ್ ಅವರು ಅಲ್ಲಿ ಅದರಲ್ಲಿ PhD ಮಾಡಿಕೊಂಡು ಅವರು ಒಳ್ಳೆ ಪೋಸ್ಟಿನಲ್ಲಿ ಜಾಬಲ್ಲಿದ್ದಾರೆ. ಸೊ ಅವ್ರು ನನಗೆ ರೆಕಮೆಂಡ್ ಮಾಡಿದರು, ನಿಮಗೆ PhD ಮಾಡುವ ಇಂಟ್ರೆಸ್ಟ್ ಇದ್ದರೆ ನೀವು ಈ ಯೂನಿವರ್ಸಿಟಿಯಲ್ಲಿ ಮಾಡ್ಬೋದು ಅಂತ ಆವತ್ತೇ ಹೇಳಿದ ಕಾರಣ. ಮತ್ತು MSc ಸೈಕಾಲಜಿ 2 ವರ್ಷ ಆದ ನಂತರ ನಾನು ಮತ್ತೆ ಸೊ ಈ ಟೈಮಲ್ಲಿ 2016 ಟೈಮಲ್ಲಿ ಡಾಕ್ಟರ್ ಮುಲ್ಲೈ, ಇನ್ನೊಬ್ಬರು ಗುರುಗಳು ನನಗೆ ಪರಿಚಯ ಆದದ್ದು ಆ ಟೈಮಲ್ಲಿ, ಡಾಕ್ಟರ್ ಮುಲ್ಲೈ ವಾಸಲ್ ಚಂದ್ರಮೌಳಿ ಸರ್ ಅಂತೇಳಿ ಚೆನ್ನೈ ಅವರು. ಸೊ ಅದು ಹೇಗೆ ಒಂದು ಕಾಂಟ್ಯಾಕ್ಟ್ ಆಯ್ತು ಅಂದರೆ, ನಾನು ಮತ್ತು ಇನ್ನೊಬ್ಬರು ವಿದುಷಿ ರಮಾ ಪ್ರಭಾಕರ್ ಅಂತಿದ್ದಾರೆ, ಅವರು ಒಳ್ಳೆ ಸಿಂಗರೇ, ಬೊಳವಾರದಲ್ಲಿ ಅವರದ್ದು ಸಂಗೀತ ತರಗತಿಗಳು, ನಾಳೆ ಸಪ್ತಸ್ವರ ಸಂಗೀತ ಕಲಾಶಾಲೆ ಅಂತ ಉಂಟು. ಅವರು ನಾವು ತುಂಬ ಫ್ರೆಂಡ್ಸ್. ಸೊ ಅವ್ರು ಏನು ಮಾಡ್ತಾರೆ ಅಂದರೆ, ಪ್ರತಿ ವರ್ಷ ಒಬ್ಬರು ದೊಡ್ಡ ಆರ್ಟಿಸ್ಟನ್ನು ಕರೆಸಿ ಅವರ ಮುಖಾಂತರ ಸ್ಟೂಡೆಂಟ್ಸಿಗೆಲ್ಲ
ಕ್ಲಾಸ್ ಮಾಡಿಸ್ತಾರೆ. ಸೊ ಅದಕ್ಕೆ ವರ್ಕ್ಶಾಪ್, ಒಂದು ಮ್ಯೂಸಿಕ್ ವರ್ಕ್ಶಾಪ್ ಅಂತ ಹೇಳಿ ಒಂದು ಕಾನ್ಸೆಪ್ಟ್ ಉಂಟು. ಸೊ ಆ ವರ್ಕ್ಶಾಪ್ ನಾನು ಮತ್ತೆ ಅವರು, ನಂದು ಕಾಮಾಕ್ಷಿ ಸಂಗೀತ ಕಲಾಶಾಲೆ, ಅವ್ರದ್ದು ಸಪ್ತಸ್ವರ. ಸೊ ನಮ್ಮ ಜಂಟಿ ಒಂದು ಆಶ್ರಯದಲ್ಲಿ ನಾವಿಬ್ಬರು ಸೇರಿಕೊಂಡು ಆ ವರ್ಕ್ಶಾಪ್ ಮಾಡಿದ ಸಂದರ್ಭದಲ್ಲಿ ಇವರು ಡಾಕ್ಟರ್ ಮುಲ್ಲೆವಾಸಲ್ ಚಂದ್ರಮೌಳಿ ಚೆನ್ನೈಯಿಂದ ಬಂದು ನಮಗೆ ಕ್ಲಾಸ್ ಮಾಡಿ, ಅವರದ್ದೊಂದು ಕ್ಲಾಸ್ ಮಾಡೋ ರೀತಿ ತುಂಬ ನಾಲೆಜ್ ಅವರಿಗೆ. ಅವರನ್ನು ನೋಡುವಾಗ ನಿಮಗೆ, ಅವರು ವೈಲಿನಿಸ್ಟ್, ಇಂಟರ್ನ್ಯಾಷನಲ್ ಆರ್ಟಿಸ್ಟ್ ಅವರು ಏರೋನಾಟಿಕಲ್ ಇಂಜಿನಿಯರಿಂಗಲ್ಲಿ ಇಂಜಿನಿಯರಿಂಗ್ ಮಾಡಿ ಸಂಗೀತ ಫೀಲ್ಡಿಗೆ ಬಂದು ಸಂಗೀತದಲ್ಲಿ PhD ಮಾಡಿ ಡಾಕ್ಟರ್ ಮುಲ್ಲೆವಾಸಲ್ ಚಂದ್ರಮೌಳಿ ಸರ್ ಅಂತೇಳಿ IIT ಸ್ಟೂಡೆಂಟ್ ಅವರು. ಸೊ IITಯಲ್ಲಿ ಕಲಿತು ಅವರೀಗ ಕಂಪ್ಲೀಟ್ ಆಗಿ ಫುಲ್ ಟೈಮ್ ವೈಲಿನ್ ಮಾಡ್ಕೊಂಡಿದ್ದಾರೆ, ವೈಲಿನ್ ಸಂಗೀತದಲ್ಲಿ ಕ್ಲಾಸಸ್ ಮಾಡ್ಕೊಂಡಿದ್ದಾರೆ. ಆ ಒಂದು ವ್ಯಕ್ತಿಯನ್ನು ನನಗೆ ಪರಿಚಯ ಆದ ಕೂಡ ನನಗೆ ತುಂಬ ಅವರ ಒಂದು ವ್ಯಕ್ತಿತ್ವ ನೋಡಿ, ಅವರೊಂದು ನಾಲೆಜ್ ಮೇನ್ ಅಂದರೆ ಅಷ್ಟು ಸಿಂಪಲ್ ಅವರು. ಸೊ ಸಿಂಪ್ಲಿಸಿಟಿಯಲ್ಲಿ ಒಂದು ನಾಲೆಜ್ ಇರೋ ವ್ಯಕ್ತಿ ಅಂದರೆ ಇರ್ತಾರೆ, ತುಂಬ ನಾಲೆಜ್ ಇರೋರು ಇರ್ತಾರೆ, ಆದರೆ ಅವರ ತಲೆಯಲ್ಲಿ ತುಂಬ ಅಹಂಕಾರ ಇರ್ತಾರೆ. ನಾನು ನೋಡಿದ್ದೇನೆ, ಯಾಕೆ ನಮ್ಗೆ ಅಂಥ ನಾಲೆಜ್ ಇರೋರ್ದು ನಮಗೆ ಹೋಗಿ ಕಲೀಲಿಕ್ಕೆ ಆಗೋದಿಲ್ಲ. ಬಟ್ ಈ ವ್ಯಕ್ತಿ ಹಾಗಲ್ಲ, ಅವರಲ್ಲಿ ತುಂಬ ನಾಲೆಜ್, ಆ ನಾಲೆಜಿಗೆ ತಕ್ಕ ವಿನಯತೆ ಸಹ ಅವರಲ್ಲಿತ್ತು, ಆ ಸಿಂಪ್ಲಿಸಿಟಿ, ಆ ಹಂಬಲ್ನೆಸ್ಸನ್ನು ನಾನು ಅವರಲ್ಲಿ ಕಂಡುಕೊಂಡೆ. ಸೊ ನಾನು ಅವರ ಹತ್ರ ವರ್ಕ್ಶಾಪಲ್ಲಿ ಆದ ಸಲ ನಾನು ಅವ್ರ ಹತ್ರ ಹೇಳಿದೆ, ಸರ್ ನನಗೆ ಕಲಿಬೇಕು ನಿಮ್ಮ ಹತ್ರ, ಇನ್ನು ನನಗೆ ಮುಂದೆ ನನಗೆ ಅಂತ ಸರಿಯಾದ ಒಂದು ಗುರು ಸಿಕ್ಕಿದ್ರು ಅಂತ ಹೇಳಿ ಒಂದು ಕಲ್ಪನೆ ಅವರನ್ನು ನೋಡಿದ ಕೂಡಲೇ ಬಂತು. ಸೊ ನಾನು ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡೆ, ಕೂಡಲೇ ಅವರು ನನಗೆ ಕ್ಲಾಸಸ್ ಮಾಡಲಿಕ್ಕೆ ಒಪ್ಪಿಕೊಂಡ್ರು. ಸೊ ಮೇಯ್ನ್ ಲಾಸ್ಟ್ ಒಂದು ರಾಗಂ ತಾನಂ ಪಲ್ಲವಿ ಅಂತ ಒಂದು ಕಾನ್ಸೆಪ್ಟ್ ಉಂಟು ನಮ್ಮ ಸಂಗೀತದಲ್ಲಿ. ಸೊ ಆ ಕಾನ್ಸೆಪ್ಟ್ ಅದು ಟಫೆಸ್ಟ್ ಕಾನ್ಸೆಪ್ಟ್, ಅದು ಸರಿಯಾಗಿ ನನಗೆ ಗೊತ್ತಿರಲಿಲ್ಲ ಅಲ್ಲಿವರೆಗೆ, ಈ ಗುರುಗಳ ಹತ್ರ ಸೇರುವವರೆಗೆ. ಸೊ ಆ ಕಾನ್ಸೆಪ್ಟ್ ಅನ್ಸ ಇವರು ಪರ್ಫೆಕ್ಟ್ ಆಗಿ ನನಗೆ ಹೇಳಿಕೊಟ್ಟು ನಾನೀಗ ತುಂಬ ಕಡೆ ರಾಗಂ ತಾನಂ ಪಲ್ಲವಿ ಹಾಡ್ತೇನೆ, ಕಾರ್ಯಕ್ರಮಗಳಲ್ಲಿ, ಕಚೇರಿಗಳಲ್ಲೆಲ್ಲ ನಾನು ಆ ಕಾನ್ಸೆಪ್ಟನ್ನು ತೊಗೊಂಡು ಅದನ್ನು ಹಾಡ್ತೇನೆ. ಸೊ ಅದೇ ಅಷ್ಟೇ ಅಲ್ಲದೆ ಈ PhDಗೆ ನನಗೆ ತುಂಬ ಗೈಡ್ ಮಾಡಿದವರು ಒಬ್ಬರು ಇವರು. ಸೊ ಯಾವುದೆಲ್ಲ ಅದರ ಜೊತೆ ಒಂದು MSc ಮಾಡುವಾಗ ಸಹ ಒಂದು ಪ್ರಾಜೆಕ್ಟ್ ವರ್ಕ್ ಮಾಡಬೇಕಿತ್ತು, ಅದೊಂದು ಸಾಫ್ಟ್ವೇರ್ ಯೂಸ್ ಮಾಡಿ ಪ್ರಾಜೆಕ್ಟ್ ಮಾಡಬೇಕಿತ್ತು. ಆ ಸಾಫ್ಟ್ವೇರ್ ನನಗೆ ಗೊತ್ತಿರಲಿಲ್ಲ, ಅದು ಇವರೇ ಚಂದ್ರಮೌಳಿ ಸರೇ ನನಗೆ ಆ ಫುಲ್ MSc ಪ್ರಾಜೆಕ್ಟ್ ಅವರೇ ಮಾಡಿಕೊಟ್ರು. ಅದರ ಜೊತೆಗೆ ನನಗೆ PhD ಮಾಡಲಿಕ್ಕೂ ಸಹ ತುಂಬ ಬೇರೆಲ್ಲ ವಿಷಯಗಳನ್ನು ಅವರು ದಾಖಲೆ ಸಂಗ್ರಹ ಮಾಡಿ ನನಗೆ ಕೊಟ್ಟಿದ್ದಾರೆ. ಅದರೊಟ್ಟಿಗೆ ಬ್ಯಾಂಗ್ಳೂರಿನಲ್ಲಿ ಡಾಕ್ಟರ್ ವಿದುಷಿ MS ವಿದ್ಯಾ ಅಂತ ಹೇಳಿ, ಸೊ ಅವ್ರ ಹತ್ರ ನಾನು ಸ್ವಲ್ಪ ಸಮಯ ಸಂಗೀತ ಕಲ್ತಿದ್ದೆ. MA ಮಧ್ಯದಲ್ಲಿ MA ಯೂನಿವರ್ಸಿಟಿ KSOU ಅಲ್ಲಿ MA ಸಹ ಮಾಡಿದ್ದೆ ಮ್ಯೂಸಿಕಲ್ಲಿ. ಅದರದ್ದು ಮಧ್ಯದಲ್ಲಿ ನಿಂತಿತ್ತು, ಅದೇನೊಂದು ಸಮಸ್ಯೆ ಆಯಿತು, ನಮ್ಮ ಸಂಗೀತ ಬ್ರ್ಯಾಂಚನ್ನೇ ತೆಗೆದಾಕಿದ್ರು. ಅದು ಸಹ ಫಸ್ಟ್ ಇಯರ್ ಮಾತ್ರ ಅದು MUsicಗೆ ಸಹ ಹೋಗಿ ಅದರದ್ದು ಆಗದೆ, ಕಂಪ್ಲೀಟ್ ಆಗದೆ. ಯಾಕೆಂದರೆ ಸೆಕೆಂಡ್ ಇಯರಿಗೆ ಆಗುವಾಗ KSOU ಸ್ವಲ್ಪ ಪ್ರಾಬ್ಲಮ್ ಆಗಿ ಕೆಲವು ಕೋರ್ಸ್ಗಳನ್ನು ತೆಗೆಯುವಾಗ ಆ ಸಂದರ್ಭದಲ್ಲಿ ನಾನು MS ವಿದ್ಯಾ ಅಂತ ಹೇಳಿ ಮೇಡಮ್ ಹತ್ರ, ವಿದುಷಿ MS ವಿದ್ಯಾ ಅಂತ ಹೇಳಿ ಬ್ಯಾಂಗ್ಳೂರಿನಲ್ಲಿ, ಈಗ ಅವರು ಸಿಫಾಸ್ ಅಂತ ಹೇಳಿ ಸಿಂಗಾಪುರದಲ್ಲಿ ಮ್ಯೂಸಿಕ್ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಅವರಿಗೆ ಸಹ ತುಂಬ ನಾಲೆಜ್, ಥಿಯರಿಟಿಕಲಿ ಈ ಸಂಗೀತದಲ್ಲಿ ಥಿಯರಿ ಮತ್ತು ಪ್ರಾಕ್ಟಿಕಲ್ ಅಂತ ಎರಡು ಭಾಗಗಳುಂಟು. ಸೊ ಥಿಯರಿ ಅಂದರೆ ಈ ಸಂಗೀತಕ್ಕೆ ಸಂಬಂಧಪಟ್ಟ ಒಂದು ಹಿಸ್ಟಾರಿಕಲ್ ಬೇಸಿಸ್ ಅಥವಾ ಮಾಹಿತಿಗಳು, ಈ ಸ್ವರ ಎಂದರೇನು, ವರ್ಣ ಎಂದರೇನು ಅಂಥೇಳಿ ಒಂದು ಡಿಸ್ಕ್ರಿಪ್ಷನ್ ಕೊಡುವ ಒಂದು ಥಿಯರಿಟಿಕಲ್ ಮ್ಯಾಟರ್ಸ್ ಉಂಟು. ಹಾಡುವ ಒಂದು ಪ್ರಾಕ್ಟಿಕಲ್, ಸೊ ಹಾಡುವ ವಿಷಯದಲ್ಲಿ ನಾನು ಕಾನ್ಫಿಡೆಂಟ್, ಆದರೆ ಥಿಯರಿಟಿಕಲಿ ಸ್ವಲ್ಪ ನಾನು ವೀಕ್. ಸೊ ಈ PhD ಮಾಡಬೇಕಾದ್ರೆ ನಮಗೆ ಹಾಡೋದು ಇಂಪಾರ್ಟೆಂಟ್ ಅಲ್ಲ, ಅಲ್ಲಿ ನಮಗೆ ವಿಷಯಗಳನ್ನು ಸಂಗ್ರಹ ಮಾಡಬೇಕು, ಯಾಕಂದರೆ ಥೀಸಿಸ್ ಸಬ್ಮಿಟ್ ಮಾಡಬೇಕು. ಸೊ ಆಗ ನನಗೆ ಇವರು ಟಾಪಿಕ್ ಸೆಲೆಕ್ಷನ್ ಮಾಡಲಿಕ್ಕೆ ನನಗೆ ವಿದುಷಿ MS ವಿದ್ಯಾ ಅವರು ನನಗೆ ತುಂಬ ಹೆಲ್ಪ್ ಮಾಡಿದರು. ಸೊ ನಾನು ಯಾವ ಟಾಪಿಕ್ ತಗೊಂಡೆ ಅಂದರೆ, ಭಾರತೀಯ ದಕ್ಷಿಣಾದಿ ಸಂಗೀತಕ್ಕೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಅಂತ ಹೆಸರು ಹೇಗೆ ಪ್ರಾಪ್ತಿಯಾಯಿತು, ಹೇಗೆ ಬಂದದ್ದು. ಯಾಕೆಂದರೆ ಕರ್ನಾಟಕದಲ್ಲಿ ಮಾತ್ರ ಶಾಸ್ತ್ರೀಯ ಸಂಗೀತ ಇಲ್ಲ ಅಲ್ವಾ, ಕೇರಳದಲ್ಲಿ ಉಂಟು, ಇದು ಆಂಧ್ರ ಪ್ರದೇಶದಲ್ಲಿ ಉಂಟು, ತಮಿಳುನಾಡಲ್ಲಿ ಉಂಟು, ಕರ್ನಾಟಕದಲ್ಲಿ ಉಂಟು. 4 ಪ್ರದೇಶಗಳಲ್ಲಿ ಈ ದಕ್ಷಿಣಾದಿ ಸಂಗೀತ ಇರುವಾಗ ಅದನ್ನು ಕರ್ನಾಟಕ ಶಾಸ್ತ್ರೀಯ ಸಂಗೀತ ಅಂತ ಹೇಗೆ ಹೆಸರು ಬಂತು ಅಂತ ಹೇಳುವ ಒಂದು ಟಾಪಿಕಲ್ಲಿ ನಾನು ರಿಸರ್ಚ್ ಮಾಡಿ, ಮತ್ತು ಇವರೆಲ್ಲ ನನಗೆ ಹೆಲ್ಪ್ ಮಾಡಿದ ಕಾರಣ, ಸಪೋರ್ಟ್ ಮಾಡಿದ ಕಾರಣ, ಅದರ ಒಟ್ಟೊಟ್ಟಿಗೆ ನನ್ನ ಮನೆಯಲ್ಲಿ ನಾನು ಹೇಳಲೇಬೇಕು, ನನ್ನ ಅತ್ತೆ ಮಾವ, ಹಸ್ಬೆಂಡ್ ಮತ್ತು ಒಬ್ಬರು ಕೆಲಸದವರಿದ್ದರು, ವಿಜಯ ಅಂತೇಳಿ. ಆ ಟೈಮಲ್ಲಿ ನಾನು PhD ಮಾಡೋ ಟೈಮಲ್ಲಿ ಸುಮಾರು ಅನೇಕ ಸಲ ನಾನು ಹೋಗಬೇಕಾಗ್ತಿತ್ತು, ಮನೆ ಬಿಟ್ಟು ಆಗ ನನ್ನ ಸಣ್ಣ ಮಗಳು ಪ್ರಿಮೆಚೂರ್ ಆಗಿ ಹುಟ್ಟಿದ ಕಾರಣ ಮಗುವನ್ನೆಲ್ಲ ಇವರು ಅತ್ತೆ ಮಾವ, ಹಸ್ಬೆಂಡ್ ಅವರೆಲ್ಲ, ವಿಜಯ ಕೆಲಸದವರೆಲ್ಲ ನೋಡಿಕೊಂಡ ಕಾರಣ ಏನೋ ನನ್ನ ಕೆಲಸಗಳಿಗೆಲ್ಲ ಯಾವುದೇ ಒಂದು ಮನೆಯ ಚಿಂತೆ ಇಲ್ಲದೆ. ಯಾಕೆಂದರೆ ಅರ್ಧ ಏನಾಗ್ತದೆ ಅಂದರೆ, ನಾವು ಈ ಸಾಧನೆ ಮಾಡ್ಲಿಕ್ಕೆ ಹೋಗುವಾಗ ತಲೆ ಮನೆಯಲ್ಲೇ ಇದ್ದರೆ ಯಾವ ಸಾಧನೆಯೂ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ನಮ್ಮ ದೇಹ ಇಲ್ಲಿರ್ಬೋದು, ಮನಸ್ಸು ಸರಿ ಇದ್ದರೆ ಮಾತ್ರ ನಮಗೆ ಕೆಲಸ ಮಾಡ್ಲಿಕ್ಕೆ ಆಗೋದು. ಸೊ ಮನೆಯ ಸಮಸ್ಯೆ ತಾಪತ್ರಗಳನ್ನು ಇಟ್ಕೊಂಡ್ರೆ ನಮಗೆ ಖಂಡಿತವಾಗ್ಲೂ ಸಾಧನೆ ಮಾಡ್ಲಿಕ್ಕೆ ಆಗೋದು. ಸೊ ಫಸ್ಟ್ ಏನಂದ್ರೆ ಅಲ್ಲಿ ವ್ಯವಸ್ಥೆ ಮಾಡಿಕೊಳ್ಬೇಕಾಗ್ತದೆ. ಅಲ್ಲಿ ವ್ಯವಸ್ಥೆ ಮಾಡಿದ ನಂತರ ಮತ್ತೆ ನಮ್ಮ ಉಳಿದ ಹೊರಗಿನ ಕೆಲಸಕ್ಕೆ ವ್ಯವಸ್ಥೆ ಆಟೋಮ್ಯಾಟಿಕ್ ಆಗಿ ಆಗ್ತದೆ. ಸೊ ಆದ ಕಾರಣ ಎಲ್ಲರ ಸಹಕಾರ ಇದ್ದ ಕಾರಣ ನಾನೊಂದು PhD ಮಾಡಿ ಈ ಹಂತಕ್ಕೆ ಬರಲಿಕ್ಕೆ ಸಾಧ್ಯ ಆಯಿತು. ಸಂಗೀತ ಜರ್ನಿಯ ಸಾಧನೆಯಲ್ಲಿ 10 ಗುರುಗಳನ್ನ ಕಂಡಿದ್ದೀರಾ ನೀವು, 10 ಒಳ್ಳೆಯ ಮನಸ್ಸಿನ ವ್ಯಕ್ತಿಗಳನ್ನ ಕೂಡ ಜೊತೆಯಾಗಿದ್ದಾರೆ. ಹಾಗಾಗಿ ಎಷ್ಟೊಂದು ಸಾಧನೆಯನ್ನ ಮಾಡೋದಕ್ಕೆ ಸಾಧ್ಯ ಆಗಿದೆ. ಇವಾಗ ಕೂಡ ನೀವು ಸಂಗೀತ
ಹೇಳ್ಕೊಡ್ತಾ ಇದ್ದೀರಿ. ಹಾಗಾಗಿ ಎಷ್ಟು ಜನ ಸ್ಟೂಡೆಂಟ್ ಗಳಿದ್ದಾರೆ? ನನಗೆ ನಾನು ಆಕ್ಚುಲಿ ಎಲ್ಲ ಥ್ರೂಔಟ್ ದ ವರ್ಲ್ಡ್ ಎಲ್ಲ ಕಂಟ್ರೀಸಿಗೆ ಆನ್ಲೈನ್ ಮೂಲಕ ನಾನು ಕ್ಲಾಸಸ್ ಮಾಡ್ತೇನೆ. ಸೊ ತುಂಬ ಜನ ಸ್ಟೂಡೆಂಟ್ಸ್ ಇದ್ದಾರೆ. ಲೋಕಲ್ ಆಗಿ ನಾನು ಸ್ವಲ್ಪ ಕಡಿಮೆ, ಲೋಕಲ್ ಪುತ್ತೂರಿನಲ್ಲಿ ಸ್ವಲ್ಪ ಕ್ಲಾಸಸ್ ಮಾಡೋದು ಕಡಿಮೆ, ನನಗೆ ಟೈಮ್ ಇಲ್ಲ. ಸೊ ಆದ ಕಾರಣ ಯಾರಾದರೂ ಕೇಳಿಕೊಂಡು ಬಂದರೆ ನೀವೇ ಆಗಬೇಕು ಅಂತ ಒತ್ತಾಯ ಮಾಡಿದರೆ ಮಾಡ್ತೇನೆ, ಇಲ್ಲದಿದ್ದರೆ ನನಗೆ ಹೀಗೆ ಪರಿಚಯದವರು ಕೆಲವು ಫ್ರೆಂಡ್ಸ್ ಇದ್ದಾರೆ, ಅವರಿಗೆ ರೆಫರ್ ಮಾಡ್ತೇನೆ. ಯಾಕೆಂದರೆ ಸಂಗೀತ ಥ್ರೂಔಟ್ ದ ವರ್ಲ್ಡ್ ಒಂದೇ, ಯಾರ ಹತ್ರ ಕಲ್ತರು ಅದರಲ್ಲೇನು ನನ್ನ ಹತ್ರನೇ ಕಲಿಬೇಕಂತ ಭಾವನೆ ನನಗೆ ಇಲ್ಲ. ಯಾಕೆಂದರೆ ಒಟ್ಟು ಅದನ್ನು ಮುಂದುವರಿಸ್ಕೊಂಡು ಹೋಗಬೇಕು, ಇಂಟ್ರೆಸ್ಟ್ ಇರುವವರು ಕಲಿಬೇಕು. ಸೊ ನಾನು ಬೇರೆಯವರಿಗೆ ರೆಫರ್ ಮಾಡಿ ಕೊಡ್ತೇನೆ. ಟೈಮ್ ಇದ್ದರೆ ನನ್ನ ಟೈಮಿಗೆ ಅಡ್ಜಸ್ಟ್ ಆದರೆ ಇಲ್ಲಿಯ ಕೆಲವು ಲೋಕಲ್ ಮಕ್ಕಳು ಬರ್ತಾರೆ, ಅಡ್ಜಸ್ಟ್ ಮಾಡಿಕೊಂಡು ಸ್ವಲ್ಪ ಕಲೀಲಿಕ್ಕೆ ಬರ್ತಾರೆ. ಉಳಿದದೆಲ್ಲ ನಾನು ಆನ್ಲೈನ್ ಆಗಿ ಮಾಡ್ಬೋದು. ಶಾಲೆಯಲ್ಲಿ ನನಗೆ ಈಗ ಇನ್ನೂ ನನಗೆ ಏನು ಮುಂದೆ ನನ್ನದು ಏನು ಏಮ್ ಅಂದರೆ, ನಾನು ಸರ್ಕಾರಿ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಸೊ ಸರ್ಕಾರಿ ಶಾಲೆ ಮಕ್ಕಳನ್ನು ಸ್ವಲ್ಪ ಈ ಸಂಗೀತ ಕ್ಷೇತ್ರದಲ್ಲಿ ನಾನು ಏನು ಸಾಧನೆ ಮಾಡಿದ್ದೇನೋ ಹಾಗೆ ಅವ್ರ ಹತ್ರ ಕೆಲವು ಸಾಧನೆ, ಯಾಕೆಂದರೆ ಸಾಧನೆ ಮಾಡುವವರು ಯಾವತ್ತೂ ಸಹ ಈಗ ನನ್ನ ಸಾಧನೆಯನ್ನು ನಾನು ಹೇಳಿಕೊಳ್ಳೋದು ಅದು ಇಂಪಾರ್ಟೆಂಟ್ ಅಲ್ಲ. ನನ್ನ ಒಂದು ಸಂಗೀತವನ್ನು ನಾನು ಎಷ್ಟು ಜನರಿಗೆ ಹೇಳಿಕೊಡ್ತಾ ಇದ್ದೇನೆ, ಅವರು ಏನು ಸಾಧನೆ ಮಾಡುವಾಗ ನಾನು ಏನು ಸಪೋರ್ಟ್ ಮಾಡ್ತೇನೆ ಅದು ಇಂಪಾರ್ಟೆಂಟ್ ಆಗ್ತದೆ. ಸೊ ನನಗೆ ಇನ್ನು ಮುಂದಿನ ದಿನಗಳಲ್ಲಿ ನನಗೆ 15 ವರ್ಷ ಸರ್ವಿಸ್ ಉಂಟು. ಸೊ ಈ 15 ವರ್ಷ ಸರ್ವಿಸಲ್ಲಿ ಸರ್ಕಾರಿ ಶಾಲೆ ಮಕ್ಕಳಿಗೆ, ಪ್ರೈವೇಟ್ ಶಾಲೆ ಮಕ್ಕಳಿಗೆ ಅವಕಾಶಗಳು ಬೇಕಾದಷ್ಟು ಉಂಟು. ಸೊ ನಾನು ಸರ್ಕಾರಿ ಶಾಲೆಯಲ್ಲಿ ಒಂದು ಸಂಗೀತ ಟೀಚರ್ ಆದ ಕಾರಣ ಸರ್ಕಾರಿ ಶಾಲೆಯ ಮಕ್ಕಳು ಈ ಗ್ರಾಮೀಣ ಪ್ರದೇಶದ ಮಕ್ಕಳನ್ನು ತಗೊಂಡು ಈಗಾಗಲೇ ಕೆಲವು ಮಕ್ಕಳು ಹೈಲೈಟ್ ಆಗ್ತಾ ಇದ್ದಾರೆ, ಬರ್ತಾ ಇದ್ದಾರೆ ಮುಂದೆ. ಸೊ ಅವರಿಗೆ ನಾನು ಯಾವುದೇ ಫೀಸ್ ತಗೊಳ್ಳದೆ, ಯಾವುದೇ ಸರ್ಕಾರಿ ಶಾಲೆ ಮಕ್ಕಳಾದರೂ ನಾನು ಇದರಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂದರೆ ಈ ಕಾರ್ಯಕ್ರಮವನ್ನು ನೋಡಿ ಯಾವುದೇ ಸರ್ಕಾರಿ ಶಾಲೆ ಮಕ್ಕಳಾಗಲಿ ನನ್ನ ಹತ್ರ ಬಂದರೆ ಫೀಸ್ ಇಲ್ಲದೆ ನಾನು ಕ್ಲಾಸ್ ಮಾಡ್ತೇನೆ. ಇದು ಕಾಲೇಜ್ ಇರಲಿ, ಡಿಗ್ರಿ ಕಾಲೇಜ್ ಇರಲಿ, ಹೈಸ್ಕೂಲ್ ಇರಲಿ, PU ಇರಲಿ, ಸರ್ಕಾರಿ ಸಂಸ್ಥೆಯಲ್ಲಿ ಕಲಿಯುವ ಯಾವ ಮಗು ಇಂಟ್ರೆಸ್ಟ್ ಇರಬೇಕು, ಸಂಗೀತದಲ್ಲಿ ಇಂಟ್ರೆಸ್ಟ್ ಇದ್ದರೆ ನಾನು ಅವರಿಗೆ ಫ್ರೀ ಆಗಿ ಸಂಗೀತ ತರಗತಿಗಳನ್ನು ಮಾಡಿಕೊಡ್ಲಿಕ್ಕೆ, ಮತ್ತು ಖಾಲಿ ಸಂಗೀತ ತರಗತಿ ಅನ್ನಲ್ಲ, ಅವರನ್ನೊಂದು ಸ್ಟೇಜ್ ಕೊಡಬೇಕು, ಅವರನ್ನೊಂದು ಕಾರ್ಯಕ್ರಮ ಮಾಡಿಸ್ಬೇಕು, ಅವರಲ್ಲಿ ಒಂದು ಕೆಲವು ಯೂಟ್ಯೂಬ್ ವಿಡಿಯೋಗಳನ್ನು ಮಾಡಿಸ್ಬೇಕು, ಅವರನ್ನು ಒಂದು ಸ್ವಲ್ಪ ಮುಂದೆ ಕರ್ಕೊಂಡು ಹೋಗಬೇಕು, ನನ್ನ ಹಾಗೆ ಅವರು ಸಾಧನೆ ಮಾಡಬೇಕು ಅಂತ ಹೇಳಿ ಒಂದು ಆಸೆ ಉಂಟು. ಸಂಗೀತ ಅವರಿಗೂ ಜೀವನಕ್ಕೊಂದು ದಾರಿ. ಹೌದು, ಯಾಕೆಂದ್ರೆ ಈಗ ನಾನು ಹೇಗೆ ಸರ್ಕಾರಿ ಜಾಬ್ ಅಂತ ಪಡ್ಕೊಂಡಿದ್ದೇನೋ ಅವರು ಅಂಥವರಿಗೂ ಒಂದು ಮಕ್ಕಳಿಗೂ ಒಂದು ಇಂಟ್ರೆಸ್ಟ್ ಬಂದಿದ್ರೆ ಒಂದು ಅರಿವಾಗಿ ಸಂಗೀತ ಅಂದ್ರೆ ಏನು ಅಂತ ಗೊತ್ತಾಗಿ ಅವರು ಆ ಕ್ಷೇತ್ರದಲ್ಲಿ ಮುಂದೆ ಹೋಗಬೇಕು ಅಂತ ಹೇಳೋ ಒಂದು ಆಸೆ ಮುಂದಿನ ದಿನಗಳಲ್ಲಿ ಉಂಟು. ಹಾಗೇನೆ ಜಿ ಕನ್ನಡದ ಕಾರ್ಯಕ್ರಮದಲ್ಲಿ ಕೂಡ ಭಾಗವಹಿಸಿದ್ರಿ. ಎಸ್ ಜಾನಕಿ ಅವರು ಹಾಡಿದ ಹಾಡನ್ನ ಹಾಡಿ ಕೆ ಅಶ್ವಥ್ ಅವರು ನಿಮ್ಮ ಹಾಡಿಗೆ ಹೊಗಳೋ ರೀತಿಯಾದಂತಹ ನಿಮ್ಮ ಒಂದು ಶ್ರಾವ್ಯವಾದ ಧ್ವನಿ ಇತ್ತು. ಆ ಒಂದು ಜರ್ನಿ ಬಗ್ಗೆ ಅದೇ ನಾನು ಅದು ಸಹ ಹಸ್ಬೆಂಡೇ ಕಾರಣ. 2008 ಅಲ್ಲಿ ಕಾಲ್ ಮಾಡಿದ್ದು, ಗೃಹಿಣಿಯರಿಗಾಗಿ ಸರಿಗಮಪ ಅಂತೇಳಿ ಒಂದು ಶೋ ಮಾಡಿದ್ರು. ಸೊ ಅದರಲ್ಲಿ ಮಂಗಳೂರಿನಲ್ಲಿ ನಮಗೆ ಇದಿದ್ದದ್ದು ಆಡಿಷನ್ ಫಸ್ಟ್ ಲೆವೆಲ್, ಯಾವ ಕಾಂಡ್ರಾ ಕಾಲೇಜಲ್ಲಿ ಅಂತ, ಮೋಸ್ಟ್ಲಿ ಅಲ್ಲಿ ಕಾಲೇಜ್ ಅಂತ ನೆನಪು ಬರ್ತಾ ಇಲ್ಲ. ಸೊ ಬೆಳಿಗ್ಗೆ ಎಲ್ಲ ಹೋಗಿ ಎಷ್ಟು 1000 ಜನರು ಬಂದಿದ್ರು ಪಾರ್ಟಿಸಿಪೇಟ್ ಮಾಡಲಿಕ್ಕೆ. ಸೊ ನಾನು ಅಲ್ಲಿ ಆಡಿಷನ್ ರೌಂಡಿಗೆ ಹೂ ಚೆಲ್ಲುವೆಲ್ಲ ನಂದೆಂತಿತ್ತು ಅಂತ ಒಂದು ಸಾಂಗ್, ಸೊ ಆ ಸಾಂಗನ್ನು ಹಾಡಿ ಅಲ್ಲಿ ಇವರು ರಮೇಶ್ ಚಂದ್ರ ಸರ್ ಬಂದದ್ದು ನಮ್ಮನ್ನು ಜಡ್ಜ್ ಮಾಡಲಿಕ್ಕೆ. ಸೊ ಅವರು ಸಿಲೆಕ್ಟ್ ಮಾಡಿ ಅದರಲ್ಲಿ ಒಟ್ಟು ಅಷ್ಟು ಬಂದ ಜನರಲ್ಲಿ ಒಟ್ಟು 110 ಜನರನ್ನು ಸಿಲೆಕ್ಟ್ ಮಾಡಿದ್ರು. ತುಂಬ 1000 ಜನರು ಬಂದಿದ್ರು. ಸೊ 110 ಅಂದರೆ ಅಲ್ಲಿ ತುಂಬ ಎಪಿಸೋಡ್ಸ್ ಆಗಬೇಕಲ್ಲ ಅವರಿಗೆ, ಬೇರೆ ಬೇರೆ ಬ್ಯಾಚ್ನಲ್ಲಿ ಎಪಿಸೋಡ್ಸ್ ಮಾಡ್ತಾರೆ. ಸೊ ಅದರಲ್ಲಿ ಅವರು ಒಟ್ಟು 10 ಜನರದ್ದು ಗ್ರೂಪ್ ಮಾಡಿದ್ರು. ಸೊ 10 ಜನ ಗ್ರೂಪಿಂದ ನಮ್ಮನ್ನು ಜಿ ಕನ್ನಡದಲ್ಲಿ 10 ಜನ ಹಾಡ್ಲಿಕ್ಕೆ, ಅದರಲ್ಲಿ ಒಬ್ಬರೊಬ್ಬರನ್ನೇ ಎಲಿಮಿನೇಟ್ ಮಾಡಿ ಲಾಸ್ಟಿಗೆ ಎಲ್ಲ 100 ಜನರಿಂದ ಒಟ್ಟು 5 ಸೆಮಿ ಅಲ್ಲಿ ನಮಗೆ ಅದೇ ಅಶ್ವಥ್ ಸರ್ ಮತ್ತೆ BK ಸುಮಿತ್ರಾ ಮೇಡಮ್ ಮತ್ತೆ ಇನ್ನೊಬ್ರು 3 ಜನ ಇದ್ರು ಜಡ್ಜ್, ಇನ್ನೊಬ್ರು ಯಾರಂತ ಹೇಳಿ ನೆನಪಿಗೆ ಬರ್ತಾ ಇಲ್ಲ. ಸೊ ಅದರಲ್ಲಿ ನನಗೆ ಸಪೋರ್ಟ್ ಮಾಡಿದ್ರು ಅಶ್ವಥ್ ಸರ್ನವ್ರು. ನಾನು ಅದೇ ಭಾರತ ಭೂಷಿರ ಮಂದಿರ ಸುಂದರಿ ನಾನು ಮೇನ್ ಸೆಮಿಫೈನಲ್ ರೌಂಡಲ್ಲಿ ಭಾರತ ಭೂಷಿರ ಹಾಡಿದ್ದು. ಸೊ ಅದಕ್ಕೆ ನನಗೆ ಅವರು ತುಂಬ ಒಳ್ಳೆ ಕಮೆಂಟ್ ಕೊಟ್ಟಿದ್ದಾರೆ. ಅವ್ರು ಹೇಳಿದ್ದಾರೆ ಲೈವ್ ಆಗಿ ಇಷ್ಟು ಸುಂದರವಾಗಿ ಆ ಭಾರತ ಭೂಷಿರ ಹಾಡುವುದನ್ನು ಅಷ್ಟು ಸುಲಭ ಅಲ್ಲ. ಅವರ ಒಂದು ಕಮೆಂಟ್ ಕೊಟ್ಟ ಕಾರಣ ನಾನು ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ನನ್ನ ಹಸ್ಬೆಂಡ್ ಹೇಳ್ತಾರೆ ಒಮ್ಮೊಮ್ಮೆ ಇನ್ನು ಭಾರತ ಭೂಷಿರ ಹಾಡಬೇಡ ಅಂತ ಕೇಳಿ ಸಾಕಾಯಿತು ಅಂತ. ಆದರೂ ನಾನು ಅದನ್ನು ಯಾಕೆ ಹಾಡ್ತೇನೆ ಅಂದರೆ ಅಶ್ವಥ್ ಸರ್ ಅವರ ಕಾಂಪ್ಲಿಮೆಂಟ್ ಕೊಟ್ಟ ಕಾರಣ ನನಗೆ ಆ ಪದ್ಯವನ್ನು ಬಿಡಲಿಕ್ಕೆ ಮನಸ್ಸು ಬರೋದಿಲ್ಲ. ಭಾರತ ಭೂಷಿರ ಮಂದಿರ ಸುಂದರಿ ಭಾರತ ಭೂಷಿರ ಮಂದಿರ ಸುಂದರಿ ಭುವನ ಮನೋಹರಿ ಕನ್ಯಾಕುಮಾರಿ ಭಾರತ ಭೂಷಿರ ಮಂದಿರ ಸುಂದರಿ
ಸಮಗಾನ ಪ್ರಿಯ ಸಾಂಬರೂಪಿಣಿ ಪಾಲಗಡಲ ಸ್ವರ ಪಂಚಮಧಾರಿಣಿ ಸಮಗಾನ ಪ್ರಿಯ ಸಾಂಬರೂಪಿಣಿ ಪಾಲಗಡಲ ಸ್ವರ ಪಂಚಮಧಾರಿಣಿ ಸಾಕಾರ ಶರ್ಜದ ಶರದಿ ತರಂಗಿಣಿ ಸಾಗರ ಸಂಗಮ ಸರಸ ವಿಹಾರಿಣಿ ಭಾರತ ಭೂಷಿರ ಮಂದಿರ ಸುಂದರಿ ಕನ್ಯಾಕುಮಾರಿ. ಶಿವತಾಂಡವದ ಢಮರು ನಿನಾದ ಶಿವತಾಂಡವದ ಢಮರು ನಿನಾದ ನಾದ ಬ್ರಹ್ಮನ ಓಂಕಾರ ನಾದ ಆ ಆ ಆ ಶಿವತಾಂಡವದ ಢಮರು ನಿನಾದ ನಾದ ಬ್ರಹ್ಮನ ಓಂಕಾರ ನಾದ ನಾದವೇ ಲೀಲಾ ಆಗಮ ವೇದ ನಾದ ವೇದ ಶಿವೆ ನಾದ ವೇದ ಶಿವೆ ನಿನ್ನ ವಿನೋದ ಭಾರತ ಭೂಷಿರ ಮಂದಿರ ಸುಂದರಿ ಕನ್ಯಾಕುಮಾರಿ. ಓಕೆ, ಈ ಹಾಡನ್ನ ಹಾಡ್ಬೇಕಾದ್ರೆ ಜಾನಕಿ ಅವರು ಕೂಡ ಅಲ್ಲಿ ರೀಟೇಕ್ ಅನ್ನ ತಗೊಂಡಿದ್ರು, ವೇದಿಕೆಯಲ್ಲಿ ನಿರರ್ಗಳವಾಗಿ ಹಾಡಿದ್ರಿ ಅನ್ನೋದಕ್ಕೆ ಮೆಚ್ಚುಗೆ ಸಿಕ್ಕಿದೆ. ನಾನು ಯಾವ ಕಾರ್ಯಕ್ರಮ ಇದ್ರು ಫಸ್ಟ್ ನನಗೆ, ಸೊ ಅದಕ್ಕೂ ಸಹ ಹಸ್ಬೆಂಡೇ ಎಲ್ಲ ಸಹ ಕರ್ಕೊಂಡು ಹೋದದ್ದು, ಎಲ್ಲದಕ್ಕೂ ಅವರೇ. ಮನೆಯಲ್ಲಿ ತುಂಬಾ ಸಮಸ್ಯೆ ಇತ್ತು ಆ ಟೈಮಿಗೆ. ನನ್ನ ಸಣ್ಣ ಮಗಳು, ದೊಡ್ಡ ಮಗಳು ಸಣ್ಣವಳಾಗ. ಇದೆಲ್ಲ ನನಗೆ ದೊಡ್ಡ ಮಗ ನನಗೆ ಒಮ್ಮೊಮ್ಮೆ ಆಗ್ತದೆ, ಈ ನನ್ನ ಜರ್ನಿಯಲ್ಲಿ ತುಂಬಾ ಸಫರ್ ಆದದ್ದು ನನ್ನ ದೊಡ್ಡ ಮಗಳು. ಯಾಕೆಂದ್ರೆ ನನ್ನನ್ನು ಬಿಟ್ಟಿರೋ, ಈಗಾದ್ರೆ ನನಗೆ ಮನೆಯಲ್ಲಿ ಕೆಲಸಕ್ಕೆ ಜನ ಇದ್ದಾರೆ, ಎಲ್ಲ ವ್ಯವಸ್ಥೆ ಉಂಟು. ಆಗ ಹಾಗೆ ಇರಲಿಲ್ಲ. ಅವಳು ತುಂಬ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡೆ. ಸೊ ಎಲ್ಲ ಒಂದು ಈ ನನ್ನ ಸಾಧನೆಯಲ್ಲಿ ಆ ಮಗುವಿಗೆ ಸ್ವಲ್ಪ ನೋವಾಗಿದೆ ಅಂತ ಹೇಳುವ ಒಂದು ಮನಸ್ಸು ಇದುಂಟು. ಬಟ್ ಅವಳು ಈಗ ಹೇಳ್ತಾಳೆ, ಇಲ್ಲಮ್ಮ ನೀನು ಆ ಸಾಧನೆ ಮಾಡಲಿಕ್ಕೆ ನಾನು ನೋಡಿದ ಕಾರಣ ನನಗೂ ಸಹ ಹಾಗೆ ಸಾಧನೆ ಮಾಡುವ ಅಂತ ಹೇಳಿ ನನಗೆ ಆಸೆ ಆಗ್ತದೆ ಅಂತ ಹೇಳಿ ಹೇಳ್ತಾಳೆ ಅವಳು ಸಹ. ಬಟ್ ನನಗೇನೋ ಒಂದು ಸ್ವಲ್ಪ ಒಮ್ಮೊಮ್ಮೆ ಎಣಿಸುವಾಗಿಲ್ಲ, ಆ ಮಗು ಸ್ವಲ್ಪ ತುಂಬ ಕಷ್ಟಪಟ್ಟಿದ್ದಾಳೆ ಅವಳು. ಯಾಕೆಂದರೆ ನಾನು ಇಲ್ಲದ ಸಂದರ್ಭಗಳಲ್ಲಿ ಅವಳು ತುಂಬ ಇಂಡಿಪೆಂಡೆಂಟ್. ಒಂದು ತಿಂಡಿ ತಿನ್ನೋದಾಗ್ಲಿ, ಊಟ ಮಾಡೋದಾಗ್ಲಿ, ಈಗ ಸಣ್ಣವಳಿಗಾದ್ರೆ ಈಗ ಅವಳು ಫಸ್ಟ್ ಸೆಕೆಂಡ್ ಸ್ಟ್ಯಾಂಡರ್ಡ್, ಈಗ ಸಹ ನಾನು ಬಾಯಿಗೆ ಕೊಡ್ತೇನೆ ಅವಳಿಗೆ ಊಟ. ಆದರೆ ದೊಡ್ಡವಳಿಗೆ ಆ ಪರಿಸ್ಥಿತಿ ಇರಲಿಲ್ಲ. ಸೊ ಆದ ಕಾರಣ ಅವಳು ತುಂಬ ಸಪೋರ್ಟ್ ಮಾಡಿದ್ದಾಳೆ. ಮಗುವಾಗಿ ಅವಳು ತುಂಬ ಸಪೋರ್ಟ್ ಆದ ಕಾರಣ ಮನೇಲಿ ಏನು ಹಠ ಮಾಡದೆ, ನಾನು ಶೂಟಿಂಗಿಗೆ ಹೋಗುವಾಗ ಬ್ಯಾಂಗ್ಳೂರಿಗೆ ಹೋಗಬೇಕಿತ್ತು ಪ್ರತಿ ಸಲ, ಸುಮಾರು ಒಂದು 15-20 ಸಲ ಹೋಗಿದ್ದೇನೆ ನಾನು. ಸೊ ಹೋಗುವಾಗ ಇಲ್ಲಿ ಮನೆ ಬಿಟ್ಟು ಹೋಗುವಾಗ ಅಡುಗೆ ಆಗಬೇಕು, ನನ್ನ ಅತ್ತೆಗೆ ಸ್ವಲ್ಪ ಸೌಖ್ಯ ಇಲ್ಲದೆ, ಆಗ ಸಹ ನನಗೆ ತುಂಬ ಜನ ಹೆಲ್ಪ್ ಮಾಡಿದ್ದಾರೆ. ಸೊ ನನ್ನ ಅಪ್ಪ ಅಮ್ಮ ಆ ಸಂದರ್ಭದಲ್ಲಿ ತುಂಬ ಸಪೋರ್ಟ್ ಮಾಡಿದರು. ಹಾಗೆ ಅಪ್ಪ ಅಮ್ಮ ಸಹ ಯಾವ ಕಾರ್ಯಕ್ರಮ, ಈಗ ನಾನು ಮದುವೆ 18 ವರ್ಷದಲ್ಲೇ ಮದುವೆ ಆದರೂ ಸಹ ನನ್ನ ಅಪ್ಪ ಅಮ್ಮ ಯಾವ ರೀತಿ ಸಹ ನನ್ನನ್ನು ಇದು ಮಾಡಲಿಲ್ಲ, ತುಂಬ ಸಪೋರ್ಟ್ ಮಾಡಿಕೊಂಡೇ ಹೋಗಿದ್ದಾರೆ. ನಿಮಗೆ 18 ವರ್ಷದಲ್ಲಿ ಮದುವೆ ಆಗಬೇಕಾದ್ರೆ ಯೋಚನೆ ಇತ್ತು ನಾನು ಸಾಧನೆ ಮಾಡ್ಬೋದಾ? ನಾನು ಖಂಡಿತವಾಗ್ಲೂ ಈ ಒಂದು ಹಂತಕ್ಕೆ ತಲುಪ್ತೇನೆ ಅಂತ ಹೇಳಿ ನಾನು ಎಣಿಸೇ ಇರಲಿಲ್ಲ. ಸೊ ಅದಕ್ಕೆ ಮಾತ್ರ ನನ್ನ ಅಪ್ಪ ಅಮ್ಮ ಸಹ ನನಗೆ ಮತ್ತೆ ಮದುವೆ ಆದ ನಂತರ ಸಹ ಈಗ ಎಲ್ಲಿಯಾದರೂ ಕಾರ್ಯಕ್ರಮಗಳಿಗೆ ಕರ್ಕೊಂಡು ಹೋಗ್ಬೇಕಾದ್ರೆ, ಈಗ ನಾನು PhD ಮಾಡುವಾಗ ನನ್ನ ಅಪ್ಪ ಬಂದಿದ್ರು ನನ್ನೊಟ್ಟಿಗೆ. ಯಾಕಂದರೆ ನಾವು ಲೇಡೀಸ್ ಆಗಿ ಒಬ್ಬರೇ ಹೋಗೋದು ಸ್ವಲ್ಪ ಕಷ್ಟ. ಸೊ ನನ್ನೊಟ್ಟಿಗೆ ನನ್ನ ಜೊತೆ ಕೂಡಲೇ ನನ್ನ ಅಪ್ಪ ಹೇಳ್ತಾರೆ, ಎಲ್ಲಿ ಹೋಗ್ಲಿಕ್ಕಿದ್ರು ನಾನು ಬರ್ತೇನೆ, ಯಾಕಂದ್ರೆ ಹಸ್ಬೆಂಡಿಗೆ ಇಲ್ಲಿ ಬಿಸ್ನೆಸ್ ಬಿಟ್ಟು ಬರ್ಲಿಕ್ಕೆ ಕಷ್ಟ ಆದರೆ ನಾನು ಬರ್ತೇನೆ ಅಂತ ಹೇಳ್ತಾರೆ. ಸೊ ಅಪ್ಪ ಅಮ್ಮ ತುಂಬ ಸಪೋರ್ಟ್ ಮಾಡ್ತಾರೆ. ಯಾವುದೇ ಹಾಗೆ ಒಂದು ಕೆಲವು ಕಾರ್ಯಕ್ರಮಗಳು ಜೀ ಕನ್ನಡ ಈ ಕಾರ್ಯಕ್ರಮ ಹೋಗುವಾಗ ನನ್ನ ಮಗಳನ್ನು ಅಪ್ಪ ಅಮ್ಮನ ಮನೇಲಿ ಬಿಟ್ಟಿದ್ದೆ. ಸೊ ಅವ್ರು ನೋಡಿಕೊಂಡು ಹಾಗೆ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಇದ್ದ ಕಾರಣ, ಎಲ್ಲರ ಸಪೋರ್ಟ್ ಇದ್ದ ಕಾರಣ ಎಲ್ಲ ಆಯಿತು. ಯಾಕೆಂದರೆ ನನ್ನ ಒಬ್ಬಳ ಒಂದು ಅಚೀವ್ಮೆಂಟ್ ಅಂತೇಳಿ ನಾನು ಖಂಡಿತವಾಗ್ಲೂ ಹೇಳೋದಿಲ್ಲ. ಅಚೀವ್ಮೆಂಟ್ ನಾನು ಮಾಡಿರ್ಬೋದು ಹೌದು, ಆದರೆ ಅದರ ಹಿಂದಿನಿಂದ ಎಷ್ಟು ಬ್ಯಾಕ್ಗ್ರೌಂಡ್ ವರ್ಕ್ ಉಂಟು, ಎಷ್ಟು ಸಪೋರ್ಟ್ ಬೇಕಾಗ್ತದೆ, ಬೇರೆಯವರು ನಮಗೆ ಸಹಕಾರ ಬೇಕಾಗ್ತದೆ, ಹೆಲ್ಪ್ ಬೇಕಾಗ್ತದೆ. ಸೊ ನನ್ನಿಂದನೇ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡೋದಿಲ್ಲ. ಎಲ್ಲರ ಸಹಕಾರ ಇದ್ದ ಕಾರಣ ಏನೋ ಇಷ್ಟು ಸಾಧನೆ ಮಾಡ್ಲಿಕ್ಕೆ ಆಯಿತು ಅಂತೇಳಿ. ಓಕೆ, ಹಾಗೇನೆ ಹಲವಾರು ಪ್ರಶಸ್ತಿಗಳು ಬಂದಿದೆ. ಅದರಲ್ಲಿ ಕೆಲವೊಂದು ಮೇನ್ ಮಾತ್ರ ನಾನು ಹೇಳ್ತೇನೆ. ಗೋವಾದಿಂದ ಕೂಡ ನಿಮಗೆ ಅವಾರ್ಡ್, ಅದರ ಒಂದು ವಿಚಾರ. ಸೊ ಅದು ಏನಂದ್ರೆ, ಒಬ್ರು ಮಹೇಶ್ ಸರ್ ಅಂತ ಹೇಳಿ, ಅದು ಸಹ ಹಾಗೆ, ಅದು MHRD ಡಿಪಾರ್ಟ್ಮೆಂಟ್ ಇಂದ, ಅದು ಸಹ ಸೆಂಟ್ರಲ್ ಗವರ್ಮೆಂಟ್ ಇದ್ದೆ. ಅದು ಇಡೀ ಆಲ್ ಓವರ್ ಇಂಡಿಯಾ ಒಂದು 10 ಜನರಿಗೆ
ಅವರಿಗೆ ಇದು ನ್ಯಾಷನಲ್ ಅಚೀವ್ಮೆಂಟ್ ಅವಾರ್ಡ್ ಅಂತ ಹೇಳಿ. ಸೊ ಅವರದ್ದು ಸಹ ನನಗೆ ನಿಜವಾಗ್ಲೂ ಅವರಿಗೆ ನನ್ನ ವಿಷಯ ಯಾರು ಹೇಳಿದ್ದಾರೆ ಏನಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಸೊ ಫೋನ್ ಬಂತು, ನನಗೆ ಫೋನ್ ಬಂದು, ಮೇಡಮ್ ನಿಮ್ಗೆ ಹೀಗೆ ಒಂದು ಅವಾರ್ಡ್ ಕೊಡ್ತೇವೆ, ಹೀಗೆ ಗೋವಾದಲ್ಲಿ ಅದು ನಡೀತದೆ. ಸೊ ನಾನು ಯೂಶ್ವಲಿ ಫೇಕ್ ಕಾಲ್ಸ್ ಎಲ್ಲ ಬರ್ತದಲ್ಲ ತುಂಬ. ಸೊ ನಾನು ಫಸ್ಟಿಗೆ ಅಷ್ಟು ಅದನ್ನು ಇದು ಮಾಡಲಿಲ್ಲ, ಏನು ಅವರನ್ನು ಎಂಕರೇಜ್ ಮಾಡಲಿಲ್ಲ. ಸೊ ನಾನು ಹೇಳಿದೆ, ಹೌದಾ ಏನು ಅವಾರ್ಡ್ ಎಂತ ಯಾಕೆ ಕೊಡ್ತಾ ಇದ್ದೀರಲ್ಲ ಮೇಡಮ್, ನಿಮ್ದೆಲ್ಲ ಸಾಧನೆಗಳನ್ನೆಲ್ಲ ಕೇಳಿಕೊಂಡು ಬಂತು ನನಗೆ. ಯಾರು ಹೇಳಿದ್ದಂದ್ರೆ ಅವ್ರು ಯಾರ್ದು ಒಂದು ಲೇಡಿ ಹೆಸರು ಹೇಳಿದ್ದು, ಬಟ್ ಆ ಲೇಡಿ ನನಗೆ ಪರಿಚಯ ಇಲ್ಲ. ಹೌದಾ ಹೇಳಿದೆ, ಸರಿ ಸರ್ ಮತ್ತೆ ಏನಾದರೂ ಅಮೌಂಟ್ ಕೊಡ್ಲಿಕ್ಕೆ ಉಂಟಾ? ನಾನು ಫಸ್ಟ್ ಕೇಳೋದು ಅಮೌಂಟ್ ಕೊಡ್ಲಿಕ್ಕೆ ಉಂಟಾ ಅಂತ, ಯಾಕೆಂದ್ರೆ ಈ ಫೇಕ್ ಕಾಲ್ಸ್ನವರು ಫಸ್ಟ್ ಅಮೌಂಟ್ ಹೇಳ್ತಾರೆ. ಇಲ್ಲ ಮೇಡಮ್ ಯಾವುದೇ ಅಮೌಂಟ್ ಅಲ್ಲಿ ಇಲ್ಲ, ನಿಮ್ಮ ಒಂದು ಅಚೀವ್ಮೆಂಟ್ ಮೇಲೆ ಕೊಡುವಂಥದ್ದು ಅಂತ ಹೇಳಿದರು. ನಂಗೊಂದು 2-3 ದಿವಸ ಟೈಮ್ ಬೇಕು ಹೇಳಿದೆ, ನಾನು ನೋಡುವ ಹೇಳಿದೆ. ಹಾಗೆ ಮತ್ತೆ ಒಂದು 2-3 ಡೇಸ್ ಅಂತ ಪುನಃ ಫೋನ್ ಮಾಡಿದರು. ಫೋನ್ ಮಾಡಿದಾಗ ಮತ್ತೆ ನಾನು ವೆನ್ಯೂ ಎಲ್ಲ ಕೇಳಿಕೊಂಡೆ, ಎಲ್ಲಿ ಎಂಥ ಕಾರ್ಯಕ್ರಮ. ಅದೊಂದು ಬ್ರಿಗೇಡ್ ಹಾಲ್ ಅಂತ ಹೇಳಿ ಅದು ಆ ಹಾಲಲ್ಲಿ ಕಡೆಗೆ ನನಗೆ ಗೊತ್ತಾಯಿತು, ಆ ಹಾಲಲ್ಲಿ ಸಣ್ಣ ಸಣ್ಣದ ಕಾರ್ಯಕ್ರಮಗಳೆಲ್ಲ ನಡೆಯುವುದಿಲ್ಲ, ದೊಡ್ಡ ದೊಡ್ಡ ಒಂದು ಇಂಥ ಸೆಂಟ್ರಲ್ ಗೌರ್ಮೆಂಟ್ ಕಾರ್ಯಕ್ರಮಗಳು ಮಾತ್ರ ನಡೆಯುವುದು ಅಂತ ಗೊತ್ತಾಯಿತು. ಅದರ ನಂತರ ನಾನು ಮತ್ತೆ ಅದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಪಡ್ಕೊಂಡೆ ಆನ್ಲೈನಲ್ಲಿ ಎಲ್ಲ ನೋಡುವಾಗ. ನನಗೆ ಮತ್ತೆ ಅದು ನಿಜವಾದ ಒಂದು ಜೆನ್ವಿನ್ ಅವಾರ್ಡ್ ಅಂತ ಹೇಳಿ ಗೊತ್ತಾಯಿದೆ. ಯಾಕೆ ನಾವು ಈಗಿನ ಕಾಲದಲ್ಲಿ ಅವಾರ್ಡ್ ತಗೊಳ್ಳಿಕ್ಕೆ ಹೋಗುವಾಗ ಸ್ವಲ್ಪ ಆಲೋಚನೆ ಮಾಡಬೇಕಾಗ್ತದೆ, ಯಾಕೆಂದರೆ ಕೆಲವರು ದುಡ್ಡು ಕೇಳ್ತಾರೆ, ಮತ್ತು ಅಲ್ಲಿ ಹೋದಾಗ ಎಂತ ಹೇಗೆ ಅಂತ ನಮಗೆ ಗೊತ್ತಿಲ್ಲ. ಗೋವಾ ಅಷ್ಟು ದೂರ ಹೋಗಿಕೊಂಡು ಮತ್ತೆ ಸುಮ್ಮನೆ ಅಂತೇಳಿ ಆಗಬಾರ್ದಲ್ಲ. ಸೊ ಮತ್ತು ಮನೆಯಲ್ಲಿ ಫಸ್ಟ್ ನಾನೇನು ಏನೇ ಸಮಸ್ಯೆ ಆಗಲಿ ಎಂಥದ್ದಾಗಲಿ ಫಸ್ಟ್ ನಾನು ಮನೇಲಿ ಡಿಸ್ಕಸ್ ಮಾಡೋದು. ಸಮಸ್ಯೆ ಅಂತಲೇ ಒಂದು ಅಚೀವ್ಮೆಂಟ್ ಮಾಡ್ಲಿಕ್ಕೆ ಹೋಗಿ ಏನಿದ್ರು ಸಹ ಫಸ್ಟ್ ನನ್ನ ಹಸ್ಬೆಂಡ್ ಹತ್ರ ಡಿಸ್ಕಸ್ ಮಾಡೋ ಕ್ರಮ ಉಂಟು. ಸೊ ಅವರು ಸಹ ಅದರ ಬಗ್ಗೆ ಸ್ವಲ್ಪ ಇದು ಮಾಡ್ತಾರೆ, ಸ್ಟಡಿ ಮಾಡ್ತಾರೆ. ಯಾಕೆಂದರೆ ಅನುಭವ ಇರೋ ಬಿಸ್ನೆಸ್ನಲ್ಲಿ ಇರೋ ನನ್ನಷ್ಟು ನನಗಿಂತ ಎಷ್ಟೋ ಅನುಭವ ಇರುವವರು ಅವರು. ಸೊ ಹೋಗುವ ಅಂತ ಅವರೇ ಹೇಳಿದರು, ನೋಡುವ ಹೋಗಿ ಬರುವ ಅಂತೇಳಿ. ಸೊ ಅದು ಸಹ ಒಂದು ಅನ್ಎಕ್ಸ್ಪೆಕ್ಟೆಡ್ ನನಗೆ, ಅಂದರೆ ಎಣಿಸಿರಲಿಲ್ಲ ಅದು ಸಿಗ್ತದೆ ಅಂತೇಳಿ. ಸೊ ಅವರು ಮಹೇಶ್ ಸರ್ ಅವರು ಕಾಲ್ ಮಾಡಿ ನನಗೆ ಕರೆದು ಮತ್ತೆ ತುಂಬ ಅಲ್ಲಿ ಸಹ ತುಂಬ ಗೌರವ, ಒಳ್ಳೆ ರೀತಿಯಲ್ಲಿ ನಮಗೆ ಗೌರವ ಮಾಡಿದ್ದಾರೆ. ನೀವು ತುಂಬಾ ಕಾರ್ಯಕ್ರಮಗಳನ್ನ ಕೊಟ್ಟಿದ್ದೀರಾ, ಸುಮಾರು ವರ್ಷಗಳ ಜರ್ನಿ ಅಂತ ಹೇಳಿದಾಗ ತುಂಬಾ ಕಾರ್ಯಕ್ರಮಗಳು ನಿಮ್ಮ ಒಂದು ಲಿಸ್ಟ್ ಅಲ್ಲಿ ಇದ್ದೇ ಇರುತ್ತೆ. ನಿಮಗೆ ಇವತ್ತಿಗೂ ಕೂಡ ನನ್ನ ಮರೆಯೋದಿಕ್ಕೆ ಸಾಧ್ಯ ಆಗದಂತ ವೇದಿಕೆ ಇದು ಅಂತ ಹೇಳೋದಿದ್ರೆ ಯಾವುದು? ಮರಿಲಿಕ್ಕೆ ಸಾಧ್ಯವಾಗದ ವೇದಿಕೆ ನನ್ನ ಜಿ ಸರಿಗಮಪವೇ. ಯಾಕೆಂದ್ರೆ ಒಂದು ಇಡೀ ಪುತ್ತೂರಿಗೆ ನಾನು ಪವಿತ್ರ ರೂಪೇಶ್ ಅಂತ ಒಬ್ಬರು ಸಿಂಗರ್ ಇದ್ದಾರೆ ಅಂತ ಗೊತ್ತು ಮಾಡಿಕೊಟ್ಟದು ಜಿ ಕನ್ನಡ ಸರಿಗಮಪ. ಸೊ ಅಲ್ಲಿವರೆಗೆ ನನ್ನನ್ನು ಅಷ್ಟು ಪರಿಚಯ ಇರಲಿಲ್ಲ. ಸೊ ಆ ಒಂದು ಕಾರ್ಯಕ್ರಮದಲ್ಲಿ ನಾನು ಸ್ವಲ್ಪ ಫೇಮಸ್ ಆದೆ. ಸೊ ನನಗೆ ಸ್ಟೇಜ್ ತುಂಬಾ ನಾನು ಕಲ್ತಿದ್ದೇನೆ ಸರ್, ಯಾಕೆಂದ್ರೆ ತುಂಬಾ ಜನ ಬೇರೆ ಬೇರೆ ಅವ್ರು ಹಾಡುದು ಕೇಳಿದ್ದೇನೆ. ಈಗ ಸಹ ಸುಪ್ರಿಯಾ ರಾಮಕೃಷ್ಣ ಅಂತ ಹೇಳಿ ಆ ಒಂದು ಪದ್ಯ ನೀನಾದೇನಾ ಅಂತ ಹೇಳಿ ಒಂದು ಪದ್ಯ ಇದೆ, ಅವಳು ಸುಪ್ರಿಯಾ ರಾಮಕೃಷ್ಣ ಅವರು ನಾವೆಲ್ಲ ಒಟ್ಟಿಗೆ ಒಂದೇ ಸ್ಟೇಜಿನಲ್ಲಿ ಹಾಡಿದವರು. ಜಿ ಸರಿಗಮಪ ಫಸ್ಟ್ ಪ್ರೈಸ್ ಹೋಲ್ಡರ್ ಅವರು. ಸೊ ಅವರೆಲ್ಲ ಹೇಗೆ ಹಾಡ್ತಾರೆ, ಹೇಗೆ ಒಂದು ರೀತಿಯ ಫಿಲ್ಮ್ ಸಾಂಗ್, ಯಾಕೆ ನಾನು ಫಿಲ್ಮ್ ಸಾಂಗ್ಸ್ 2008 ವರೆಗೆ ಫಿಲ್ಮ್ ಸಾಂಗ್ಸ್ ಹಾಡ್ತಾನೆ ಇರಲಿಲ್ಲ. ನಾನು ಫಿಲ್ಮ್ ಸಾಂಗ್ಸ್ ಹಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಜಿ ಕನ್ನಡಕ್ಕೆ ಹೋದ ನಂತರ. ಖಾಲಿ ಕ್ಲಾಸಿಕಲ್ ಸಿಂಗಿಂಗ್ ಮಾಡ್ತಿದ್ದೆ. ಸೊ ಅದರ ನಂತರ ನನಗೆ ಗೊತ್ತಾಯಿತು, ಒಂದು ಸಿಂಗರ್ ಅಂತ ಹೇಳಿ ನಾವು ಹೇಳ್ಕೊಳ್ಬೇಕಾದ್ರೆ ಖಾಲಿ ಶಾಸ್ತ್ರೀಯ ಸಂಗೀತವನ್ನು ಹಾಡಿದ್ರೆ ಸಾಲದು, ಎಲ್ಲ ರೀತಿಯ ಸಾಂಗ್ಸ್ ನಮಗೆ ಹಾಡಲಿಕ್ಕೆ ಗೊತ್ತಿರಬೇಕು. ಶಾಸ್ತ್ರೀಯ ಸಂಗೀತ, ಫಿಲ್ಮ್ ಸಾಂಗ್ಸ್, ಸುಗಮ ಸಂಗೀತ, ಎಲ್ಲ ರೀತಿಯ ಹಾಡು. ಯಾಕೆಂದರೆ ಆಡಿಯನ್ಸ್ ಬಯಸ್ತಾರೆ, ಕೇಳ್ತಾರೆ, ಇಂಥ ಹಾಡು ಹಾಡಿ ಮೇಡಮ್ ಹೇಳ್ತಾರೆ. ಆಗ ನನಗೆ ಸುಗಮ ಸಂಗೀತ ನಾನು ಹಾಡೋದಿಲ್ಲ, ನಾನು ಖಾಲಿ ಶಾಸ್ತ್ರೀಯ ಸಂಗೀತ ಹಾಡ್ತೇನೆ ಅಂತ ಹೇಳೋದು ಸರಿಯಲ್ಲ. ಸೊ ಆದ ಕಾರಣ ಒಬ್ಬ ಸಿಂಗರ್ ಆದವನಿಗೆ ಎಲ್ಲ ರೀತಿಯ ಸಾಂಗ್ಸ್ಗಳನ್ನು ಹಾಡಲಿಕ್ಕೆ ಗೊತ್ತಿರಬೇಕು. ಸೊ ನಾನು ಅದಕ್ಕೆ ಜಿ ಕನ್ನಡಕ್ಕೆ ಹೋದೆ, ಅದನ್ನು ಕಲ್ತ್ಕೊಂಡೆ. ಈಗ ಫಿಲ್ಮ್ ಸಾಂಗ್ಸ್ ಅಂದರೆ ಏನು, ಫಿಲ್ಮ್ ಸಾಂಗ್ಸ್ ಹಾಡೋದು ತುಂಬ ಕಷ್ಟ ನಾನು ಹೇಳೋದು. ಯಾಕೆಂದರೆ ಆ್ಯಸ್ ಇಟ್ ಈಸ್ ಹೇಗೆ ಉಂಟು ಹಾಗೇ ಹಾಡಬೇಕು, ನಾವು ಚೇಂಜ್ ಮಾಡಲಿಕ್ಕಿಲ್ಲ. ಟ್ಯೂನನ್ನಾಗಲಿ ಲಿರಿಕ್ಸನ್ನಾಗಲಿ ಯಾವುದನ್ನು ಸಹ. ಸಂಗೀತ ಹಾಗೆಲ್ಲ ನಾವು ಟ್ಯೂನನ್ನು ಚೇಂಜ್ ಮಾಡ್ಕೊಳ್ಬೋದು, ಅದು ಮನೋಧರ್ಮ, ನಮ್ಮ ಕ್ರಿಯೇಟಿವಿಟಿ ಮೇಲೆ ಬರ್ತದೆ. ಸೊ ಇದಾದ ಫಿಲ್ಮ್ ಸಿಂಗಿಂಗ್ ತುಂಬ ಕಷ್ಟ ಅಂತ ಹೇಳೋದು ನಾನು. ಯಾಕೆಂದರೆ ಹಾಗೇ ಹಾಡಬೇಕು, ಹೇಗೆ ಒರಿಜಿನಲ್ ಆಗಿ ಹಾಡಿದ್ದಾರೆ ಅದೇ ರೀತಿ ನಾವು ಹಾಡ್ಕೊಂಡು ಹೋಗಬೇಕಾಗ್ತದೆ. ಸೊ ಆದ ಕಾರಣ ಅದನ್ನು ಕಲ್ತ್ಕೊಂಡೆ ನಾನು ಜಿ ಕನ್ನಡಕ್ಕೆ ಹೋಗಿ. ಸೊ ಆ ಒಂದು ವೇದಿಕೆ ನನಗೆ ತುಂಬ ಒಂದು ಮರೆಯಲಾಗದ ಒಂದು ವೇದಿಕೆ. ಯಾಕೆಂದರೆ ಇಲ್ಲಿ ನನಗೆ ಪುತ್ತೂರಂತಲ್ಲ, ಎಲ್ಲ ಕಡೆ ಒಂದು ಪವಿತ್ರ ರೂಪೇಶ್ ಅಂತ ಹೇಳಿ ನನ್ನನ್ನು ಗುರುತಿಸಿದ ಕೂಡಲೇ ನಾನು ಹೋಗುವಾಗ, ಎಲ್ಲಿಯಾದರೂ ಹೋಗುವಾಗ, ಮೇಡಮ್ ನೀವು ಜಿ ಕನ್ನಡದಲ್ಲಿ ಪವಿತ್ರ ರೂಪೇಶ್ ಅಂತ ಎಷ್ಟೋ ಜನ ನಂತರ ಕೇಳಿದ್ದುಂಟು. ಸೊ ಆ ಒಂದು ವೇದಿಕೆ ನನಗೆ ತುಂಬ ಇಂಪಾರ್ಟೆಂಟ್ ಅಂತ ಹೇಳಿ ನನ್ನ ಲೈಫ್ನಲ್ಲಿ ಒಂದು ಚೇಂಜ್ ತರಲಿಕ್ಕೆ ಹೆಲ್ಪ್ ಆಯಿತು ಅಂತ. ಇವಾಗ ಸಂಗೀತವನ್ನೇ ನಿಮ್ಮ ಜೀವನದಲ್ಲಿ ವೃತ್ತಿಯಾಗಿ ನೀವು ಅದನ್ನು ಕನ್ವರ್ಟ್ ಮಾಡ್ಕೊಂಡಿದ್ದೀರಾ, ಹಾಗಾಗಿ ಎಷ್ಟು ಜೀವನವನ್ನ ಬದಲಾಯಿಸಿದೆ ಅಂತ? ನಾನು ನಿಜವಾಗ್ಲೂ ಹೇಳಬೇಕಾದ್ರೆ ಈಗ 2 ರೀತಿಯ ವ್ಯಕ್ತಿಗಳಿರ್ತಾರೆ. ಒಂದೇನಂದ್ರೆ ನಾನು ಇಂಥದ್ದೇ ಆಗಬೇಕು ಅಂಥೇಳಿ ಒಂದು ಗೋಲ್ ಇರುವವರು. ನಾನು ನಿಜವಾಗ್ಲೂ ಹೇಳಬೇಕಾದ್ರೆ ಏನು ಗೋಲೇ ಇಲ್ಲದ ಒಂದು ಎಕ್ಸಾಂಪಲ್ ಕೊಡ್ಬೇಕಾದ್ರೆ ನನ್ನ ಎಕ್ಸಾಂಪಲ್ ಕೊಡ್ಬೇಕು. ಯಾಕೆ ನನಗೊಂದು ಗುರಿ ಇಂಥದ್ದಾಗಬೇಕು, ಇಂಥದ್ದಾಗ್ತೇನೆ ಅಂತ ಹೇಳಿ ಒಂದು ಗುರಿಯೇ ಇರಲಿಲ್ಲ ಲೈಫಲ್ಲಿ ನನಗೆ. ಸೊ ನಾನಿವತ್ತು ಸಂಗೀತ ಟೀಚರ್ ಆಗಬೇಕಾದ್ರೆ
ನಾನು ಸಂಗೀತವನ್ನು ಆಯ್ಕೆ ಮಾಡಿದ್ದಲ್ಲ, ಸಂಗೀತ ನನ್ನನ್ನು ಆಯ್ಕೆ ಮಾಡ್ಕೊಂಡದ್ದು. ಸೊ ಇದನ್ನು ನಾನು ಯಾವತ್ತೂ ಹೇಳ್ತೇನೆ. ಯಾಕೆಂದರೆ ನಾನು ಮಧ್ಯದಲ್ಲಿ ಸಂಗೀತವನ್ನು ಕಂಪ್ಲೀಟ್ ಬಿಟ್ಟಿದ್ದೆ. ಗುರುಗಳು ಸರಿಯಾಗಿ ಸಿಕ್ಕಲಿಲ್ಲ, ಇನ್ನೂ ಕಷ್ಟ, ಯಾಕೆಂದರೆ ಇನ್ನೂ ಆಗಲಿಕ್ಕಿಲ್ಲ ಇದು ಅಂತೇಳಿ ನಾನು ಯಾವಾಗ BSc ಗೆ ಸೇರಿಕೊಂಡೆ. ಇನ್ನು ಸ್ಟಡೀಸ್ ಲೈನ್ ಒಂದು ಡಿಗ್ರಿ ಮಾಡೋದಂತ ಅಷ್ಟೇ, ಒಂದು ಡಿಗ್ರಿ ಮಾಡಿ ಕೂತ್ಕೊಳ್ಳೋದು ಮನೆಯಲ್ಲಿ ಅಂತೇಳಿ ಅದೇ ಒಂದು ಆ ಒಂದು ಇದರಲ್ಲಿ ಇದ್ದವಳು ಬಿಟ್ಟರೆ ಸಂಗೀತವನ್ನು ನಾನು ಮುಂದುವರಿಸ್ಕೊಂಡು ಹೋಗ್ತೇನೆ. ಯಾಕೆ ನಾನು ಅದೇ ಹೇಳಿದ್ದಲ್ಲ, BSc BEd ಗೆ ಅಪ್ಲೈ ಮಾಡಲಿಕ್ಕೆ ಹೋದವಳು. ಸುಬ್ರಹ್ಮಣ್ಯ ಶರ್ಮರು ಸಂಗೀತ ಸಹ ಪೋಸ್ಟ್ ಉಂಟು ಅಂತ ಹೇಳಿದ್ರೆ ಅದು ನಂದು ವಿದ್ವತ್ ಆದ ಕಾರಣ, ಅಲ್ಲಿ ಶುಭ ಮೇಡಮ್ ಬಂದು ನನ್ನ ಮನೆಗೆ ಪಾಠ ಮಾಡಿದ ಕಾರಣ ನಾನೊಂದು ಸಂಗೀತ ಟೀಚರ್ ಆಗಿ, ಅದು ಆಕಸ್ಮಿಕವಾಗಿ ನಾನು ಆದದ್ದು ಅಂತ. ಅದೇ ನೀವು ಈಗ ಗೋಲ್ ಅಂತ ತಗೊಂಡು ನನ್ನ ಮಗಳು, ನನ್ನ ದೊಡ್ಡ ಮಗಳು ಡಾಕ್ಟ್ರೇ ಆಗ್ಬೇಕಂತ ಗೋಲ್ ಇಟ್ಕೊಂಡವಳು. ಅವಳಿಗೆ ಫಸ್ಟ್ ಅಟೆಂಪ್ಟ್ ಅಲ್ಲಿ ಆಗ್ಲಿಲ್ಲ. ಅವಳು ಅಂಬಿಕಾದಲ್ಲಿ ಇದು ಮಾಡಿದ್ಲು, PUC ಮಾಡಿದ್ಲು. ಒಳ್ಳೆ 96% ಬಂದಿದ್ದೆ ಅವಳಿಗೆ PUC ಅಲ್ಲಿ. ಮತ್ತೆ ಅವಳಿಗೆ ಫಸ್ಟ್ ಅಟೆಂಪ್ಟ್ ಅಲ್ಲಿ 3 ಲಕ್ಷದ ಮೇಲೆ ಹೋಯಿತು. ನಮಗೆ ನಾವು ಜನರಲ್ ಕ್ಯಾಟಗರಿ ಇದ್ದ ಕಾರಣ ನಮಗೆ ಗೌರ್ಮೆಂಟ್ ಸೀಟ್ ಆಗಲಿಲ್ಲ. ಸೊ ಪ್ರೈವೇಟ್ ಸೀಟ್ ಮತ್ತು ಮ್ಯಾನೇಜ್ಮೆಂಟ್ ಸೀಟ್ ಕೊಟ್ಟು ಕಲಿಸುವ ನಮಗೆ ಕಷ್ಟ, ಯಾಕಂದರೆ ಲಕ್ಷಗಟ್ಟಲೆ ಫೀಸ್ ನಮ್ಮಿಂದ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಅವಳು ಡಾಕ್ಟ್ರೇ ಆಗಬೇಕಂತ ಪುನಃ ಎಕ್ಸೆಲ್ಗೆ, ಗುರುವಾಯನಕೆರೆ ಎಕ್ಸೆಲ್ಗೆ ಹೋಗಿ ಅಲ್ಲಿ ನಿಂತು ಪುನಃ ಓದಿ ಸೆಕೆಂಡ್ ಅಟೆಂಪ್ಟಲ್ಲಿ ನೀಟ್ ಎಕ್ಸಾಮ್ ಬರೆದು ಡಾಕ್ಟರ್ ಆದವಳು. ಈಗ ಡಾಕ್ಟರ್ ಓದ್ತಾ ಇದ್ದಾಳೆ. ಸೊ ಯಾಕೆ ನಾನು ಹೇಳಿದೆ ಅಂದರೆ, ಒಬ್ಬ ಗುರಿ ಇರುವ ವ್ಯಕ್ತಿ ಕೊಡಬೇಕಾದ್ರೆ, ನೀವು ನನ್ನ ಮಗಳ ಎಕ್ಸಾಂಪಲ್, ಗುರಿಯೇ ಇಲ್ಲದೆ ಒಂದು ಸಂಗೀತದಲ್ಲಿ ಒಂದು ಹೆಸರು ಮಾಡಿ ಒಂದು ಈ ಸ್ಥಿತಿಯಲ್ಲಿ ಇರಬೇಕಾದ್ರೆ ಇದು ನಿಜವಾಗ್ಲೂ ಹೇಳೋದೇನೆಂದರೆ ಒಂದು ಆಕಸ್ಮಿಕ ಅಂತಲೇ ಹೇಳ್ಬೋದು. ಸೊ ಆದ ಕಾರಣ ನಾನು ಈಗ ಹೇಗೆಂದರೆ, ನನಗೆ ತುಂಬ ಜನ ಬರ್ತಾರೆ ಕಲೀಲಿಕ್ಕೆ. ಸೊ ನಾನು ಕಲೀಲಿಕ್ಕೆ ಫಸ್ಟ್ ಸಂಗೀತದ ಮಹತ್ವವನ್ನು ಹೇಳ್ತೇನೆ ನಾನು ಅವ್ರಿಗೆ. ಏನು ಯಾಕೆಂದರೆ ನಿಮಗೆ ಲಾಸ್ಟಿಗೆ ನೀವು ಈಗ ನಾನು ಅಟ್ ದ ಎಂಡ್ ಆಫ್ ದ ಡೇ ಅಂತ ಹೇಳ್ಬೋದು, ಅಲ್ಟಿಮೇಟ್ಲಿ ಪೀಸ್ ಆಫ್ ಮೈಂಡ್ ನಮಗೆ ಬೇಕಾದರೆ, ಈಗೆಲ್ಲ ಈ ದುಡ್ಡು ಇರ್ಬೋದು, ಎಲ್ಲವೂ ಇರ್ಬೋದು ವ್ಯಕ್ತಿಗೆ, ಆದರೆ ಒಂದು ಪೀಸ್ ಆಫ್ ಮೈಂಡ್ ಅಂತ ಬೇಕಾದರೆ ನಾವು ಯಾವುದಾದ್ರೂ ಒಂದು ಕಲೆಯನ್ನು ಜೀವನದಲ್ಲಿ ಬೆಳೆಸ್ಕೊಳ್ಬೇಕಾಗ್ತದೆ. ಈಗಿನ ಒಂದು ಬ್ಯುಸಿ ಒಂದು ಇದರಲ್ಲಿ ಎಲ್ಲರ ಲೈಫ್ ಸ್ಟೈಲ್ ತುಂಬ ಬ್ಯುಸಿ, ಯಾರಿಗೂ ಟೈಮ್ ಇಲ್ಲ. ಸೊ ಅಂಥದ್ದಿರುವಾಗ ಸಂಜೆ ಆಗುವಾಗ ನಮಗೆ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗಲಿಕ್ಕೆ ಏನಾದರೂ ಒಂದು ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟಿ ಬೇಕಾಗ್ತದೆ. ಸೊ ಅಂಥದ್ರಲ್ಲಿ ಈಗ ಸಂಗೀತ ಕಲೀಲಿಕ್ಕೆ ಬರುವ ಮಕ್ಕಳ ಹತ್ರ ನಾನು ಫಸ್ಟ್ ಅದೇ ಹೇಳ್ತೇನೆ, ಏನಂದರೆ ನೀವು ಇದನ್ನು ಪ್ರೀತಿಯಿಂದ ಕಲಿಬೇಕು. ಮೇನ್ ಏನಂದರೆ ಇಂಟ್ರೆಸ್ಟ್ ಮತ್ತು ಆ ಪ್ರೀತಿ ಬೇಕು. ಒಂದು ಯಾವುದೇ ನಾವು ವಿದ್ಯೆ ಕಲಿಬೇಕಿದ್ರೆ ಅದರ ಮೇಲೆ ಒಂದು ಅಭಿಮಾನ ಬೇಕು, ಪ್ರೀತಿ ಬೇಕು. ಸೊ ಆ ಪ್ರೀತಿ ಇಟ್ಕೊಂಡು ನೀವು ಕಲಿತ್ರೆ ಖಂಡಿತವಾಗ್ಲೂ ಮತ್ತೆ ಅದರ ಏನೆಲ್ಲ ಯೂಸಸ್ ಉಂಟು, ಏನೆಲ್ಲ ಅದರಲ್ಲಿ ಉಪಯೋಗಗಳುಂಟು. ಈಗ ಸಂಗೀತ ಟೀಚರ್ ಆಗ್ಬೋದು ಮುಂದೆ. ಸೊ ಏನಿಲ್ಲದಿದ್ದರೆ ಲಾಸ್ಟಿಗೆ ನೀವು ಎಷ್ಟೇ ಕಲಿತು ಏನೇ ಇಲ್ಲದಿದ್ದರೂ ಸೊ ಒಂದು 10 ಮಕ್ಕಳಿಗೆ, ದುಡ್ಡಿಗೆ ಅಂತಲ್ಲ, ಒಂದು ನಮ್ಮ ಪೀಸ್ ಆಫ್ ಮೈಂಡಿಗೆ ಬೇಕಾಗಿ ಒಂದು 10 ಮಕ್ಕಳಿಗೆ ಒಂದು ಸಂಗೀತ ಟೀಚರ್ ಆಗಿದ್ದವರಿಗೆ ಖಂಡಿತವಾಗ್ಲೂ ನಾನು ಹೇಳ್ತೇನೆ, ನಾವು ಎಷ್ಟೇ ದುಡ್ಡು ನಾವು ಇನ್ವೆಸ್ಟ್ ಮಾಡಿರ್ತೇವೆ ಅದರ ಡಬಲ್ ಪಟ್ಟು ನಮಗೆ ದೇವರು ರಿಟರ್ನ್ ಕೊಡ್ತಾರೆ. ಯಾಕೆಂದರೆ ನಮ್ಮನ್ನು ಆ ಸಂಗೀತಕ್ಕೆ ನಾವು ಇಳಿದ ನಂತರ ಸಂಗೀತ ನಮ್ಮನ್ನು ಖಂಡಿತವಾಗ್ಲೂ ಬಿಟ್ಟು ಹಾಕೋದಿಲ್ಲ. ಯಾಕೆ ನಾನು ಆ ರೀತಿ ಸಂಗೀತವನ್ನು ಪೂಜೆ ಮಾಡುವವಳು. ಸೊ ನನಗೆ ತುಂಬ ಒಂದು ಕೆಲವು ವಿಷಯದಲ್ಲಿ ನನಗೆ ತೋರಿಸಿದೆ, ಏನಂದರೆ ಅದು ಜೀವನದ ಒಂದು ದಾರಿಗೂ ಸಹ ಸಂಗೀತ ಹೆಲ್ಪ್ ಆಗ್ತದೆ ಅಂತೇಳಿ ನನಗೆ ಅನುಭವದಲ್ಲಿ ತುಂಬ ವಿಷಯದಲ್ಲಿ ನಾನು ಅದನ್ನು ಅನುಭವಿಸಿದ್ದೇನೆ, ಆ ಎಕ್ಸ್ಪೀರಿಯನ್ಸ್ ಆಗಿದೆ ನನಗೆ. ಸೊ ಆ ವಿಷಯಗಳನ್ನು ನನ್ನ ಕೆಲವು ಸಣ್ಣ ಸಣ್ಣ ಲೈಫಲ್ಲಿ ನಡೆದ ಘಟನೆಗಳನ್ನು ನಾನು ಮಕ್ಕಳಿಗೆ ಹೇಳ್ತೇನೆ, ಆ ಕಥೆಯ ರೂಪದಲ್ಲಿ ಹೇಳ್ತೇನೆ. ಹೀಗೆ ಆಗಿತ್ತು, ಹೀಗೆ ನನಗೆ ಹೀಗಾಗಿತ್ತು, ನಿಮಗೆ ನೋಡಿ ಆ ಟೈಮಲ್ಲಿ ನನಗೆ ಗುರುಗಳಿರಲಿಲ್ಲ, ಕಲೀಲಿಕ್ಕೆ ಕಷ್ಟ ಆಗಿ ನಾನು ಎಷ್ಟೋ ಕಡೆ ಹೋಗಿ ಗುರುಗಳನ್ನು ಹುಡುಕಿದವಳು ನಾನು. ಮತ್ತು ಇನ್ನೊಂದು ವಿಷಯ ನಾನು ಮರ್ತಿದ್ದೆ, ನಾ ವಿದ್ವತ್ ಕಲಿಯುವ ಇದರಲ್ಲಿ ನಾನು ಹೇಳಲೇಬೇಕಾದ ವಿಷಯ ಸಡನ್ಲಿಗೆ ನೆನಪಾಯಿತು. ಕಾಂಚನ ಈಶ್ವರ ಭಟ್ರಲ್ಲಿ ಆಗಲಿಲ್ಲ ನನಗೆ ಹೋಗ್ಲಿಕ್ಕೆ. ಈ ವಿದ್ವತ್ ಮಾಡುವ ಟೈಮಲ್ಲಿ ಶುಭ ಮೇಡಮ್ ಒಂದು ವಿದ್ವತ್ ಪ್ರಾಕ್ಟಿಕಲ್ ಪಾಠವನ್ನು ಮಾಡಿದ್ರು. ಥಿಯರಿ ಅದರಲ್ಲಿ ಸಹ 100 ಮಾರ್ಕ್ಸ್ ಥಿಯರಿ ಪೇಪರ್ ಉಂಟು, 300 ಮಾರ್ಕ್ಸ್ ಇದ್ದು ವಿದ್ವತ್ತಲ್ಲಿ. ಥಿಯರಿ 150 2 ಪೇಪರ್ ಉಂಟು. ಆ ಥಿಯರಿಗೆ ಒಂದು ಪುಸ್ತಕ ಬೇಕಿತ್ತು ನನಗೆ ಓದಲಿಕ್ಕೆ, ಯಾವುದೆಲ್ಲ ಟಾಪಿಕ್ಸ್. ಆ ಪುಸ್ತಕ ನನ್ನ ಗುರುಗಳು ಮಧುರ್ ಸರಲ್ಲಿ ಅವರು ಬೇರೆ ವಿದ್ವತ್ ಸ್ಟೂಡೆಂಟ್ಸಿಗೆ ಕೊಟ್ಟು ಅವರ ಹತ್ರ ಇಲ್ಲ. ಶುಭ ಮೇಡಮ್ ಅಲ್ಲಿ ಆ ಥಿಯರಿ ರಿಲೇಟೆಡ್ ಅವ್ರು ಹೇಳಿದ್ರು, ಪವಿತ್ರ ನಾನು ಪ್ರಾಕ್ಟಿಕಲ್ ಇದು ಫುಲ್ ಮಾಡಿ ಆಯ್ತು, ನಿಮಗೆ ಥಿಯರಿದ್ದು ಮಾತ್ರ ನೀನು ಬೇರೆ ಎಲ್ಲಿಯಾದರೂ ಕೇಳಿಕೊಳ್ಬೇಕು ಅಂತ. ಆ ಸಂದರ್ಭದಲ್ಲಿ ನಾನು ಪುನಃ ಹೋದೆ, ಯಾರ ಹತ್ರ, ಕಾಂಚನ ಈಶ್ವರ ಭಟ್ ಹತ್ರ ಹೋಗಿ ಆದಾಗ ನಾನು ಹೇಳಿದೆ, ಸರ್ ಹೀಗೆ ನನಗೆ ಕಲೀಲಿಕ್ಕೆ ಬರಲಿಕ್ಕೆ ಆಗಲಿಲ್ಲ, ನನಗೆ ಟೈಮ್ ತುಂಬ 9 ಗಂಟೆ ನೀವು ಹೇಳಿದ್ರಿ, ನನಗೆ ಅದು ಸ್ವಲ್ಪ ಲೇಟ್ ಆಯಿತು, ಮನೇಲಿ ಸ್ವಲ್ಪ ಅಷ್ಟು ಲೇಟಾಗಿ ಹೋಗಲಿಕ್ಕೆ ಬಿಡ್ತಾರಾ ಇಲ್ವಾ ಅಂತ ಆಯಿತು. ಆದ ಕಾರಣ ನನಗೆ ನಿಮ್ಮ ಹತ್ರ ಕಲೀಲಿಕ್ಕೆ ಬರಲಿಕ್ಕೆ ಆದರೆ ಈಗ ನನ್ನ ವಿದ್ವತ್ ಪೋರ್ಷನ್ ಆಗಿದೆ, ನನಗೆ ದಯವಿಟ್ಟು ಥಿಯರಿದ್ದೇನಾದರೂ ರಿಲೇಟೆಡ್ ನಿಮ್ಮ ಹತ್ರ ಏನಾದರೂ ಇದ್ದರೆ ಕೊಡ್ಬೋದಾ ಅಂಥೇಳಿ ನಾನು ಅವ್ರ ಹತ್ರ ಕೇಳಿದೆ. ಕೇಳಿಕೊಂಡಾಗ ಅವರ ಕಳೆದ ವರ್ಷ ಮಾಲತಿ ಅಂಥೇಳಿ ಅವರ ಸ್ಟೂಡೆಂಟ್ ಇದ್ದಾರೆ, ಅವರೀಗ ಅಂಬಿಕಾ ಸೆಂಟ್ರಲಲ್ಲಿ HM, ಮುಂಚೆ ಇಂದ್ರಪ್ರಸ್ಥದಲ್ಲಿ HM ಆಗಿದ್ರು, ಮಾಲತಿ ಭಟ್ ಅಂಥೇಳಿ. ಅವರು ಕಳೆದ ವರ್ಷ 2004 ಅವ್ರದ್ದು ವಿದ್ವತ್ತಾಗಿತ್ತು. ಅವರು ಬರ್ಕೊಂಡದ್ದು ಫುಲ್ ಕ್ವೆಶನ್ ಆನ್ಸರ್ ಫುಲ್ ನೋಟ್ಬುಕ್ಕನ್ನು ಅವರು ನನಗೆ ವೆರಿ ನೆಕ್ಸ್ಟ್ ಡೇ ಈಗ ನೋಡಿ ಅವ್ರು ಎಣಿಸ್ಬೋದಾಗಿತ್ತು, ನನ್ನ ಹತ್ರ ಏನು ಕಲೀಲಿಲ್ಲ, ನಾವು ಯಾಕೆ ಹೆಲ್ಪ್ ಮಾಡಬೇಕು. ಈಗಿನ ಒಂದು ವ್ಯಕ್ತಿಗಳ ಮನಸ್ಥಿತಿ ಹೇಳೋದು ನಾನು, ಯಾಕೆಂದರೆ ಖಂಡಿತವಾಗ್ಲೂ ಅವ್ರು ಹಾಗೆ ಎಣಿಸ್ಬೋದಿತ್ತು, ಆದರೆ ಅವ್ರು ಹಾಗೆ ಎಣಿಸ್ಲಿಲ್ಲ. ನನ್ನ ಹತ್ರ ಕಲೀಲಿಲ್ಲ, ಅವ್ರು ಬೇರೆಯವ್ರ ಹತ್ರ ಕಲ್ತರೂ ಸಹ ಅವ್ರು ಕೇಳಿಕೊಂಡು ಬಂದಾಗ ಅವರಿಗೆ ನಾವು
ನಾವು ಹೆಲ್ಪ್ ಮಾಡುವ ಅಂತೇಳಿ ನಾನು ಇವತ್ತಿಗೂ ಅದನ್ನು ನೆನಪಿಟ್ಕೊಳ್ತೇನೆ. ಯಾಕೆಂದರೆ ಥಿಯರಿಯಲ್ಲಿ ನಾವು ಪಾಸ್ ಆಗದಿದ್ರೆ ಖಾಲಿ ಹಾಡಿ ಪ್ರಯೋಜನ ಇಲ್ಲ, ಅಲ್ಲಿ ಬರೆದು ಅದರಲ್ಲಿ ಒಳ್ಳೆ ಮಾರ್ಕ್ ಸಿಕ್ಕಿದ್ರೆ ಮಾತ್ರ ನಾವು ವಿದ್ವತ್ ಅಂತೇಳಿ ಒಂದು ಎಕ್ಸಾಮನ್ನು ಪೂರ್ಣಗೊಳಿಸ್ಲಿಕ್ಕೆ ಆಗುವಂಥ. ಸೊ ಅವರ ಫುಲ್ ಬುಕ್ಕನ್ನು ನನಗೆ ಕೊಟ್ಟ ಕಾರಣ ಅದು ನನಗೆ ಓದಲಿಕ್ಕೆ ತುಂಬ ಸುಲಭ ಆಯಿತು. ಆ್ಯಸ್ ಇಟ್ ಈಸ್ ಹೇಗೆ ಕ್ವೆಶನ್ ಆನ್ಸರ್ಸ್ ಎಲ್ಲ ಒಂದು 10 ವರ್ಷದ ಕ್ವೆಶನ್ ಪೇಪರ್ ಇತ್ತು, ಅದರಲ್ಲಿ ಎಲ್ಲವನ್ನು ಅವರು ಅದರಲ್ಲಿ ನನಗೆ ಬರೆದು ಆ ಇಡೀ ಪುಸ್ತಕ ಕೊಟ್ಟರು. ಸೊ ಆದ ಕಾರಣ ನನಗೆ ವಿದ್ವತ್ತಿನಲ್ಲಿ ಸಹ ತುಂಬ ಹೈ ಮಾರ್ಕ್ಸ್ ಬಂದ ಕಾರಣ ನನಗೆ ಇಲ್ಲಿ ಗೌರ್ಮೆಂಟ್ ಜಾಬ್ ಮೆರಿಟ್ನ ಮೇಲೆ ಅದರ ಮೇಲೆ ಸಿಕ್ಕಲಿಕ್ಕೆ ಅದನ್ನು ನಾನು ಹೇಳಬೇಕಾಗಿದ್ದಾಗ ಈ ಒಂದು ವಿಷಯ ಬರುವಾಗ ನನಗೆ ಸಡನ್ಲಿ ಫ್ಲ್ಯಾಶ್ ಆಯಿತು. ಸೊ ಆ ರೀತಿ ಸಹ ಅವರು ನನಗೆ ತುಂಬ ಹೆಲ್ಪ್ ಮಾಡಿದ ಕಾರಣ ನನಗೆ ವಿದ್ವತ್ನಲ್ಲಿ ತುಂಬ ಒಳ್ಳೆ ಮಾರ್ಕ್ಸ್ ತಗೊಳ್ಳಿಕ್ಕೆ ನನಗೆ ಟಾಪ್ ಗ್ರೇಡಲ್ಲಿ ನನಗೆ ಪಾಸ್ ಆಗಲಿಕ್ಕೆ ಸಾಧ್ಯ ಆಯಿತು. ಹಾಗೆ ಮಕ್ಕಳಿಗೆ ಸಹ ನಾನು ಹೇಳೋದು, ನೀವು ಇದು ಮಾಡಿ ಕಲೀರಿ. ಯಾಕೆ ಹೇಳ್ತೇನೆ ಅಂದರೆ ನನಗೆ ಟೀಚರ್ ಸಿಕ್ಕಲಿಲ್ಲ, ತುಂಬ ಕಷ್ಟ ಆಗಿದೆ. ನಾನು ನಿಮಗೆ ಯಾವ ಸಾಂಗ್ ಬೇಕು, ಹೇಗೆ ಬೇಕು, ಸುಲಭದಲ್ಲಿ ಹೇಳಿಕೊಡ್ತೇನೆ. ಸೊ ಆದ ಕಾರಣ ಕಲಿಯುವ ಅವಕಾಶ ಇರುವಾಗ ಕಲ್ತ್ಕೊಳ್ಳಿ. ಸೊ ಆ ಆಪರ್ಚುನಿಟಿನೂ ಮಿಸ್ ಮಾಡ್ಕೊಳ್ಬೇಡಿ ಅಂತೇಳಿ ಮಕ್ಕಳ ಹತ್ರ ಹೇಳಿ ಅವರಿಗೆ ಎಂಕರೇಜ್ ಮಾಡ್ತಾ ಇದ್ದೇನೆ. ಸೊ ಅದೊಂದು ಆಸೆ. ಮುಂದೆ ಮಕ್ಕಳನ್ನು ಸ್ವಲ್ಪ ನನ್ನ ಸಂಗೀತದ ಸರ್ಕಾರಿ ಶಾಲೆ ಮಕ್ಕಳನ್ನು ನಾನು ಮೇಯ್ನ್ ಆಗಿ ಹೇಳಲಿಕ್ಕೆ ಇಲ್ಲಿ ಇಷ್ಟಪಡ್ತೇನೆ. ಯಾಕೆಂದರೆ ನಾನು ಸರ್ಕಾರಿ ಸಂಗೀತ ಟೀಚರ್ ಆದ ಕಾರಣ ಸೊ ಅವರು ಮುಂದೆ ಬರಬೇಕು ಅಂತ ಹೇಳುವ ಒಂದು ನಂದು ತುಂಬ ಆಸೆ ಉಂಟು. ಓಕೆ ಮೇಡಮ್, ಹಾಗೆ ಇಷ್ಟೆಲ್ಲ ಮಾತಾಡಿದ ಮೇಲೆ ನಿಮ್ಮಿಂದ ಒಂದು ಹಾಡನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಹಾಗಾಗಿ ನಮಗೆ ಯಾವ ಹಾಡನ್ನು ಹಾಡ್ತೀರಾ ಮೇಡಮ್? ಒಂದು ಸಣ್ಣ ಭಾವಗೀತೆ, ಅಮ್ಮ ಹಚ್ಚಿದೊಂದು ಹಣತೆ ಅಂತ ಹೇಳೋದು ಸಣ್ಣ ಒಂದು ಪ್ಯಾರಾಗ್ರಾಫ್ ಹಾಡ್ತೇನೆ. ಅಮ್ಮ ಹಚ್ಚಿದೊಂದು ಹಣತೆ ಇನ್ನೂ ಬೆಳಗಿದೆ, ಮನಕ್ಕೆ ಮಬ್ಬು ಕವಿಯದಂತೆ ಸದಾ ಕಾದಿದೆ. ಅಮ್ಮ ಹಚ್ಚಿದೊಂದು ಹಣತೆ ಇನ್ನೂ ಬೆಳಗಿದೆ, ಮನಕ್ಕೆ ಮಬ್ಬು ಕವಿಯದಂತೆ ಸದಾ ಕಾದಿದೆ. ಕಪ್ಪು ಕಡಲಿನಲ್ಲಿ ದೋಣಿ ದಿಕ್ಕು ತಪ್ಪಲು, ದೂರದಲ್ಲಿ ತೀರವಿದೆ ಎಂದು ತೋರಲು. ಕಪ್ಪು ಕಡಲಿನಲ್ಲಿ ದೋಣಿ ದಿಕ್ಕು ತಪ್ಪಲು, ದೂರದಲ್ಲಿ ತೀರವಿದೆ ಎಂದು ತೋರಲು. ಅಮ್ಮ ಹಚ್ಚಿದೊಂದು ಹಣತೆ ಇನ್ನೂ ಬೆಳಗಿದೆ, ಮನಗೆ ಮಬ್ಬು ಕವಿಯದಂತೆ ಸದಾ ಕಾದಿದೆ, ಮನಕ್ಕೆ ಮಬ್ಬು ಕವಿಯದಂತೆ ಸದಾ ಕಾದಿದೆ, ಮನಕ್ಕೆ ಮಬ್ಬು ಕವಿಯದಂತೆ ಸದಾ ಕಾದಿದೆ. ಓಕೆ ಮೇಡಮ್, ತುಂಬಾನೇ ಚೆನ್ನಾಗಿ ಹಾಡನ್ನ ಹಾಡಿದ್ರಿ. ಇಲ್ಲಿಯವರೆಗೆ ನಿಮ್ಮ ಒಂದು ಸಂಗೀತ ಜರ್ನಿಯ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಟ್ರಿ. ಹಾಗೇನೆ ತುಂಬಾ ಜನ ನಿಮಗೆ ಸಹಕಾರವನ್ನ ಕೊಟ್ಟವರಿದ್ದಾರೆ, ಫ್ಯಾಮಿಲಿಯಿಂದ ತುಂಬಾ ಸಪೋರ್ಟ್ ನಿಮಗೆ ಸಿಕ್ಕಿರುವಂಥದ್ದು. ಹಾಗಾಗಿ ಈ ಹೊತ್ತಿಗೆ ಕಾರ್ಯಕ್ರಮದ ಕೊನೆಯಲ್ಲಿ ನಿಮ್ಗೆ ಇಲ್ಲಿಯವರೆಗೆ ಸಾಥನ್ನ ಕೊಟ್ಟಂತವರಿಗೆ ಧನ್ಯವಾದವನ್ನ ಹೇಳೋದು ಅಂತ ಹೇಳಿದ್ರೆ ಹೇಳಿ. ಫಸ್ಟ್ ಆಗಿ ನನ್ನ ಅಜ್ಜ, ಅಜ್ಜಿ, ಅಪ್ಪ, ಅಮ್ಮ ಫಸ್ಟ್. ಸೊ ಈ ಸಂಗೀತ ಕಲೆಯನ್ನು ನನ್ನಲ್ಲಿ ಬೆಳೆಸಲಿಕ್ಕೆ ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಯಾವತ್ತೂ ಅರ್ಪಿಸ್ತಾ ಇದ್ದೇನೆ. ಅದರ ಜೊತೆಗೆ ಮದುವೆ ಆಗಿ ಬಂದ ನಂತರ ಫಸ್ಟ್ ನನ್ನ ಹಸ್ಬೆಂಡ್ ಶ್ರೀ ರೂಪೇಶ್ ಶೇಟ್ ಅವರು ಒಂದು ಉದ್ಯಮಿ ಅಂತ ಹೇಳುವಗಿಂತಲೂ ಅವರದ್ದು ತುಂಬ ಒಳ್ಳೆಯ ವ್ಯಕ್ತಿ. ಅದನ್ನು ನಾನು ಹೇಳಲಿಕ್ಕೆ ಯಾವಾಗಲೂ ಇಷ್ಟಪಡ್ತೇನೆ. ಯಾಕೆಂದರೆ ನಾನು ಪ್ರಪಂಚದಲ್ಲಿ ಹಲವಾರು ಜನರನ್ನು ನೋಡಿದ್ದೇನೆ, ಆದರೆ ಅವರಷ್ಟು ಒಂದು ನೇರ ಮನಸ್ಸಿನ ವ್ಯಕ್ತಿ ಮತ್ತು ಅವರಷ್ಟು ಒಂದು ಸಿಂಪ್ಲಿಸಿಟಿ, ಮತ್ತು ಇವತ್ತಿನವರೆಗೆ 27 ವರ್ಷದಲ್ಲಿ ಅವರ ಬಾಯಲ್ಲಿ ನಾನು ಒಬ್ಬರಿಗೂ ಬೈದದ್ದನ್ನು ನೋಡಲಿಲ್ಲ. ಯಾರನ್ನೂ ಅವರು ಬೈಯುವುದಿಲ್ಲ, ಯಾರನ್ನೂ ಅವರು ದೂರುವುದಿಲ್ಲ. ನಾನಾದರೆ ಹಾಗೆಲ್ಲ ಸ್ವಲ್ಪ ಕೋಪ ಬಂದ ಕೂಡ ಏನಾದರೂ ಹೇಳ್ತೇನೆ, ಒಂದು ಬ್ಯಾಡ್ ವರ್ಡ್ ಅಂತ ಹೇಳಿದ ಅವರ ಬಾಯಲ್ಲಿ ನಾನು ಇವತ್ತಿನವರೆಗೂ ಕೇಳಲಿಲ್ಲ. ಸೊ ಒಂದು ಅದ್ಭುತವಾದ ಒಂದು
ಒಂದು ವ್ಯಕ್ತಿ, ಒಂದು ಒಳ್ಳೆ ವ್ಯಕ್ತಿ ನಾನು ಲೈಫಲ್ಲಿ ಕಂಡುಕೊಂಡದಂದ್ರೆ ಅದು ನನ್ನ ಹಸ್ಬೆಂಡ್. ಸೊ ಅವರು ನನಗೆ ಆದರ್ಶ, ಅವರು ನನಗೆ ಐಡಲ್. ಸೊ ಅವರ ಹಾಗೆ ನಾನು ಇರಬೇಕು ಅಂತೇಳಿ ತುಂಬ ತುಂಬ ಇಂಟೆಲಿಜೆಂಟ್ಸ್ ಅವರು. ಈ ಮಾಡೆಲ್ ಕಾಂಪಿಟೇಷನ್ ಎಲ್ಲ ನ್ಯಾಷನಲ್ ಲೆವೆಲಲ್ಲಿ ಹೋದವರು, ಶಟಲ್ ಪ್ಲೇಯರ್ ಅವರು ಆಲ್ರೌಂಡರೇ. ನ್ಯಾಷನಲ್ ಲೆವೆಲ್ ಕೆಲವು ಕಾಂಪಿಟೇಷನ್ಸ್ಗೆಲ್ಲ ಹೋಗಿದ್ದಾರೆ ಶಟಲ್ ಪ್ಲೇಯರ್ ಆಗಿ, ಮಾಡೆಲ್ ಕಾಂಪಿಟೇಷನ್ಸ್. ಮತ್ತು ಅವರದ್ದು ಒಂದು ಎಲೆಕ್ಟ್ರಾನಿಕ್ ಯಾವುದೇ ಒಂದು ಮೊಬೈಲಲ್ಲಿ ಎಂಥದೇ ಸಮಸ್ಯೆ ಇದ್ದರೂ ಅವರಿಗೆ ಸಾಲ್ವ್ ಮಾಡಲಿಕ್ಕೆ ಗೊತ್ತಾಗ್ತದೆ, ಅಷ್ಟೊಂದು ಟೆಕ್ನಿಕಲಿ ಹುಷಾರಿರುವ ವ್ಯಕ್ತಿ ಅವರು. ಸೊ ಅವರು ನನಗೆ ತುಂಬ ಹೆಲ್ಪ್ ಮಾಡಿದ್ದಾರೆ, ಸಪೋರ್ಟ್ ಮಾಡಿದ್ದಾರೆ. ಸೊ ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ಕೊಳ್ತೇನೆ. ನೆಕ್ಸ್ಟ್ ನನ್ನ ಅತ್ತೆ ಮಾವ. ಸೊ ಹೀಗೆಲ್ಲ ನಾನು ಮನೆ ಬಿಟ್ಟು ಬರಬೇಕಾದ್ರೆ ತುಂಬ ಸಹಕಾರ ನನ್ನ ಮಾವ. ಅದರಲ್ಲಿ ಯಾವತ್ತೂ ನನಗೆ ಅವರು ಹೇಳ್ತಾರೆ, ನನ್ನನ್ನು BSc ಕಾಲೇಜಿಗೆ ಕಳಿಸ್ಲಿಕ್ಕೆ ನನ್ನ ಮಾವ ನನಗೆ ಕಾರಣ. ಯಾಕೆಂದರೆ ಅವರು ಎಲ್ಲ ಕಡೆ ನನ್ನನ್ನು ಒಟ್ಟಿಗೆ ಬರ್ತಿದ್ರು. 18 ವರ್ಷಕ್ಕೆ ನನಗೆ ಮದುವೆ ಆಗಬೇಕಾದ್ರೆ ನೀವು ಎಣಿಸಿ, ಅಪ್ಪ ಅಮ್ಮನ ಹಾಗೆ ಅವರು ಬರ್ತಿದ್ರು, ನನ್ನನ್ನು ಕರ್ಕೊಂಡು ಹೋಗ್ತಿದ್ರು ಎಲ್ಲ ಕಡೆ. ಸೊ ನನ್ನದು ಗಾಡ್ ಫಾದರ್, ಇನ್ನೊಂದು ತಂದೆನೇ ಅಂತ ಹೇಳ್ಬೋದು ಮಾವನ. ನನ್ನ ಮಾವ ಅಂತ ಮನೇಲಿ ಸಹ ನನ್ನ ಅಪ್ಪ ಅಂತಲೇ ಕರೆಯೋದು, ನನ್ನ ಅತ್ತೆ ಮಾವನ ನನ್ನ ಅಪ್ಪ ಅಮ್ಮನ ಅಂತಲೇ ಕರೆಯೋದು. ಯಾಕೆಂದರೆ ಅಪ್ಪ ಅಮ್ಮನ ಸ್ಥಾನದಲ್ಲಿ ಅವರು ನಿಂತುಕೊಂಡು ನನಗೆ ಇವತ್ತಿನವರಿಗೆ ಈ ಸಾಧನೆ ಮಾಡಲಿಕ್ಕೆ ಅವರು ನನ್ನನ್ನು ಸಪೋರ್ಟ್ ಮಾಡಿದ್ದಾರೆ. ಸೊ ಒಂದು ಗಾದೆ ಉಂಟು, ಎವ್ರಿ ಮ್ಯಾನ್ ದರ್ ಇಸ್ ಅ ವುಮನ್ ಬಿಹೈಂಡ್ ಎವ್ರಿ ಮ್ಯಾನ್ ಅಂತೇಳಿ. ಆದರೆ ನಾನು ಹೇಳೋದು, ಒಂದು ಸಕ್ಸಸ್ಫುಲ್ ಆಗಿ ಎವ್ರಿ ವುಮನ್ ಹ್ಯಾಸ್ ಅ ಫ್ಯಾಮಿಲಿ ಆ್ಯಂಡ್ ಅದರ್ ಸಪೋರ್ಟರ್ಸ್ ಬಿಹೈಂಡ್ ಹರ್ ಅಂತ ನಾನು ನನ್ನ ಒಂದು ಜೀವನದ ಒಂದು ಸಾಧನೆಗೆ ನಾನು ಈ ವಾಕ್ಯವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದರ ಒಟ್ಟಿಗೆ ತುಂಬ ಜನರು, ನನ್ನ HM ಆಗಿರ್ಬೋದು, ನನ್ನ ಫಸ್ಟಿಗೆ ನಾನು ಸರ್ವಿಸಿಗೆ ಸೇರಿದಾಗ ಶ್ರೀ ತಾರನಾಥ್ ರೈ ಅಂಥೇಳಿ ನಮ್ಮ HM ಆಗಿದ್ರು. ಅವರನ್ನು ನಾನು ಯಾವತ್ತೂ ಮರೆಯೋದು ಇಲ್ಲ. ತುಂಬ ಒಳ್ಳೆಯ ವ್ಯಕ್ತಿ ಅವರು. ನನಗೆ ಯಾವತ್ತೇ ಕಾರ್ಯಕ್ರಮಗಳಿಗೆ ಹೋಗಬೇಕಾದ್ರೂ ನನಗೆ ಅವರು ಸಪೋರ್ಟ್ ಮಾಡ್ತಿದ್ರು ತುಂಬ. ಅದರ ನೆಕ್ಸ್ಟ್ ಶ್ರೀ ರಘು ಬಿ ಆರ್ ಅಂಥೇಳಿ HM ಆದರು. ಅವರು ನನಗೆ ತುಂಬ ಸಪೋರ್ಟ್ ಮಾಡ್ತಿದ್ರು. ಯಾವುದೇ ಕಾರ್ಯಕ್ರಮಗಳು ಹೋಗಬೇಕು, ನನಗೆ ಶಾಲೆಗೆ ರಜೆ ಬೇಕಾಗ್ತಿತ್ತು, ಯಾವುದೇ ರೀತಿ ಅವರು ನನಗೆ ಕಿರಿಕಿರಿ ಮಾಡ್ತಿರ್ಲಿಲ್ಲ. ತುಂಬ ಸಪೋರ್ಟಿವ್ ಆಗಿ ನನ್ನನ್ನು ಶಾಲೆಯಲ್ಲಿ ನನಗೆ ಸಪೋರ್ಟ್ ಮಾಡಿದ್ದಾರೆ. ಈಗಿನ HM ಶ್ರೀಲತಾ ಮೇಡಮ್ ಅಂತಿದ್ದಾರೆ, ಅವರು ತುಂಬ ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಎಲ್ಲ HMಗಳು, ಎಲ್ಲ ಸ್ಟಾಫ್ಗಳು ನನಗೆ ಇವತ್ತು ಇಷ್ಟು ಸಪೋರ್ಟ್ ಮಾಡುವ ಕಾರಣ, ನಾನು ಈ ಸಂಗೀತ ಕ್ಷೇತ್ರದಲ್ಲಿ ಇಷ್ಟು ಮುಂದೆ ಬರಲಿಕ್ಕಾಯ್ತು ಅಂತ ಹೇಳುವ ಕಾರಣ. ತುಂಬ ಜನರ ಹೆಸರನ್ನು ನಾನು ಮೆನ್ಷನ್ ಮಾಡಬೇಕು. ಇನ್ನು ಕೆಲವು ಜನರ ಹೆಸರು ಬಿಟ್ಟು ಹೋಗಿರ್ಬೋದು, ಮರೆತು ಹೋಗಿದ್ದಲ್ಲಿ ಕ್ಷಮಿಸಬೇಕು. ಯಾಕೆಂದರೆ ಈ ಸಂದರ್ಭದಲ್ಲಿ ಒಮ್ಮೊಮ್ಮೆ ನಮಗೆ ಥಾಟ್ಸಿಗೆ ಬರುವುದಿಲ್ಲ, ಆದರೆ ಮನಸ್ಸಲ್ಲಿ ಇರ್ತದೆ. ಸೊ ಅಂಥ ಸಂದರ್ಭಗಳಲ್ಲಿ ನಾನು ಕ್ಷಮೆ ಕೇಳ್ತೇನೆ. ಯಾರ್ದಾದ್ರೂ ಹೆಸರು ಬಿಟ್ಟು ಹೋಗಿದ್ದಿದ್ರೆ ನನ್ನನ್ನು ಕ್ಷಮಿಸಬೇಕು ಅಂತ ಹೇಳುತ್ತಾ, ಸಂಗೀತ ಜರ್ನಿಯಲ್ಲಿ ನಿಮ್ಮ ಒಳ್ಳೆಯ ಮನಸ್ಸುಗಳೇ ನಿಮ್ಗೆ ಸಿಕ್ಕಿದೆ ಅನ್ನುವಂಥದ್ದು. ಹಾಗಾಗಿ ಇಷ್ಟೊಂದು ಸಾಧನೆಯನ್ನ ಮಾಡಿದ್ದೀರಾ. ಅದರ ಜೊತೆಗೇನೆ ಇವಾಗ ನೀವು ಹೇಳಿದ್ರಿ ಕೂಡ, ನಾನು ಸರ್ಕಾರಿ ಶಾಲೆಯ ಮಕ್ಕಳಿಗೆ ಉಚಿತವಾಗಿ ಹೇಳಿಕೊಡ್ತೇನೆ ಸಂಗೀತವನ್ನು ಅನ್ನುವಂಥದ್ದು. ಇದಕ್ಕೂ ಕೂಡ ದೊಡ್ಡ ಮನಸ್ಸು ಬೇಕು ಅನ್ನುವಂಥದ್ದು. ಹಾಗಾಗಿ ಮಹಾಲಿಂಗೇಶ್ವರ ದೇವರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ. ಅದರ ಜೊತೆಗೇನೆ ಇನ್ನಷ್ಟು ಸಾಧನೆಯನ್ನ ಮಾಡುವ ರೀತಿಯಾಗಿ ಆಗ್ಲಿ, ನಮ್ಮ ಪುತ್ತೂರಿಗೆ ಕೀರ್ತಿ ಆಗ್ಲಿ, ಪವಿತ್ರ ರೂಪೇಶ್ ಅನ್ನುವಂತ ಹೆಸರು ಅಂತ ನಾವು ಆಶಿಸ್ತೀವಿ. ಇಲ್ಲಿವರೆಗೆ ಬಂದು ನಮ್ಗೆ ಟೈಮ್ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ಮೇಡಮ್. ಧನ್ಯವಾದಗಳು. ಹೆಣ್ಣು ಮಕ್ಕಳಿಗೆ ಸಣ್ಣ ವಯಸ್ಸಿನಲ್ಲಿಯೇ ಮದುವೆ ಆದ್ರೆ ಸಾಧನೆಯನ್ನ ಮಾಡೋದಕ್ಕೆ ಸಾಧ್ಯನಾ ಅನ್ನುವಂತಹ ಪ್ರಶ್ನೆಗೆ ಉತ್ತರವಾಗಿ ನಿಂತಿರೋರು ಪವಿತ್ರ ರೂಪೇಶ್ ಅವರು. ಸಣ್ಣ ವಯಸ್ಸಿನಲ್ಲಿ ವಿವಾಹವಾಗಿ ಮುಂದೆ ಫ್ಯಾಮಿಲಿಯವರ ಸಂಪೂರ್ಣವಾಗಿರುವಂತಹ ಸಹಕಾರದ ಮೂಲಕ ಸಂಗೀತ ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡ್ತಾ ಇದ್ದಾರೆ. ರಾಷ್ಟ್ರ, ರಾಜ್ಯ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆಯನ್ನ ಮಾಡ್ತಾ ಇದ್ದಾರೆ. ಪುತ್ತೂರಿನ ಹೆಸರನ್ನ ವಿಶೇಷವಾಗಿ ಸಂಗೀತ ಕ್ಷೇತ್ರದ ಮೂಲಕ ಗುರುತಿಸುವ ರೀತಿಯಾಗಿ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ನೀವು ಮಾತಾಡ್ತಾ ಹೇಳಿದ್ರಲ್ಲ, ಯಾರೆಲ್ಲ ಸರ್ಕಾರಿ ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ದಾರೋ ಅವರಿಗೆ ನಾನು ಉಚಿತವಾಗಿ ಸಂಗೀತವನ್ನ ಹೇಳಿಕೊಡ್ತೇನೆ ಅನ್ನುವಂತ ಮಾತನ್ನ ಕೂಡ ಹೇಳಿದ್ರು. ಯಾರೆಲ್ಲ ಸರ್ಕಾರಿ ಶಾಲೆಯಲ್ಲಿ ಕಲಿತಾ ಇದ್ದೀರಿ, ಸಂಗೀತದಲ್ಲಿ ಆಸಕ್ತಿಯನ್ನ ಹೊಂದಿದ್ದೀರಿ, ಅವರು ಖಂಡಿತವಾಗ್ಲೂ ಪವಿತ್ರ ರೂಪೇಶ್ ಅವರನ್ನ ಕಾಂಟ್ಯಾಕ್ಟ್ ಮಾಡಬಹುದಾಗಿದೆ. ಉಚಿತವಾಗಿ ಸಂಗೀತವನ್ನ ಹೇಳಿಕೊಡ್ತೇನೆ ಅನ್ನುವಂತ ಮಾತನ್ನ ಕೂಡ ಹೇಳಿದ್ದಾರೆ. ಈ ಮೂಲಕ ನಿಮ್ಮ ಸಂಗೀತ ಜರ್ನಿಯನ್ನ ನೀವು ಕೂಡ ಉತ್ತಮವಾಗಿ ರೂಪಿಸಿಕೊಳ್ಬಹುದು. ನಿಮಗೆ ಸಂಗೀತವನ್ನ ಹೇಳಿಕೊಡುವುದು ಮಾತ್ರ ಅಲ್ಲ, ನಿಮಗೆ ಉತ್ತಮವಾಗಿರುವಂತಹ ವೇದಿಕೆಯನ್ನ, ಅದರ ಜೊತೆಗೆ ನಿಮ್ಮ ಜೀವನವನ್ನ ರೂಪಿಸಿಕೊಳ್ಳೋದಕ್ಕೆ ಸಂಗೀತ ಅನುಕೂಲ ಆಗೋ ರೀತಿಯಾಗಿ ಕೂಡ ಇವರು ಮಾಡಿಕೊಡ್ತಾರೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಇವರನ್ನ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ, ನಿಮ್ಮ ಜೀವನವನ್ನ ಕೂಡ ಉಜ್ವಲವಾಗಿಸ್ಕೊಳ್ಳಿ. ಅದರ ಜೊತೆಗೇನೆ ಪವಿತ್ರ ರೂಪೇಶ್ ಮೇಡಮ್ಗೆ ಮತ್ತೊಮ್ಮೆ ಥ್ಯಾಂಕ್ ಯು ಅನ್ನ ಹೇಳ್ತಾ, ಇವರು ಇನ್ನಷ್ಟು ಸಾಧನೆಯನ್ನ ಮಾಡ್ಲಿ ಅಂತ ಆಶಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. That's my gadget. Let's go have some fun then. Introducing the hot and techy Brezza SCNG. Cool new SCNG tech for a cool new generation.